ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆಯ ಈ ಬಾರಿಯ ಮೀಸಲಾತಿ ಅಂದರೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ವಾರ್ಡ್ ವಾರು ಮೀಸಲಾತಿ ಪತ್ರವನ್ನು ಈಗಾಗಲೇ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ಈಗ ಗೊಂದಲಗಳು ಉಂಟಾಗಿರುವಂಥದ್ದು ಬಹಳ ಮುಖ್ಯವಾಗಿ ಈ ಬಾರಿ ಮಂಗಳೂರು ಅದು ಕಳೆದ ಬಾರಿಯೇ ಪ್ರಕಟಗೊಳ್ಳಬೇಕಾದ್ದು, ಆದರೆ ಈ ಬಾರಿ 50% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಸಾಂವಿಧಾನಿಕವಾದಂತಹ ಹಕ್ಕು, ಅದು ಈಗ ಈ ಸ್ಥಳೀಯಾಡಳಿತಗಳಲ್ಲಿ ಅಧಿಕೃತವಾಗಿ ಬಂದಿರುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ರಾಜ್ಯದ ಉಳಿದ ಮಹಾನಗರ ಪಾಲಿಕೆಗಳಲ್ಲಿಯೂ ಕೂಡ ಈ ಒಂದು ಮೀಸಲಾತಿಯ ಏನು ಪ್ರಕಟಣೆಗೊಂಡಿದೆ ಅದರಲ್ಲಿ ಇದು ಅಡಕವಾಗಿರುವಂಥದ್ದು. ಹಾಗಾಗಿ ಈಗ ಗೊಂದಲಗಳು ಅಂದರೆ ವಾರ್ಡುಗಳಲ್ಲಿ ವಾರ್ಡ್ ವಾರು ಮೀಸಲಾತಿಯನ್ನು ಪ್ರಕಟಣೆ ಮಾಡುವಾಗ ಒಂದಷ್ಟು ಗೊಂದಲಗಳಿದ್ದಾವೆ ಅಂತ ಅನ್ನುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ವಾರ್ಡ್ಗಳಲ್ಲಿ ಅದರ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಷಡ್ಯಂತ್ರಗಳು ನಡೆದಿದ್ದಾವೆ ಅಂತ ಅನ್ನುವಂಥ ಅನುಮಾನಗಳು, ಗೊಂದಲಗಳು ಕೂಡ ಉಂಟಾಗಿರುವುದು. ಹಾಗಾಗಿ ಇದಕ್ಕೆ ಆಕ್ಷೇಪಣೆಗಳನ್ನು ಕೆಲವರು ಸಲ್ಲಿಸಿದ್ದಾರೆ, ಇನ್ನು ಕೆಲವರು ಸಲ್ಲಿಸುವವರಿದ್ದಾರೆ ಅಂತ ಅನ್ನುವಂಥದ್ದು. ಹೇಗಿದೆ ಈ ಒಂದು ವಾರ್ಡ್ ವಾರು ಮೀಸಲಾತಿ ಪಟ್ಟಿ, ಯಾವ ರೀತಿಯಲ್ಲಿ ಇದೆ, ಕಾನೂನಾತ್ಮಕವಾದಿ ಯಾವ ರೀತಿ ಇದೆ ಮತ್ತು ಆಕ್ಷೇಪಣೆಗಳು ಏನೇನು ಇರಬಹುದು ಅನ್ನುವಂಥದ್ದು ಚರ್ಚೆಯನ್ನು ಆರಂಭಗೊಳಿಸುವುದಕ್ಕಿಂತ ಮೊದಲು ಈ ಒಂದು ರಾಜ್ಯ ಸರ್ಕಾರ ಏನು ಮೀಸಲಾತಿಯ ಒಂದು ಕರಡು ಪ್ರತಿಯನ್ನು ಇಟ್ಟಿದೆ, ಇದು ಹೇಗಿದೆ ಅಂತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಂಗಳೂರು ಮಹಾನಗರ ಪಾಲಿಕೆಯ ಮೀಸಲಾತಿ ಕರಡು ಪ್ರತಿ ಈ ರೀತಿಯಾಗಿದೆ. ವಾರ್ಡ್ ಸಂಖ್ಯೆ 1, ಈಗ ಅಲ್ಲಿ ಕಾರ್ಪೊರೇಟರ್ ಆಗಿರುವವರು ಪಕ್ಷೇತರ ಅಭ್ಯರ್ಥಿಯವರು ರೇವತಿ. ಇಲ್ಲಿ ಹಿಂದೆ ಹಿಂದುಳಿದ ವರ್ಗ ಎ ಇತ್ತು, ಇದೀಗ ಮೀಸಲಾತಿ ಪಟ್ಟಿಯ ಆಧಾರದಲ್ಲಿ ಸಾಮಾನ್ಯ ವರ್ಗಕ್ಕೆ ಇದನ್ನು ನೀಡಲಾಗಿದೆ. ಇನ್ನು ವಾರ್ಡ್ ಸಂಖ್ಯೆ 2, ಇಲ್ಲಿ ಈಗ ಮೀಸಲಾತಿ ಪಟ್ಟಿಯಲ್ಲಿ ಬಂದಿರುವಂಥದ್ದು ಹಿಂದುಳಿದ ವರ್ಗ ಎ ಮಹಿಳೆ. ಈ ಹಿಂದೆ ಇಲ್ಲಿ ಸುರತ್ಕಲ್ ಪೂರ್ವ ಇದು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಮೀಸಲಾತಿ ಇತ್ತು. ಸುಮಿತ್ರಾ ಕರಿ ಅವರು ಬಿಜೆಪಿಯಿಂದ ಇಲ್ಲಿ ಕಾರ್ಪೊರೇಟರ್ ಆಗಿದ್ದರು. ಇನ್ನು ವಾರ್ಡ್ ನಂಬರ್ 3 ಹಿಂದುಳಿದ ವರ್ಗ ಬಿ ಮಹಿಳೆ. ಹಿಂದೆ ಅಲ್ಲಿ ಕಾರ್ಪೊರೇಟರ್ ಆಗಿದ್ದವರು ಬಶೀರ್ ಅಹಮದ್, ಇದು ಹಿಂದೆ ಸಾಮಾನ್ಯ ವರ್ಗಕ್ಕೆ ಸೇರಿತ್ತು, ಕಾಟಿಪಳ್ಳ ಪೂರ್ವ. ಇನ್ನು ವಾರ್ಡ್ ನಂಬರ್ 4 ಕಾಟಿಪಳ್ಳ ಕೃಷ್ಣಾಪುರ, ಇದೀಗ ಅದು ಸಾಮಾನ್ಯ ಮಹಿಳೆ ಆಗಿದೆ. ಈ ಹಿಂದೆ ಅದು ಸಾಮಾನ್ಯ ಆಗಿತ್ತು, ಅಲ್ಲಿ ಬಿಜೆಪಿಯ ತಿಲಕ್ ಚಂದ್ರ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ನಂಬರ್ 5 ಕಾಟಿಪಳ್ಳ ಉತ್ತರ, ಇದು ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಹಿಂದುಳಿದ ವರ್ಗ ಎ ಇತ್ತು, ಅಲ್ಲಿ SDPIನ ಅಯಾಜ್ ಅವರು ಇದೀಗ ಸದ್ಯಕ್ಕೆ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 6ರಲ್ಲಿ ಅದು ಹಿಂದುಳಿದ ವರ್ಗ ಎ ಆಗಿದೆ. ಈ ಹಿಂದೆ ಅದು ಸಾಮಾನ್ಯ ವರ್ಗಕ್ಕೆ ಒಳಪಟ್ಟಿತ್ತು, ಅಲ್ಲಿ ಗುಣಶೇಖರ ಶೆಟ್ಟಿಯವರು ಕಾರ್ಪೊರೇಟರ್ ಆಗಿದ್ರು, ಇಡ್ಯಾ ಪೂರ್ವ. ಇನ್ನು ವಾರ್ಡ್ ಸಂಖ್ಯೆ 7 ಇಡ್ಯಾ ಪಶ್ಚಿಮ, ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿದೆ. ಇಲ್ಲಿ ಹಿಂದೆ ಹಿಂದುಳಿದ ವರ್ಗ ಬಿ ಇತ್ತು, ಅಶೋಕ್ ಶೆಟ್ಟಿ ಅವರು ಅಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ವಾರ್ಡ್ ಸಂಖ್ಯೆ 8 ಹಿಂದುಳಿದ ವರ್ಗ ಬಿ ಪಾಲಾಗಿದೆ. ಅಲ್ಲಿ ಹಿಂದೆ ಹಿಂದುಳಿದ ವರ್ಗ ಎ ಮಹಿಳೆ ಇತ್ತು, ಪ್ರತಿಭಾ ಕುಳಾಯಿ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದರು. ಇನ್ನು ವಾರ್ಡ್ ಸಂಖ್ಯೆ 9 ಈಗ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಅದು ಸಾಮಾನ್ಯ ಆಗಿತ್ತು, ಗಣೇಶ್ ಹೊಸಬಿಟ್ಟು ಅವರಲ್ಲಿ ಕಾರ್ಪೊರೇಟರ್ ಆಗಿತ್ತು. ಇನ್ನು ವಾರ್ಡ್ ಸಂಖ್ಯೆ 10 ಇದು ಬೈಕಂಪಾಡಿ ವಾರ್ಡ್, ಅದು ಪರಿಶಿಷ್ಟ ಪಂಗಡದ ಪಾಲಾಗಿದೆ. ಈ ಹಿಂದೆ ಅದು ಸಾಮಾನ್ಯ ಆಗಿತ್ತು, ಪುರುಷೋತ್ತಮ ಚಿತ್ರಾಪುರ ಅವರು ಕಾಂಗ್ರೆಸ್ನಿಂದ ಅಲ್ಲಿ ಕಾರ್ಪೊರೇಟರ್ ಆಗಿತ್ತು. ಇನ್ನು ವಾರ್ಡ್ ಸಂಖ್ಯೆ 11ರಲ್ಲಿ 11 ಅದು ಪರಿಶಿಷ್ಟ ಜಾತಿ ಮಹಿಳೆ ಪಾಲಾಗಿದೆ, ಪಣಂಬೂರು. ಈ ಹಿಂದೆ ಅಲ್ಲಿ ಸಾಮಾನ್ಯ ಆಗಿತ್ತು, ಅಲ್ಲಿ ರಘುವೀರ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 12 ಹಿಂದುಳಿದ ವರ್ಗ ಬಿ ಮಹಿಳೆಯ ಪಾಲಾಗಿದೆ. ಈ ಹಿಂದೆ ಅದು ಸಾಮಾನ್ಯ ಆಗಿತ್ತು, ಅಲ್ಲಿ CPM ಪಕ್ಷದ ದಯಾನಂದ್ ಶೆಟ್ಟಿ ಅವರು ಕಾರ್ಪೊರೇಟರ್ ಆಗಿದ್ರು. ಆ ವಾರ್ಡ್ನ ಹೆಸರು ಪಂಜಿಮಗು. ಇನ್ನು ವಾರ್ಡ್ ಸಂಖ್ಯೆ 13 ಕುಂಜತ್ತಬೈಲ್ ಉತ್ತರ ಸಾಮಾನ್ಯ ಪಾಲಾಗಿದೆ. ಈ ಹಿಂದೆ ಹಿಂದುಳಿದ ವರ್ಗ ಎ ಇತ್ತು, ಅಲ್ಲಿ ಸದ್ಯದ ಅಂದರೆ ಉಪಮೇಯರ್ ಕೆ ಮೊಹಮ್ಮದ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 14 ಮರಕಡ ಹಿಂದುಳಿದ ವರ್ಗ ಎ ಪಾಲಾಗಿದೆ. ಈ ಹಿಂದೆ ಅಲ್ಲಿ ಸಾಮಾನ್ಯ ಮೀಸಲಾತಿ ಇತ್ತು, ಮಾಜಿ ಮೇಯರ್ ಹರಿನಾಥ್ ಈಗ ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 15 ಕುಂಜತ್ತಬೈಲ್ ದಕ್ಷಿಣ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಹಿಂದುಳಿದ ವರ್ಗ ಎ ಇತ್ತು, ಅಲ್ಲಿ ಬಿಜೆಪಿಯ ಮಧು ಕಿರಣ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ.
ಇನ್ನು ವಾರ್ಡ್ ಸಂಖ್ಯೆ 16 ಅದು ಬಂಗ್ರಕೂಳೂರು ಪ್ರದೇಶ ಹಿಂದುಳಿದ ವರ್ಗ ಬಿ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಇತ್ತು. ಹರೀಶ್ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 17 ದೇರೆಬೈಲ್ ಉತ್ತರ ಅದು ಪರಿಶಿಷ್ಟ ಜಾತಿ ಪಂಗಡದ ಪಾಲಾಗಿದೆ. ಇದು ಸಾಧಾರಣ ಬಂಗ್ರಕೂಳೂರು ಗ್ರಾಮದ ಗಡಿ, ಉರುವಷ್ಟೂರು ಡೊಮಿನಿಕ್ ಚರ್ಚ್ ರಸ್ತೆ, ಇದೆಲ್ಲ ಉತ್ತರದ ಗಡಿ, ಇದೆಲ್ಲ ಈ ಎಲ್ಲ ಪ್ರದೇಶ ಒಳಗೊಂಡಿರುವಂಥದ್ದು. ಇಲ್ಲಿ ಈ ಹಿಂದೆ ಹಿಂದುಳಿದ ವರ್ಗ ಬಿ ಇತ್ತು. ಶಶಿಧರ್ ಹೆಗ್ಡೆ ಅವರು ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಮೇಯರ್ ಕೂಡ ಆಗಿದ್ದಾರೆ. ಅವರು ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 18 ಕಾವೂರು ಈ ಹಿಂದೆ ಹಿಂದುಳಿದ ವರ್ಗ ಇದೀಗ ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಇತ್ತು. ದೀಪಕ್ ಪೂಜಾರಿ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದರು. ವಾರ್ಡ್ ಸಂಖ್ಯೆ 19 ಪಚ್ಚನಾಡಿ ಸಾಮಾನ್ಯ ಪಾಲಾಗಿದೆ. ಇದೀಗ ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿದೆ. ಕವಿತಾ ಸನಿಲ್ ಮಾಜಿ ಮೇಯರ್ ಅವರು ಅಲ್ಲಿ ಈಗ ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 20 ಕಿರುವೈಲು ಸಾಮಾನ್ಯ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಮಹಿಳೆ ಪಾಲಾಗಿತ್ತು. ಅಲ್ಲಿ ಹೇಮಲತಾ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 21 ಪದವು ಪಶ್ಚಿಮ ಹಿಂದುಳಿದ ವರ್ಗ ಎ ಪಾಲಾಗಿದೆ. ಈ ಹಿಂದೆ ಅಲ್ಲಿ ಹಿಂದುಳಿದ ವರ್ಗ ಬಿ ಮಹಿಳೆ ಇತ್ತು. ಅಖಿಲ ಆಳ್ವಾ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 22 ಕದ್ರಿ ಪದವು ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಇತ್ತು. ಇಲ್ಲಿ ಮಹಾಬಲ್ ಮಾರ್ಲಾ ಅವರು ಇದೀಗ ಸದ್ಯ ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 23 ದೇರಬೈಲ್ ಪೂರ್ವ ಹಿಂದುಳಿದ ವರ್ಗ ಎ ಮಹಿಳೆಯ ಪಾಲಾಗಿದೆ. ಅಲ್ಲಿ ಈ ಹಿಂದೆ ಸಾಮಾನ್ಯ ಅಂದರೆ ಜನರಲ್ ಕ್ಯಾಟಗರಿ ಇತ್ತು. ರಾಜೇಶ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 24 ದೇರಬೈಲ್ ದಕ್ಷಿಣ ಸಾಮಾನ್ಯ ಪಾಲಾಗಿದೆ. ಅಲ್ಲಿ ಈ ಹಿಂದೆ ಪರಿಶಿಷ್ಟ ಜಾತಿ ಇತ್ತು. ರಜನೀಶ್ ಅಂದರೆ ಮಾಜಿ ಉಪಮೇಯರ್ ಕಾಂಗ್ರೆಸ್ ಪಕ್ಷದ ರಜನೀಶ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 25 ದೇರೆಬೈಲ್ ಪಶ್ಚಿಮ ಸಾಮಾನ್ಯ ಜನರಲ್ ಕ್ಯಾಟಗರಿ ಪಾಲಾಗಿದೆ. ಪರಿಶಿಷ್ಟ ಜಾತಿ ಮಹಿಳೆ ಈ ಹಿಂದೆ ಇದ್ದದ್ದು. ಅಲ್ಲಿ ಕಾಂಗ್ರೆಸ್ ಪಕ್ಷದ ನಾಗವೇಣಿ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 26 ದೇರಬೈಲ್ ನೈಋತ್ಯ ಹಿಂದುಳಿದ ವರ್ಗ ಎ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಮೀಸಲಾತಿ ಇತ್ತು. ಅಲ್ಲಿ ಕಾಂಗ್ರೆಸ್ ಪಕ್ಷದ ರಾಧಾಕೃಷ್ಣ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 27 ಬೋಳೂರು ಗ್ರಾಮ ಬೋಳೂರು ವಾರ್ಡ್ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿತ್ತು. ಅಲ್ಲಿ ಲತಾ ಸಾಲ್ಯನ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 28 ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿದೆ. ಮಣ್ಣಗುಡ್ಡೆ ವಾರ್ಡ್ ಈ ಹಿಂದೆ ಸಾಮಾನ್ಯ ಮಹಿಳೆ ಪಾಲಾಗಿದ್ದದ್ದು. ಜಯಂತಿ ಆಚಾರ್ ಬಿಜೆಪಿಯಿಂದ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 29 ಕಂಬಳ ಅಂದರೆ ಕುದ್ರೋಳಿ ಕಂಬಳ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಇಲ್ಲಿ ಈ ಹಿಂದೆ ಸಾಮಾನ್ಯ ಇತ್ತು. ನವೀನ್ ಚಂದ್ರ ಬಿಜೆಪಿಯಿಂದ ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 30 ಕೊಡಿಯಾಲ್ಬೈಲ್ ವಾರ್ಡ್ ಸಾಮಾನ್ಯ ಪಾಲಾಗಿದೆ ಮೀಸಲಾತಿಯಲ್ಲಿ. ಇದು ಈ ಹಿಂದೆ ಹಿಂದುಳಿದ ವರ್ಗ ಎ ಪಾಲಾಗಿತ್ತು. ಪ್ರಕಾಶ್ ಸಾಲ್ಯಾನ್ ಕಾಂಗ್ರೆಸ್ ಪಕ್ಷದಿಂದ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 31 ಹಿಂದುಳಿದ ವರ್ಗ ಎ ಪಾಲಾಗಿದೆ. ವಿಜಯ್ ವಾರ್ಡ್ ಇದು ಹಿಂದೆ ಸಾಮಾನ್ಯರ ಪಾಲಾಗಿತ್ತು. ಲ್ಯಾನ್ಸಿಲಾಟ್ ಪಿಂಟೋ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 32 ಕದ್ರಿ ಉತ್ತರ ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಮಹಿಳೆಯ ಪಾಲಾಗಿತ್ತು. ರೂಪಾ ಡಿ ಪಂಗೇರ ಬಿಜೆಪಿಯಿಂದ ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 33 ಕದ್ರಿ ದಕ್ಷಿಣ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಹಿಂದುಳಿದ ವರ್ಗ ಎ ಇತ್ತು. ಕಾಂಗ್ರೆಸ್ ಪಕ್ಷದ ಅಶೋಕ್ ಟಿಕೆ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 34 ಶಿವಬಾಗ್ ಸಾಮಾನ್ಯರ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಮಹಿಳೆ ಇತ್ತು. ಅಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಸಬಿತಾ ಮಿಸ್ಕಿತ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 35 ಪದವು ಸೆಂಟ್ರಲ್ ಸಾಮಾನ್ಯರ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಮಹಿಳೆ ಕಾಂಗ್ರೆಸ್ ಪಕ್ಷದ ಜುಬೇದಾ ಅವರು ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 36 ಹಿಂದುಳಿದ ವರ್ಗ ಎ ಪಾಲಾಗಿದೆ. ಪದವು ಪೂರ್ವ ಈ ಹಿಂದೆ ಸಾಮಾನ್ಯ ಆಗಿತ್ತು. ಅಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಪ್ರಸ್ತುತ ಮೇಯರ್ ಭಾಸ್ಕರ್ ಮೊಯ್ಲಿ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 37 ಮರೋಳಿ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಅಂದರೆ ಜನರಲ್ ಕ್ಯಾಟಗರಿ ಇತ್ತು. ಕೇಶವ ಅವರು ಇಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ.
ವಾರ್ಡ್ ಸಂಖ್ಯೆ 38 ಬೆಂದೂರು ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿದೆ. ಅಲ್ಲಿ ಕಾಂಗ್ರೆಸ್ ಪಕ್ಷದ ನವೀನ್ ಡಿಸೋಜಾ ಪ್ರಸ್ತುತ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 39 ಪಳ್ಳೀರ್ ಇದೀಗ ಸಾಮಾನ್ಯ ಜನರಲ್ ಕ್ಯಾಟಗರಿಗೆ ಅದು ಹೋಗಿದೆ. ಈ ಹಿಂದೆ ಅದು ಸಾಮಾನ್ಯ ಪಾಲಾಗಿತ್ತು. ಅಲ್ಲಿ ಜಸಿಂತ ಕಾಂಗ್ರೆಸ್ ಪಕ್ಷದ ಜಸಿಂತ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 40 ಕೋರ್ಟ್ ವಾರ್ಡ್ ಸಾಮಾನ್ಯ ಅಂದರೆ ಜನರಲ್ ಕ್ಯಾಟಗರಿ. ಈ ಹಿಂದೆ ಇವು ಕೂಡ ಅದು ಸಾಮಾನ್ಯ ಜನರಲ್ ಕ್ಯಾಟಗರಿಯಲ್ಲಿತ್ತು. ಅಲ್ಲಿ AC ವಿನಯರಾಜ್ ಕಾಂಗ್ರೆಸ್ ಪಕ್ಷದ ವಿನಯರಾಜ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 41 ಸೆಂಟ್ರಲ್ ಮಾರ್ಕೆಟ್ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿತ್ತು. ಅಲ್ಲಿ ಪೂರ್ಣಿಮಾ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 42 ಜನರಲ್ ಕ್ಯಾಟಗರಿ. ಈ ಹಿಂದೆ ಹಿಂದುಳಿದ ವರ್ಗ ಎ ಪಾಲಾಗಿತ್ತು. ಅಲ್ಲಿ ಬಿಜೆಪಿಯ ರಾಜೇಂದ್ರ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 43 ಕುದ್ರೋಳಿ ಜನರಲ್ ಕ್ಯಾಟಗರಿ ಅಂದರೆ ಸಾಮಾನ್ಯರ ಪಾಲಾಗಿದೆ. ಈ ಹಿಂದೆ ಹಿಂದುಳಿದ ವರ್ಗ ಎ ಇತ್ತು. ಅಜೀಜ್ JDS ಪಕ್ಷದ ಅಜೀಜ್ ಡಿ ಕುದ್ರೋಳಿ ಅವರಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 44 ಬಂದರ್ ಹಿಂದುಳಿದ ವರ್ಗ ಎ ಪಾಲಾಗಿದೆ. ಅಲ್ಲಿ ಈ ಹಿಂದೆ ಸಾಮಾನ್ಯ ಇತ್ತು ಅಂದರೆ ಜನರಲ್ ಕ್ಯಾಟಗರಿ ಇತ್ತು. ರಮೀಜಾ ಬಾನು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 45 ಸಾಮಾನ್ಯ ಇದೀಗ ಹಿಂದುಳಿದ ವರ್ಗ ಎ ಮಹಿಳೆ ಪಾಲಾಗಿದೆ. ಹಿಂದೆ ಜನರಲ್ ಕ್ಯಾಟಗರಿ ಸಾಮಾನ್ಯ ಆಗಿತ್ತು. ಅಬ್ದುಲ್ ಲತೀಫ್ ಅವರಲ್ಲಿ ಈಗ ಸದ್ಯ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 46 ಕಂಟೋನ್ಮೆಂಟ್ ಹಿಂದುಳಿದ ವರ್ಗ ಎ ಪಾಲಾಗಿದೆ. ಹಿಂದೆ ಜನರಲ್ ಕ್ಯಾಟಗರಿ ಇತ್ತು. ಅಲ್ಲಿ ಬಿಜೆಪಿಯ ದಿವಾಕರ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 47 ಮಿಲಾಗ್ರೀಸ್ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಕಾಂಗ್ರೆಸ್ ಪಕ್ಷದ ರವೂಫ್ ಅವರು ಇಲ್ಲಿ ಇದೀಗ ಕಾರ್ಪೊರೇಟರ್ ಆಗಿದ್ದಾರೆ. ಹಿಂದೆ ಹಿಂದುಳಿದ ವರ್ಗ ಎ ಇತ್ತು. ವಾರ್ಡ್ ಸಂಖ್ಯೆ 48 ಕಂಕನಾಡಿ ವೆಲೆನ್ಸಿಯಾ ಜನರಲ್ ಕ್ಯಾಟಗರಿ ಸಾಮಾನ್ಯರ ಪಾಲಾಗಿದೆ. ಹಿಂದೆ ಸಾಮಾನ್ಯ ಮಹಿಳೆ ಇತ್ತು. ಆಶಾ ಡಿಸಿಲ್ವಾ ಅವರು ಕಾಂಗ್ರೆಸ್ ಪಕ್ಷದ ಆಶಾ ಡಿಸಿಲ್ವಾ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 49 ಕಂಕನಾಡಿ ಬಿ ಜನರಲ್ ಕ್ಯಾಟಗರಿ ಸಾಮಾನ್ಯ ಆಗಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರವೀಣ್ ಚಂದ್ರ ಆಳ್ವ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಹಿಂದೆ ಇಲ್ಲಿ ಹಿಂದುಳಿದ ವರ್ಗ ಬಿ ಕ್ಯಾಟಗರಿ ಇತ್ತು. ವಾರ್ಡ್ ಸಂಖ್ಯೆ 50 ಅಳಪೆ ದಕ್ಷಿಣ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಹಿಂದೆ ಇಲ್ಲಿ ಸಾಮಾನ್ಯ ಅಂದರೆ ಜನರಲ್ ಇತ್ತು. ಅಲ್ಲಿ ಬಿಜೆಪಿಯ ವಿಜಯ್ ಕುಮಾರ್ ಅವರು ಸದ್ಯ ಕಾರ್ಪೊರೇಟರ್. ವಾರ್ಡ್ ಸಂಖ್ಯೆ 51 ಅಳಪೆ ಉತ್ತರ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಹಿಂದೆ ಹಿಂದುಳಿದ ವರ್ಗ ಎ ಇತ್ತು. ಅಲ್ಲಿ ಪ್ರಕಾಶ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 52 ಕಣ್ಣೂರು ವಾರ್ಡ್ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಅಲ್ಲಿ ಹಿಂದೆ ಸಾಮಾನ್ಯ ಜನರಲ್ ಕ್ಯಾಟಗರಿ ಇತ್ತು. ಬಿಜೆಪಿಯ ಸುಧೀರ್ ಶೆಟ್ಟಿ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 53 ಬಜಾಲ್ ಜನರಲ್ ಕ್ಯಾಟಗರಿ ಸಾಮಾನ್ಯರ ಪಾಲಾಗಿದೆ. ಈ ಹಿಂದೆ ಸಾಮಾನ್ಯ ಮಹಿಳೆ ಇತ್ತು. ಕಾಂಗ್ರೆಸ್ನ ಸುಮಯ್ಯ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 54 ಜಪ್ಪಿನಮಗರು ಸಾಮಾನ್ಯ ಮಹಿಳೆ ಪಾಲಾಗಿದೆ. ಹಿಂದೆ ಸಾಮಾನ್ಯ ಅಂದರೆ ಜನರಲ್ ಇತ್ತು. ಅಲ್ಲಿ ಬಿಜೆಪಿಯ ಸುರೇಂದ್ರ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 55 ಅತ್ತಾವರ ಜನರಲ್ ಸಾಮಾನ್ಯರ ಪಾಲಾಗಿದೆ. ಈ ಹಿಂದೆ ಕೂಡ ಜನರಲ್ ಕ್ಯಾಟಗರಿ ಸಾಮಾನ್ಯ ಇತ್ತು. ಅಲ್ಲಿ ಶೈಲಜಾ ಅವರು ಕಾರ್ಪೊರೇಟರ್. ವಾರ್ಡ್ ಸಂಖ್ಯೆ 56 ಮಂಗಳಾದೇವಿ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಈ ಹಿಂದೆ ಜನರಲ್ ಅಂದರೆ ಸಾಮಾನ್ಯ ಇತ್ತು. ಬಿಜೆಪಿಯ ಪ್ರೇಮಾನಂದ ಶೆಟ್ಟಿ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 57 ಹೊಯ್ಗೆ ಬಜಾರ್ ಜನರಲ್ ಕ್ಯಾಟಗರಿ ಈಗ ಆಗಿರುವಂಥದ್ದು. ಈ ಹಿಂದೆ ಸಾಮಾನ್ಯ ಮಹಿಳೆ ಇತ್ತು. ಅಲ್ಲಿ ಕವಿತಾ ಅವರು ಕಾಂಗ್ರೆಸ್ ಪಕ್ಷದ ಕವಿತಾ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 58 ಬೋಳಾರ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಅಲ್ಲಿ ಹಿಂದೆ ಹಿಂದುಳಿದ ವರ್ಗ ಎ ಮಹಿಳೆ ಇತ್ತು. ರತಿಕಲ ಕಾಂಗ್ರೆಸ್ ಪಕ್ಷದ ರತಿಕಲ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ವಾರ್ಡ್ ಸಂಖ್ಯೆ 59 ಜಪ್ಪು ಪರಿಶಿಷ್ಟ ಜಾತಿ ಪಾಲಾಗಿದೆ. ಸಾಮಾನ್ಯ ಮಹಿಳೆ ಈ ಹಿಂದೆ ಇದ್ದದ್ದು ಅಪ್ಪಿ ಅವರು ಕಾಂಗ್ರೆಸ್ ಪಕ್ಷದ ಅಪ್ಪಿ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 60 ಬೆಂಗರೆ ಸಾಮಾನ್ಯ ಮಹಿಳೆ ಪಾಲಾಗಿದೆ. ಹಿಂದುಳಿದ ವರ್ಗ ಎ ಮಹಿಳೆ ಹಿಂದೆ ಇದ್ದದ್ದು. ಅಲ್ಲಿ ಮೀರಾ ಕರ್ಕೇರ ಅವರು ಸದ್ಯ ಕಾರ್ಪೊರೇಟರ್ ಆಗಿದ್ದಾರೆ.
ವೀಕ್ಷಕರೇ, ಇದು ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ವಾರು ಮೀಸಲಾತಿ ಪಟ್ಟಿ. ಇಲ್ಲಿ ಈಗಾಗಲೇ ನೀವು ನೋಡಿದಿರಿ ಗ್ರಾಫಿಕ್ಸ್ನಲ್ಲಿ ಹೆಸರುಗಳು ಬಂದು ಹಿಂದೆ ಕಾರ್ಪೊರೇಟರ್ ಯಾರಿದ್ರು ಮತ್ತು ಯಾವ ಪಕ್ಷದವರು ಮತ್ತು ಈಗ ಆಗಿರುವಂಥದ್ದು. ಹೀಗಾಗಿ ಕೆಲವು ಗೊಂದಲಗಳು ಎದ್ದಿರುವಂಥದ್ದು, ಏನು ನಡೆದಿದೆ ಅಂತ ಅನ್ನುವಂಥದ್ದನ್ನು ಬಹಳಷ್ಟು ಕಾರ್ಪೊರೇಟರ್ಗಳ ನಡುವೆ ಕೂಡ ಈ ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ನೋಡೋಣ, ಚರ್ಚೆ ನಾವು ಆರಂಭಿಸೋಣ. ಈ ಒಂದು ಚರ್ಚೆಯಲ್ಲಿ ಪತ್ರಕರ್ತರಾದಂಥ ಜಿತೇಂದ್ರ ಕುಂದೇಶ್ವರ ಅವರಿದ್ದಾರೆ. ಜಿತೇಂದ್ರ ಕುಂದೇಶ್ವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಹಿರಿಯರು ಮತ್ತು ವಕೀಲೆ ಆಗಿರುವಂಥ ಮ.ನ.ಪ ಥಾಮಸ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಅವರು, ಉದ್ಯಮಿ ದಿವಾಕರ್ ಕೆ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಅವರು ಮತ್ತು ಹಿರಿಯ ಸದಸ್ಯರು ನಾವಲ್ ಮಾರ್ಲ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿಯಲ್ಲಿ ಪ್ರೇಮಾನಂದ್ ಶೆಟ್ಟಿ ಅವರು, ಹಿರಿಯ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೇಮಾನಂದ್ ಶೆಟ್ಟಿ. ಎಸ್, ಮ.ನ.ಪ ಥಾಮಸ್ ಅವರಿಂದ ನಾನು ಆರಂಭ ಮಾಡ್ತಾ ಇದ್ದೇನೆ, ಯಾಕಂದರೆ ಹಿರಿಯ ಸದಸ್ಯರು ಮತ್ತು ನ್ಯಾಯವಾದಿ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಏನು ಅನಿಸ್ತಾ ಇದೆ ಈ ಒಂದು ಮೀಸಲಾತಿ ಪಟ್ಟಿ? ನಾನು ಮೀಸಲಾತಿಯನ್ನು ನೋಡಿದೆ. ನನ್ನ ಪ್ರಕಾರ ಮೀಸಲಾತಿ ಕರೆಕ್ಟ್ ಆಗಿದೆ. ಯಾಕೆಂತ ಹೇಳಿದ್ರೆ 33% ರಿಸರ್ವೇಶನ್ ಬಂದಾಗ ಆಗ ಮೀಸಲಾತಿ ಅದರ ಅನುಗುಣವಾಗಿ ಹೋಗ್ಬೇಕಿತ್ತು. ಈಗ ಅದರಲ್ಲಿ ಗೊಂದಲ ಬಂದದ್ದು ಏನು ಅಂತ ಹೇಳಿದ್ರೆ, ಕೆಲವರ ಸೀಟು ಡಿಸ್ಪ್ಲೇಸ್ ಆಗಿದೆ ಅಥವಾ ಇಲ್ಲ. ಅದಕ್ಕೋಸ್ಕರ ಅದು ಗೊಂದಲವೇ ಹೊರತು ನನ್ನ ಪ್ರಕಾರ ಈ ಏನು ಮೀಸಲಾತಿ ಬಂದಿದೆ ಅದು ಪರ್ಫೆಕ್ಟ್. 50% ಲೇಡೀಸ್ ಆಗ್ಬೇಕಿತ್ತು. ಅದರಲ್ಲಿ ಒಂದು ಕಮ್ಮಿ ಉಂಟು, 29 ಮಾತ್ರ. 30 ಲೇಡಿ ಆಗ್ಬೇಕಿತ್ತು. ಅದು 60 ಸ್ಥಾನ ಇದ್ದಾಗ 50% ಅಂತಲೇ 30 ಬರಬೇಕಿತ್ತು. ಅದು ಯಾವ ಕ್ಯಾಲ್ಕುಲೇಷನ್ 29ಕ್ಕೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ನೀವು ಹೇಳುವಂತದ್ದು 50% ಮಹಿಳೆಯರಿಗೆ ಬಂದಿದೆ, ಹಾಗಾಗಿ ಎಲ್ಲವೂ ಸರಿ ಇದೆ ಅಂತ ಇಲ್ಲ. ಆ 50% ನೋಡಿ, ಇಷ್ಟ ತನಕ 33% ಮಾತ್ರ ಇದ್ದದ್ದು. ಆ 33% ಅನ್ನು 50%ಗೆ ಹೋಗುವಾಗ ಅದು ಕೆಲವು ಪ್ಲೇಸ್ಗಳು ಡಿಸ್ಲೊಕೇಶನ್ ಆಗ್ತದೆ, ಕೆಲವನ್ನು ರಿಸರ್ವೇಶನ್ ಅನ್ನು ಚೇಂಜ್ ಮಾಡಬೇಕಾದದ್ದು ಬರ್ತದೆ. ಆಗ ಅದಾಗಲೇಬೇಕಲ್ಲ, ಹಾಗೆ ಆಗ್ತದೆ. ನಾನು ಅದರ ವಿಷಯದಲ್ಲಿ ನಾನು ತುಂಬಾ ಸ್ಟಡಿ ಮಾಡುವಾಗಲೂ ನನಗೆ ಇದರಲ್ಲಿ ಯಾವ್ದು ಮಿಸ್ಟೇಕ್ ಉಂಟು ಅಂತ ಕಾಣಲಿಲ್ಲ. ಒಂದು ಕಮ್ಮಿ ಆದದ್ದು ಮಾತ್ರ ನನಗೆ ತೊಡಕು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾನು ಅದನ್ನು ಸ್ವಲ್ಪ ಸ್ಟಡಿ ಮಾಡಿದ್ದೇನೆ. ಜಿತೇಂದ್ರ ಅವರು ಏನು ಹೇಳ್ತಾರೆ? ಈಗ ಇದು ಷಡ್ಯಂತ್ರ ಅಂತ ನಾನು ಯಾವತ್ತು ಹೇಳುವುದಿಲ್ಲ, ಇದು ರಾಜಕೀಯ ತಂತ್ರ. ಯಾಕೆಂದ್ರೆ ಅವರಿಗೆ ಮೀಸಲು ಅನ್ನುವಂಥ ಬ್ರಹ್ಮಾಸ್ತ್ರ ಸಿಕ್ಕಿದೆ, ಯಾರ ಮೇಲೆ ಬಿಡಬೇಕು ಅನ್ನುವಂಥದ್ದು ನೋಡುವಾಗ ಅದರಲ್ಲಿ ಅಲ್ಲಿ ಕುಳಿತವರು ಚೆನ್ನಾಗಿ ಅದನ್ನ ಅಸ್ತ್ರದ ಪ್ರಯೋಗವನ್ನು ಮಾಡಿದ್ದಾರೆ. ಈಗ ಯಾವುದು ಕೂಡ ಯಾವುದು ಮಾರ್ಗಸೂಚಿ ಅಂತ ಇರ್ತದೆ ಅಥವಾ ಈ ರೀತಿಯ ನಿಯಮ ಅಂತ ಇರ್ತದೆ. ಆ ನಿಯಮಗಳನ್ನ ಯಾವುದೋ ಒಂದು ನಿಯಮ ಕೆಲವೊಮ್ಮೆ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ, ಹಾಗೆ ಒಂದು ತಿದ್ದುಪಡಿಯಾಗಿ ಈ ರೀತಿ ಮಾಡಬೇಕು ಅಂತ ಮಾರ್ಗದರ್ಶಿ ಸೂಚಿ ಬರ್ತದೆ. ಆಗ ಈಗ ಮತ್ತೆ ಪುನಃ 33ರಿಂದ 50% ಬಂದಾಗ ಆಗ ಏನು ಮಾಡಬೇಕು ಅಂತ ಸಮಸ್ಯೆ ಆಗ್ತದೆ. ಈಗ ಹಿಂದೆ ಎಲ್ಲ ಏನು ಎಲ್ಲ ಹಳೆಯ 2001 ಏನು ಇರಬೇಕು, ಅವರು ತಜ್ಞರೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ. ಆ ನಿಯಮ ಪ್ರಕಾರ ಆಗ್ತಾ ಇತ್ತು. ಈಗ 2015ರಲ್ಲಿ ಒಂದು ಮಾರ್ಗಸೂಚಿಯನ್ನ ಬದಲಾವಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಏನೋ ಸಮಥಿಂಗ್ ಬದಲಾವಣೆ ಮಾಡಿ ಅದನ್ನ ಇದಕ್ಕೆ ಅನ್ವಯ ಮಾಡಿದ್ದಾರೆ. ಆದ್ರೆ ನನ್ಗನಿಸ್ತಾ ಇರುವಂತದ್ದು ಇದು ಯಾವುದೂ ಕೂಡ ಏನು ಸರಿಯಾಗಿದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಅದಕ್ಕೆ ಒಂದು ಇದನ್ನ ಪ್ರಶ್ನೆ ಮಾಡಬೇಕಾದ್ರೆ ಇದು ಎಲ್ಲರೂ ಏನು ಜನರದ ಅಭಿಪ್ರಾಯನ ತಗೊಳ್ಬೇಕು, ತಜ್ಞರದ್ದು ತಗೊಳ್ಬೇಕು, ಎಲ್ಲ ತಗೊಂಡು ಹೀಗೆ 50% ಮಹಿಳಾ ಮೀಸಲು ಬರುವಾಗ ಮತ್ತೆ ಉಳಿದಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇತ್ಯಾದಿಗಳ ಮೀಸಲನ್ನು ಒಂದು ಸರಿಯಾಗಿ ಕುಳಿತು ಒಂದು ಕರೆಕ್ಟ್ ಸರಿಯಾಗಿ ಅಂದ್ರೆ ಲೆಕ್ಕಾಚಾರದಂತೆ, ವೈಜ್ಞಾನಿಕ ಅಂತ ನಾವು ಹೇಳುವುದಿಲ್ಲ, ಲೆಕ್ಕಾಚಾರ ಅಂದ್ರೆ ಒಂದು ಜನರಲ್ ಬಂದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ರೊಟೇಷನ್ ಬರಬೇಕು, ಜನರಲ್ ಆದ್ಮೇಲೆ ಪರಿಶಿಷ್ಟ ಜಾತಿ ಮಹಿಳೆ, ಆ ರೀತಿಯಾಗಿ ಒಂದು ಕರೆಕ್ಟ್ ರೊಟೇಷನ್ ಅನ್ನು ಹಾಕಿ ಇಲ್ಲಿದ್ರೆ ಇಲ್ಲಿ ಆ ಮೀಸಲಾಸ್ತ್ರವನ್ನು ಆ ರೀತಿಯಿಂದ ಒಂದು ಸರಿಯಾದ ಒಂದು ಆವೃತ್ತ ರೊಟೇಷನ್ ಪದ್ಧತಿ ಇದೆ ಎನ್ನುವುದನ್ನು ನೋಡಬೇಕು. ಆದ್ರೆ ಮೇಲ್ನೋಟಕ್ಕೆ ನೋಡುವಾಗ ಅಂತಹ ಯಾವುದೇ ಪದ್ಧತಿಗಳು ಕಾಣುವುದಿಲ್ಲ. ಸೊ ಇದರಿಂದಾಗಿ ಆದ್ರೆ ಮತ್ತೆ ಈ ಮೀಸಲು ಬರುವ ಮುಂಚೆ ಒಂದು ಕಾಂಗ್ರೆಸ್ಸಿನ ವಲಯದಲ್ಲಿ ಇರ್ಬೋದು ಅಥವಾ ಜನಸಾಮಾನ್ಯರ ವಲಯದಲ್ಲಿ ಒಂದು ಕೆಲವೊಂದು ಮಾತುಗಳಿತ್ತು, ಯಾರ್ಯಾರದ್ದು ತಲೆದಂಡ ಆಗಬಹುದು ಅಂತ. ನಮಗೆ ಕುತೂಹಲ ಆಗಿತ್ತು. ಅದರಲ್ಲಿ ನಾನು ಅವಾಗಲೇ ಬರಿಬೇಕು ಅಂತ ಎಣಿಸಿದ್ದೆ. ಮೀಸಲು ಇನ್ನು ಕರಡುಪಟ್ಟಿ ಆಗ್ಲಿಲ್ಲ, ಕರಡುಪಟ್ಟಿಯಲ್ಲಿ ಹೋಗಿದೆ ಕೂತಿದೆ ಎನ್ನುವಾಗಲೇ ನಾನು ಬರಿಬೇಕು ಅಂತ ಏನು ಎಲ್ಲ ರೆಡಿ ಮಾಡಿಕೊಂಡಿದ್ನೋ ಅದು ಕರಡುಪಟ್ಟಿ ಹೊರಗೆ ಬಂದ ನಂತರ ಅದೇ ಆಗಿತ್ತು. ಉದಾಹರಣೆಗೆ ಇವರು ನವೀನ್ ಡಿಸೋಜ ಈರ್ನ ಪೋಪುಂಡು
ಅಶೋಕ್ ಡಿಕೆ ಈರ್ನ ಬೋಪುಂಡು ಹೀಗೆ, ಆಮೇಲೆ ಮಾರ್ಲೇರ್ನ ಹದ ಸ್ವಲ್ಪ ಸ್ವಲ್ಪ ಹೆಸರಿತ್ತು. ಈ ರೀತಿಯಾಗಿ ಒಂದು ಹೆಸರು ಏನು ತೇಲಿ ಬಿಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಲೋಬೇರೆ ಗಾಪು ಜತ ಅಂತ ಅಂದ್ರೆ ಕೆಲವರು ಆ ರೀತಿ ಆರ್ನ ಪಾತ್ರಕ್ಕೆ ಏನಿದೆ ಜನ ಇರು ಅಂತ ಆ ರೀತಿಯ ಒಂದು ಮಾತುಗಳಿತ್ತು. ಕೊನೆ ಕರಡು ಪಟ್ಟಿ ಹೊರಗೆ ಬರುವಾಗ ಹಾಗೆ ಆಗಿತ್ತು. ನನಗೆ ಖುಷಿ ಆಯ್ತು, ಆಗ್ಬೋದು. ಆದ್ರೆ ನಂತರ ಅದ್ರ ಮಿಸ್ ಆಗ್ಲಿಲ್ಲ. ಆಮೇಲೆ ನಾನು ಆ ಲೇಖನವನ್ನ ಬರ್ದಾಗ ಒಂದು ಏನು ಕಾಂಗ್ರೆಸ್ನಲ್ಲಿ ಕೆಲವೊಂದು ಪ್ರಭಾವಿ ನಾಯಕರು ಏನು ಮೇಯರ್ ಸ್ಥಾನದ ಆಕಾಂಕ್ಷಿಗಳು, ಅಬ್ದುಲ್ ರಹೂಫ್ ಇರ್ಬೋದು, ಏನು ನವೀನ್ ಡಿಸೋಜಾ ಇರ್ಬೋದು, ಆಮೇಲೆ ಮಹಾಬಲ ಮಾರ್ಲಾ ಅವರು ಹಳೆ ಹುಲಿಗಳು, ಶಶಿಧರ್ ಹೆಗ್ಡೆ ಅವರು ಅವರು ಸರ್ವಹಿತ ಎಲ್ಲರಲ್ಲೂ ಒಳ್ಳೆ, ಎರಡು ಕಡೆ ಇದೆ. ಈವನ್ ಅವರು ಬಿಜೆಪಿ ಒಟ್ಟಿಗೆ ಒಳ್ಳೆ ಇರ್ತಾರೆ ಅಂತ ಅವರ ಒಂದು ಹೆಚ್ಚುಗಾರಿಕೆ ಇದೆ. ಅವರಿಗೆ ಹಾಗಾಗಿ ಹೋದ್ರು ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ಅವನು ಹಿಂದೆ 2 ಬಾರಿ ಸ್ಪರ್ಧೆ ಮಾಡಿ ಗೆದ್ದವರು ಅವರು. ಹಾಗಾಗಿ ಅವರಿಗೆ ಶಶಿಧರ್ ಹೆಗ್ಡೆ ಅವರು ಬದುಕುಗಳು ಅಂತ ಒಂದು ಒಳ್ಳೆ ಎಲ್ಲ ಮಾರ್ಗೋಪಾಯಗಳನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಏನು ಬಿಜೆಪಿಯ ನಮ್ಮ ಇರುವಂತವರಲ್ಲಿ ಇದು ಕಾಂಗ್ರೆಸ್ನವರು ಒಂದು ಆಯ್ತು, ದೊಡ್ಡ ದೊಡ್ಡ ನಾಯಕರು ಆಯ್ತು. ಇನ್ನು ಬಿಜೆಪಿಯ ಅವರು ಹೇಳುದಾದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಅತ್ಯಂತವಾಗಿ ಕೊನೆಯ ಕ್ಷಣದಲ್ಲಿ ಒಳ್ಳೆ ಸ್ಲಾಗ್ ಓವರ್ ನಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದಂತ ಏನು ಕಾರ್ಪೊರೇಟರ್ಗಳನ್ನೆಲ್ಲ ಹುಡುಕಿ ಹೊಡೆದ್ರು. ಸುಧೀರ್ ಶೆಟ್ಟಿ ಕಣ್ಣೂರು, ಪ್ರೇಮಾನಂದ್ ಶೆಟ್ಟಿ ನೋಡಿರ್ಬೋದು. ಕೊನೆಯ ಹಂತದಲ್ಲಿ ಅವರ ಇಮೇಜ್ ಅನ್ನು ಹೇಗೆ ಮೇಲಿಂದ ಕೆಳಗೆ ಮಾಡಿದ್ರು ಮೀಡಿಯಾ ಮಾಧ್ಯಮದಲ್ಲಿ, ಜನರ ಮಾತುಗಳಲ್ಲಿ. ಹಾಗೆ ಅವರನ್ನೆಲ್ಲ ಹುಡುಕಿದ್ರು. ಆಮೇಲೆ ಗಣೇಶ್ ಹೊಸಬೆಟ್ಟು ಒಂದು ಒಳ್ಳೆ ಹೆಸರು, ನವೀನ್ ಚಂದ್ರ ಅವರು ಕಾರ್ಪೊರೇಟರ್ಗಳು, ಅವರು ಕೂಡ ಒಂದು ಬಿಜೆಪಿಯ ಪ್ರಭಾವಿ ನಾಯಕರು, ಅವರಿಗೆ ಮಣೆ ಹಾಕಿದ್ರು. ಆಯ್ತಪ್ಪ, ಬಿಜೆಪಿ ಮಹಿಳಾ ನಾಯಕರಿಗೆ ಏನಾದ್ರು ಬಿಟ್ರೆ ಬಿಜೆಪಿ ಮಹಿಳಾ ನಾಯಕರಿಗೆ ಎಲ್ಲರೂ ಬಿಟ್ರು. ಯಾಕೆ ಹೇಳಿದ್ರೆ ಉದಾಹರಣೆ ಬಿಜೆಪಿ ರೂಪಾ ಡಿ ಬಂಗೇರ ಅವರು ಬಿಜೆಪಿ ಅವ್ರದ್ದು ಏನು ಚೇಂಜ್ ಆಗಿಲ್ಲ, ಚೇಂಜ್ ಆದ್ರೆ ಅವರಿಗೆ ಮಹಿಳೆ ಆಗಿದೆ. ಆವಾಗ ಅಲ್ಲಿ ಏನಾದ್ರು ಪುರುಷರ ಏನಾದ್ರು ಕೋಟ ಹಾಕಿದ್ರೆ ಅಲ್ಲಿ ಬಿಜೆಪಿಯ ಭದ್ರಕೋಟೆ, ಅಲ್ಲಿ ಪುರುಷರಿಗೆ ಇದ್ರೆ ಮತ್ತೆ ಇನ್ನೊಬ್ಬ ನಾಯಕ ಹುಡ್ತಾನೆ, ಪ್ರೇಮಾನಂದ್ ಶೆಟ್ಟರ್ ಆಗಿ ಇನ್ನೊಬ್ರು ಬಂದು ಕ್ವಶನ್ ಪ್ರೆಸ್ ಮೀಟ್ ಮಾಡಬಹುದು ಅಂತ ಅವರಿಗೆ ಆ ಹೆದರಿಕೆ ಇದೆ. ಹಾಗಾಗಿ ಮಹಿಳಾ ಮಣಿಗಳು ಯಾರಿದ್ದಾರೆ ಬಿಜೆಪಿ ಅವರು ಗೆಲ್ಲುವಂತ ಅಲ್ಲಿ ಯಾರು ಚೇಂಜ್ ಮಾಡ್ಲಿಲ್ಲ. ಏನು ಪುರುಷರು ಪ್ರಭಾವ ಇರುವಂತಹ ಕ್ಷೇತ್ರಗಳಲ್ಲಿ ತಿಲಕ್ ರಾಜ್ ಕೃಷ್ಣಾಪುರ ಹಿಡಿದು ಬಿಜೆಪಿಯ ಗಣೇಶ್ ಹೊಸಬೆಟ್ಟು ತುಂಬಾ ಅಂದ್ರೆ ಬಿಜೆಪಿ ಅವರನ್ನೇ ಟಾರ್ಗೆಟ್ ಮಾಡಿದಂತ ಅನಿಸ್ತದೆ. ಹೌದು ನಾವು ಆಮೇಲೆ ಅದೇ ಕಾಂಗ್ರೆಸ್ ನಲ್ಲಿ ಇವರು ನೋಡುವಾಗ ತಂತ್ರ ಅಂತ ಅನಿಸ್ತದೆ. ರಾಜಕೀಯ ತಂತ್ರಗಾರಿಕೆಯನ್ನ ಇಲ್ಲಿ ಮಾಡಲಾಗಿದೆ ಅಂತ ಅನ್ನುವಂಥದ್ದನ್ನ ತಾವು ತಮ್ಮ ಇತ್ತೀಚೆಗೆ ಕೂಡ ಒಂದು ವಿಶ್ಲೇಷಣೆ ಮಾಡಿದ್ರು. ಮತ್ತೆ ಇದು ದೊಡ್ಡ ಸದ್ದು ಮಾಡಿತ್ತು ತಮ್ಮ ಲೇಖನ ಕೂಡ ಅನ್ನುವಂಥದ್ದು. ಪ್ರೇಮನ ಶೆಟ್ಟಿ, ಅಂದ್ರೆ ಸಮ್ಮಿಶ್ರ ಸರ್ಕಾರದ ಒಂದು ಮೀಸಲಾತಿ ಪಟ್ಟಿಯೋ ಅಥವಾ ಸರ್ಕಾರದ ಒಂದು ಸಾಮಾನ್ಯ ಅಂದ್ರೆ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಅನಿವಾರ್ಯತೆಯಲ್ಲಿ ಈ ರೀತಿ ಆಗಿರುವಂಥದ್ದು ಏನು ಹೇಳ್ತೀವಿ? ಇವತ್ತು ಕರಡು ಮೀಸಲಾತಿ ಪಟ್ಟಿ ಏನು ಬಂದಿದೆ, ಖಂಡಿತವಾಗ್ಲೂ ಏನು 2012ರಲ್ಲಿ ಏನು ತಿದ್ದುಪಡಿ ಆಯಿತು ಕಾನೂನಿಗೆ, ಅದರ ಪ್ರಕಾರ 1/3 ಮಹಿಳೆಗಿದ್ದದ್ದು 50% ಮಹಿಳೆಯರಿಗೆ ಕೊಡಬೇಕು. ಅದರಲ್ಲಿ ಏನು ಸಂಶಯನೇ ಇಲ್ಲ. 60 ವಾರ್ಡ್ಗಳಲ್ಲಿ ಹೆಚ್ಚು ಕಮ್ಮಿ 30 ವಾರ್ಡ್ಗಳು ಮಹಿಳಾ ಮೀಸಲಾತಿ ಬರಬೇಕು, ಅದರಲ್ಲಿ ನಮ್ದೇನು ಇದಿಲ್ಲ. ಆದರೆ ಬಹಳ ಮೂಲವಾಗಿ ಇವತ್ತು ಕರಡು ಮೀಸಲಾತಿ ಪಟ್ಟಿಯಲ್ಲಿ ಒಟ್ಟು ಗೊಂದಲ ಇರುವುದು ಯಾಕೆ ಹೇಳಿದ್ರೆ 2015ರಲ್ಲಿ ಒಂದು ಮಾರ್ಗಸೂಚಿ ಮಾಡಿದೆ ಸರ್ಕಾರ. ಈ ಹಿಂದೆ ಕೋರ್ಟಿನ ಆದೇಶದಂತೆ 2001ರಲ್ಲಿ ಇದೇ ರೀತಿಯ ಅಂದ್ರೆ ಸ್ವಲ್ಪ ಸಾಕಷ್ಟು ಗೊಂದಲ ಇರುವಾಗ ಸರ್ಕಾರಕ್ಕೆ ಒಂದು ರಿಟ್ ಹಾಕಿದ್ರು ಸಾರ್ವಜನಿಕವಾಗಿ. ಅಲ್ಲಿ ಸ್ಪಷ್ಟ ಆದೇಶ ಕೊಟ್ಟಿತ್ತು, ನೀವು ಮನಬಂದಾಕೆ ಸರ್ಕಾರ ಇಲ್ಲಿ ಮೀಸಲಾತಿಯ ಪಟ್ಟಿಯನ್ನ ಮಾಡೋದಲ್ಲ, ಅದಕ್ಕೊಂದು ಮೊದಲನೇದಾಗಿ ನೀವು ಮಾರ್ಗಸೂಚಿಯನ್ನ ಮಾಡಿ. ಆ ಮಾರ್ಗಸೂಚಿಯನ್ನ, ಆ ಕರಡು ಮಾರ್ಗಸೂಚಿಯನ್ನ ಸಾರ್ವಜನಿಕರಿಗೆ ಆಕ್ಷೇಪಣೆಗೆ ಕಾಲಾವಕಾಶ ಕೊಡಿ. ಅಲ್ಲಿ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವಕಾಶ ಇದೆ. ಅಲ್ಲ, ಇದು ನಾನು ಹೇಳುದು ಮೀಸಲಾತಿ ಪಟ್ಟಿಯಲ್ಲ ಹೇಳುದು, ಮಾರ್ಗಸೂಚಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆವಾಗ ಸರ್ಕಾರ 2001ರಲ್ಲಿ ನನಗೆ ತಿಳಿದಾಗೆ ಫೆಬ್ರವರಿ 26ಕ್ಕೆ ಕರಡು, ಈ ಹಿಂದೆ ಕರಡನ್ನ ಮಾಡಿ ಫೈನಲ್ ನೋಟಿಫಿಕೇಶನ್ ಮಾರ್ಗಸೂಚಿದು ಮಾಡಿದೆ, ಕ್ರಮಬದ್ಧವಾಗಿ ಆಗಿದೆ. ಆದರೆ ಏಕಾಏಕಿ ಸರ್ಕಾರ 2015ರಲ್ಲಿ ನನಗೆ ತಿಳ್ಕಿದ ಹಾಗೆ ಒಂದಷ್ಟು ಅದರಲ್ಲಿ ಬದಲಾವಣೆ ಪರಿಷ್ಕರಣೆ ಮಾಡಿದೆ, ಆದೇಶ ಇದೆ. ಅದರ ಆಧಾರದಲ್ಲಿ ಈ ಬಾರಿಯ ಮೀಸಲಾತಿ ಆಗಿದೆ. ಮೂಲವಾದ ಪ್ರಶ್ನೆ ಏನು ಹೇಳಿದ್ರೆ, ಆ 2015ರಲ್ಲಿ ಏನು ಸರ್ಕಾರ ಮಾರ್ಗಸೂಚಿ ಮಾಡಿದೆ ಅದೇ ತಪ್ಪು. ಯಾಕೆ ಹೇಳಿದ್ರೆ 1/3 50%ಗೆ ಲೇಡಿ ಆಗುವಾಗ ಸಾಕಷ್ಟು ಮೇಜರ್ ಬದಲಾವಣೆಗಳೆಲ್ಲ ಆಗ್ಬೇಕಿತ್ತು ಆ ಮಾರ್ಗಸೂಚಿಯಲ್ಲಿ. ಮೊದಲನೇದಾಗಿ ಹೇಳಿದ್ರೆ ಅನುಕ್ರಮ ಏನು ಸೀಕ್ವೆನ್ಸ್, ವಾರ್ಡ್ ವೈಸ್, ವಾರ್ಡ್ ನಂಬರ್ 1ರಿಂದ 60ರವರೆಗೆ ಈ ಹಿಂದೆ ಮೀಸಲಾತಿ ಇದ್ದದ್ದನ್ನ ಯಾವ ರೀತಿ ಕೂರಿಸಬೇಕು ಆ ಸೀಕ್ವೆನ್ಸ್ ಕೊಟ್ಟಿದ್ದಾರೆ 1 by 1. ಅಲ್ಲೇ ಗೊಂದಲ ಆಗಿದೆ. ನೀವು ಆ ಸೀಕ್ವೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗ್ತದೆ. ಆ ಸೀಕ್ವೆನ್ಸ್ ಅಲ್ಲಿ ಯಾವುದೇ ರಿಸರ್ವೇಶನ್ ರಿಪೀಟ್ ಆಗುದಿಲ್ಲ. ಜನರಲ್ 2 ಬಾರಿ ಬರ್ತದೆ, ಜನರಲ್ ವುಮನ್ 1 ಬಾರಿ ಬರ್ತದೆ. ಯಾಕೆ ಹೇಳಿದ್ರೆ ಅದು ಈ ಹಿಂದೆ
2/3 ಜನರಲ್ 1/3 ಲೇಡಿಗೆ ಕೊಟ್ಟಂತ ಸೀಕ್ವೆನ್ಸ್ ಮೂಲವಾಗಿ ಅಲ್ಲಿ ಮಿಸ್ಟೇಕ್ ಆಗಿದೆ. ಇವತ್ತು ಆ ಸೀಕ್ವೆನ್ಸ್ ರಾಂಗ್ ಆಗೋದ್ರಿಂದ ಇವರು ಏನು ಈ ಬಾರಿಯ ಮೀಸಲಾತಿಯನ್ನ ಕೂರಿಸಿ ಬರುವಾಗ ಒಟ್ಟು ಗೊಂದಲ. ಹಾಗಾಗಿ ಏನ್ ಮಾಡಿದ್ದಾರೆ ಹೇಳಿದ್ರೆ ಮನಬಂದಾಗೆ ಮಾಡಿದ್ದಾರೆ. ಆ ಮೀಸಲಾತಿಯನ್ನು ನಾನು ನೋಡಿದೆ, ಸ್ವಲ್ಪ ಅಧ್ಯಯನ ಮಾಡಿದೆ. ಆ ಮಾರ್ಗಸೂಚಿಯ ಪ್ರಕಾರ ಮೀಸಲಾತಿಯನ್ನ ಕೂರಿಸ್ತಾ ಬರುವಾಗ ವಾರ್ಡ್ ನಂಬರ್ 50ರಿಂದ 60ರವರೆಗೆ ಮಹಿಳಾ ಬರ್ತದೆ. ಇದು ಸಾಮಾನ್ಯ ಯಾರಿಗೊಬ್ಬ ನೋಡಿದಾಗ ಇದು ಏನು ಮೀಸಲಾತಿ ಅನ್ನುವಂತ ಗೊಂದಲ. ಅದಕ್ಕೆ ಏನ್ ಮಾಡಿದ್ದಾರೆ ಈ ಮೀಸಲಾತಿಯಲ್ಲಿ ಮನಬಂದಾಗೆ ಸಾಮಾನ್ಯ ರಿಸರ್ವೇಶನ್ ಅನ್ನ ಎಕ್ಕಿ ಬಿಜೆಪಿಯ ವಾರ್ಡುಗಳಲ್ಲಿರುವ ಸಾಮಾನ್ಯ ರಿಸರ್ವೇಶನ್ ಅನ್ನ ಎಕ್ಕಿ ಆ ಜನರಲ್ ವುಮನ್ ಕಂಟಿನ್ಯೂಸ್ ಎಲ್ಲಿಗೆ ಬರ್ತಿತ್ತು ಅಲ್ಲಿಗೆ ಮಧ್ಯದಲ್ಲಿ ಅವರಿಗೆ ಬೇಕಿದ್ದಾಗೆ ಕೂರಿಸಿದಾಗೆ ಕಾಣ್ತದೆ. ಖಂಡಿತವಾಗ್ಲೂ ಇದು ಕಾನೂನಿಗೆ ವಿರುದ್ಧವಾದ, ಮಾರ್ಗಸೂಚಿಗೆ ವಿರುದ್ಧವಾದಂತ ಕರಡು ಪ್ರತಿ. ಖಂಡಿತವಾಗ್ಲೂ ನಾವು ಅದಕ್ಕೆ ದಾಖಲೆ ಸಹಿತ ನಾವು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೇವೆ. ಅದನ್ನ ಕನ್ಸಿಡರ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೆ ಸರ್ಕಾರ ಅಥವಾ ನಗರಾಭಿವೃದ್ಧಿ ಇಲಾಖೆ ಸಾಕಷ್ಟು ಆಕ್ಷೇಪಣೆ ಸಲ್ಲಿಸಿದ್ದಾರೆ ಈಗಾಗಲೇ. ಮಾಬಲ್ ಮಾರ್ಲ್ ಅವರಿಗೆ ಮತ್ತು ಬರ್ತೇನೆ ಸರ್. ಈಗ ಸಣ್ಣ ಬ್ರೇಕ್ ತಗೊಳ್ತೇನೆ ನಾನು. ಬ್ರೇಕ್ ತಗೊಂಡು ಮತ್ತೆ ಈ ಚರ್ಚೆ ಮುಂದುವರಿತೇನೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದು ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ವಾರು ಮೀಸಲಾತಿ ಪಟ್ಟಿ ಪ್ರಕಟಗೊಂಡಿರುವಂಥದ್ದು, ಅದರಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿರುವಂಥದ್ದು. ಎಸ್ ಮಾಬಲ್ ಮಾರ್ಲರಿ, ಈಗ ಮೊದಲಿಗೆ 29 ಮಹಿಳೆ ಉಂಟು, 31 ಪುರುಷರಿದ್ದಾರೆ. 29 ಬರಲಿಕ್ಕೆ ಕಾರಣ ಕಳೆದ ಸಲ ಪರಿಶಿಷ್ಟ ಪಂಗಡ ಮಹಿಳೆ ಇತ್ತು, ಈ ಸಲ ಪರಿಶಿಷ್ಟ ಪಂಗಡವನ್ನು ಪುರುಷ ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ 1 ಸೀಟು ಮೀಸಲಿರ್ತದೋ ಆ ಸೀಟನ್ನು ಮಹಿಳೆಗೆ ಮೀಸಲಿಡಬೇಕು ಅಂತ ಹೇಳುವ ಕಾನೂನು ಇದೆ. ಇಲ್ಲಿ ಏನು ಅಂತ ಹೇಳಿದ್ರೆ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಭಾರಿ ವಿರಳವಾಗಿದ್ದಾರೆ. ಆದ್ರಿಂದ ಅದನ್ನು ಪುರುಷ ಮಾಡಿರ್ಬೋದು. ಆದ್ರಿಂದ 29 ಆಗಿದೆ. ನನ್ನ ಮಿತ್ರರು ಪ್ರೇಮಾನ ಶೆಟ್ಟಿ, ಇದಕ್ಕೆ ಉದಾಹರಣೆಗೆ ನನಗೆ ಸುಮಿತ್ರಾ ಕರಿಯ ಅವರು ಅಲ್ಲಿ 2 ನಂಬರ್ ಅಲ್ಲಿದ್ರು, 2 ವಾರ್ಡ್ ನಂಬರ್ ಅಲ್ಲಿ. ಹೌದು, ಅಲ್ಲಿ ಪರಿಶಿಷ್ಟ ಪಂಗಡದ ಜನ ಸಂಖ್ಯೆ ಇದೆ. ಆದ್ರೆ ಅದು ಅದಕ್ಕೆ ಒಟ್ಟಾರೆಯಾಗಿ ನೋಡುವ ಅಷ್ಟು ಇರ್ಲಿಕ್ಕಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಿರುವಾಗ ಈಗಿರುವಂತ ವಾರ್ಡುಗಳನ್ನು ಹೊರತುಪಡಿಸಿ ಅದ ನಂತರದ ವಾರ್ಡುಗಳಲ್ಲಿ ಎಷ್ಟು ಪಾಪ್ಯುಲೇಷನ್ ಎಲ್ಲೆಲ್ಲಿದೆ ಅಲ್ಲಿಗೆ ಅನ್ವಯ ಆಗುವಂತೆ ಇಡಬೇಕು ಅಂತ ಹೇಳಿ. ಎರಡನೇದ್ದು ನಮ್ಮ ಮಿತ್ರರು ಪ್ರೇಮಾನಂದ ಶೆಟ್ಟಿ ಅವರೊಂದು ಮಾತು ಹೇಳಿದ್ರು, ಹೆಕ್ಕಿ ಹಾಕಿದರು ಅಂತ. ನಾನು ನಿರ್ದಿಷ್ಟವಾದ ಹೆಸರುಗಳನ್ನು ಇಲ್ಲಿ ಹೇಳಿದೆ. ನಮ್ಮ ಹಿರಿಯ ಕಾರ್ಪೊರೇಟರ್ ಅಶೋಕ್ ಶೆಟ್ಟಿಗೆ ಅವಕಾಶ ಇಲ್ಲ, ಬಶೀರ್ ಅಹಮದಿಗೆ ಅವಕಾಶ ಇಲ್ಲ, ನಮ್ಮ ಮಹಿಳಾ ರಾಜ್ಯ ಕಾರ್ಯದರ್ಶಿಯಾದ ಪ್ರತಿಭಾ ಕುಲಾಯಿಗೆ ಇಲ್ಲಿ ಅವಕಾಶ ಇಲ್ಲ, ನಮ್ಮ KPCC ಸೆಕ್ರೆಟರಿ ಮತ್ತು ನಮ್ಮ ಮಾಜಿ ಡೆಪ್ಟಿ ಮೇಯರ್ ಪುರುಷೋತ್ತಮ್ ಚೌಕರಾಪುರಿಗೆ ಅವಕಾಶ ಸಿಗಲಿಲ್ಲ, ಹಿರಿಯ ಕಾರ್ಪೊರೇಟರ್ ದೀಪಕ್ ಪೂಜಾರಿಗೆ ಅವಕಾಶ ಸಿಗಲಿಲ್ಲ, ನನಗೆ ಅವಕಾಶ ಇಲ್ಲಿಲ್ಲ. ಶಶಿಧರ್ ಹೆಗ್ಡೆ ಅವರಿಗೆ ಅದು ಹತ್ತಿರದ ವಾರ್ಡ್ ಪರಿಶಿಷ್ಟ ಹೋದ್ರಿಂದ ಅಲ್ಲಿ ಇನ್ನೊಂದು ವಾರ್ಡ್ನ ಬಗ್ಗೆ ಮಾತಾಡಿದ್ರೆ ಅವರ ವಾರ್ಡ್ ಹೋಗಿದೆ. ಅದ ನಂತರ ನಾವು ಅನೇಕ ಅಶೋಕ್ ಡಿಕೆ ಇರ್ಬೋದು, ನವೀನ್ ಡಿಸೋಜ ಇರ್ಬೋದು, ಅಬ್ದುಲ್ ರಹಾಫ್ ಇರ್ಬೋದು, ಇಂಥ ತುಂಬ ಸೀಟುಗಳು ನಮ್ಮ ಸೀನಿಯರ್ ಹಿರಿಯ ಕಾರ್ಪೊರೇಟ್ 8-9 ಸೀಟುಗಳು ಹೋಗಿದೆ. ಆದ್ರೆ ಕಾನೂನಾತ್ಮಕವಾಗಿ ಮಾಡದಿದ್ರೆ ಇಲ್ಲಿ ಒಂದು ನೋಟಿಫಿಕೇಶನ್ ಅಲ್ಲಿ ನಮ್ಮ ಕರಡು ಪ್ರತಿ ಬಂದದ್ದು. ನೀವೊಂದು ಹೇಳಿದ್ರಿ ಆದೇಶ ಅಲ್ಲ, ಅದು ಕರಡು ಪ್ರತಿ. ಇದನ್ನು ಯಾವಾಗಲೂ ಬದಲಾವಣೆ ಮಾಡಬಹುದು. ಈಗ ಅಬ್ಜೆಕ್ಷನ್ ಯಾವ್ದು ಹೋಗಿದೆ ಅದು ಕಾನೂನಾತ್ಮಕವಾಗಿ ಇದ್ರೆ ಅದನ್ನು ಬದಲಾವಣೆ ಮಾಡ್ತಾರೆ. ಆದ್ರೆ ಇಲ್ಲಿ 50% ಬರುವಾಗ ಕಳೆದ ಅವಧಿಯಲ್ಲಿ 3 ಪರಿಶಿಷ್ಟ ಜಾತಿ, 2 ಪರಿಶಿಷ್ಟ ಜಾತಿ, 1 ಪರಿಶಿಷ್ಟ ಪಂಗಡ 3 ಇತ್ತು. ಈ ಸಲ 4 ಆಗಿದೆ ಪಾಪ್ಯುಲೇಷನ್ ವೈಸ್. 3 ಪರಿಶಿಷ್ಟ ಜಾತಿ ಮತ್ತು 1 ಪರಿಶಿಷ್ಟ ಪಂಗಡ. ಅಲ್ಲಿ 1 ಸೀಟ್ ಹೆಚ್ಚುವರಿ ಆಯಿತು. 50% ಲೇಡೀಸ್ ಬರುವಾಗ 7 ಸೀಟು ಪುನಃ 29 ಸೀಟ್ ಆದಾಯ್ತು, 28 ಸೀಟ್ ಆದಾಯ್ತು. ಹೀಗೆ 50% ಹೋಯಿತು. ಅಂದ್ರೆ ಪುರುಷರಿಗೆ ಅವಕಾಶ ಇರುವಂತ 10 ಸೀಟ್ಗಳ ಕೊರತೆಯಲ್ಲಿ ಕಂಡು ಬರ್ತು. ಈ 10 ಸೀಟ್ಗಳ ಕೊರತೆ ಬರುವಾಗ ಎಲ್ರಿಗೆ ಎಂತ ಆಗ್ತದೆ ಅಂತ ಹೇಳಿದ್ರೆ ರಿಸರ್ವೇಶನ್ ಅಲ್ಲಿ ಕೆಲವು ಸೀಟ್ಗಳು ಹೋಗ್ತದೆ. ಈಗ ನಾನು ಕೆಲವು ಸಂದರ್ಭದಲ್ಲಿ ಹೇಳ್ಬೇಕು, ಹಾಗಿದ್ರೆ ನೀವ್ಯಾರು ಕೂಡ ಇದರಿಂದ ಮುನಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲಿ ರಿಸರ್ವೇಶನ್ ಪಾಲಿಸಿಯನ್ನು ಸರ್ಕಾರ ಸಂವಿಧಾನಾತ್ಮಕವಾಗಿ ತಂದ ಉದ್ದೇಶವೇ ಸಾಮಾಜಿಕ ನ್ಯಾಯ ಒದಗಿಸಲುಗೋಸ್ಕರ. ಈಗ ಕೆಲವು ನಮ್ಮ ಪತ್ರಕರ್ತ ಮಿತ್ರರು ಒಂದು ಮಾತು ಹೇಳಿದ್ರು, ಕಳೆದ 3 ಅವಧಿಯಲ್ಲಿ, ಕಳೆದ 4 ಅವಧಿಯಲ್ಲಿ ಜನರಲ್ ಸೀಟ್ ಇದ್ದದ್ದನ್ನು ಬದಲಾವಣೆ ಮಾಡುವಾಗ ನನಗೆ ಅನ್ಯಾಯ ಆಗಿದೆ ಅಂತ ಹೇಳುವುದು ಸರಿಯಲ್ಲ. ಕಳೆದ 3 ಅವಧಿಯಲ್ಲಿ 4 ಅವಧಿಯಲ್ಲಿ ನೀವು ಕಾರ್ಪೊರೇಷನ್ ಅಲ್ಲಿ ನೀವು ಜನರಲ್ ಸೀಟ್ ಕ್ಯಾಟಗರಿಯಲ್ಲಿ ಯಾವುದಿತ್ತು ಅಂತ ಕೇಳಿ ಅದು ಬದಲಾವಣೆ ಆಗಿದೆ. ಅದು ನಮ್ಮ ಪಕ್ಷದವರದೇ ಆಗಿದೆ. ಆದ್ರೆ ಅದು ಬದಲಾವಣೆ ಆದ್ರೆ ಅದು ಅನಿವಾರ್ಯತೆ, ಅದು ಕಾನೂನಾತ್ಮಕವಾಗಿ ಬದಲಾವಣೆ ಆಗ್ಲೇಬೇಕಿತ್ತು. ಇದು ಈ 50% ರಿಸರ್ವೇಶನ್ ಬರುವಾಗ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದೆ, ಆಗಿದೆ.
ಏನಾದರೂ ತಪ್ಪುಗಳು ಇದ್ದಲ್ಲಿ ಅಬ್ಜೆಕ್ಷನ್ ದಾಖಲು ಮಾಡಿದ್ದೇವೆ. ಏನಂತ ಹೇಳಿದ್ರೆ ಎಲ್ಲ ಅಬ್ಜೆಕ್ಷನ್ ಒಂದೇ, ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಮಾಡಿ ಅಂತ, ಅಂದ್ರೆ ಸಾಮಾನ್ಯ ಮಾಡಿದ್ರೆ ಎಲ್ರಿಗೂ ನಿಲ್ಬಹುದಲ್ಲ ಅಂತ. ಏನ್ ಹೇಳ್ತಾರೆ ದಿವಾಕರ್ ಅವರೇ? ಅಂದ್ರೆ ಪ್ರೇಮನ ಶೆಟ್ಟಿ ಅವರು ಹೇಳ್ತಾರೆ ಉದ್ದೇಶಕ್ಕೆ ಗುರಿ ಇಟ್ಟುಕೊಂಡು ಬದಲಾವಣೆ ಮಾಡಲಾಗಿರುವಂಥದ್ದು, ಇದು ಅನಿವಾರ್ಯ ಪರಿಸ್ಥಿತಿ ಅವ್ರು ಹೇಳ್ತಾ ಇರುವಂಥದ್ದು. ನಾನು ಈ ವಿಚಾರವನ್ನು ರಾಜಕೀಯ ದೃಷ್ಟಿಕೋನದಿಂದ ನೋಡ್ತಾ ಇಲ್ಲ, ಯಾಕಂದ್ರೆ ನಾನು ಯಾವುದೇ ರಾಜಕೀಯ ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಚಟುವಟಿಕೆಗಳಲ್ಲಿ. ಆದರೆ ನಾನು ಬಹಳ ಒಂದು ನಗರ ಪಾಲಿಕೆಯ ಮೇಲೆ ಒಂದು ಪ್ರೀತಿ ಇದ್ದವಾದದ್ದು ದೃಷ್ಟಿಕೋನದಲ್ಲಿ ಇದನ್ನು ವಿಶ್ಲೇಷಿಸಲಿಕ್ಕೆ ಬಯಸ್ತೇನೆ. 2015ರಲ್ಲಿ ಒಂದು ನೋಟಿಫಿಕೇಶನ್ ಬಂತು, ರಿಸರ್ವೇಶನ್ ಪಾಲಿಸಿಯನ್ನು ಮಾಡೋ ಬಗ್ಗೆ ಪ್ರೇಮಾನಂದ ಶೆಟ್ಟಿ ಅವರು ಹೇಳಿದರು. ಹಾಗೆ ಅದಕ್ಕೆ ಆವಾಗ ಅವರು ಆಗ 50% ಲೇಡಿ ಆಗೋ ಡಿಸಿಷನ್ ಆಗಿತ್ತು, 2012ರಲ್ಲಿ ಆಗಿತ್ತು. ಸೊ 2015ರಲ್ಲಿ ಬಂದ 902 ನಂಬರ್ನ ರಾಜ್ಯ ಪತ್ರದಲ್ಲಿ ಅದರಲ್ಲಿ ಎಲ್ಲ ನೀಟ್ ಯಾವ್ದು ಅದು ಹೇಗೆ ಬರ್ದಿತ್ತಂದ್ರೆ ಅದರಲ್ಲಿ ಮೂಲ ಉದ್ದೇಶ ಏನಾಗಿತ್ತಂದ್ರೆ ಸರ್ವರಿಗೂ ಆ ವಾರ್ಡಲ್ಲಿ ಒಂದಲ್ಲ ಒಂದು ದಿನ ಅವಕಾಶ ಸಿಗ್ತದೆ, ಆ ರೀತಿ ಇತ್ತು. ಸೊ ಅವರ ಒಂದು ಟೇಬಲ್ ಮಾಡಿದ್ರು, ಆ ಟೇಬಲ್ ಪ್ರಕಾರ ಅನುಕ್ರಮದಲ್ಲಿ ಹೋಗ್ಬೇಕಿತ್ತು. ಇಲ್ಲಿ ಎಲ್ಲ ಒಂದು ಕಡೆ ಅಧಿಕಾರಿಗಳು ಅದನ್ನು ಅರ್ಥೈಸಿಕೊಳ್ಳುವುದರಲ್ಲಿ ತಪ್ಪು ಮಾಡಿದ್ರ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ. ಕೆಲವು ಕಡೆ ಪ್ರತಿಕ್ರಮ ರೂಪದಲ್ಲಿ ಹೋಗಿದೆ. ಅನುಕ್ರಮವಾಗಿ ಹೋಗಬೇಕು ಅಂತ ಸರಿಯಾಗಿ ನಮ್ಮ ಶಾಸನ ವಿಧಿಸಿತ್ತು, ಪ್ರತಿಕ್ರಮದಲ್ಲಿ ಹೋಗಿದೆ. ಈಗ ಜನರಲ್ ವಿಮೆನ್ ಇದ್ದದ್ದು ಹಿಂದುಳಿದ ವರ್ಗ ಎ ಆಗಬೇಕಿತ್ತು ಮುಂಚಿನ ಇದರ ಪ್ರಕಾರ. ಅಲ್ಲ, ಇಲ್ಲಿ ಈ ಅಂಶಗಳು ಬರುವುದಿಲ್ಲ. ಅಂದ್ರೆ ಕೆಲವೊಂದು ಕಡೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅದನ್ನು ನಾನು ಹೇಳ್ತೇನೆ. ಮೂಲಭೂತವಾಗಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅಲ್ಲದೆ 30% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ನಿಗದಿಪಡಿಸಿದ್ದನ್ನು ಕೊಡದೇ ಇದ್ದದ್ದು ಮೊದಲ ತಪ್ಪು. ನಿಮಗೆ ವೆರಿ ಸಿಂಪಲ್, SC/ST 4 ಇದೆ, ಅದರಲ್ಲಿ 2 ಮಹಿಳೆ, ಇದು ಇಷ್ಟಿದೆ ಹಿಂದುಳಿದ ವರ್ಗ ಎ ಬಿ, ಅದರಲ್ಲಿ ಇಷ್ಟು 50% ಮಹಿಳೆ, ಜನರಲ್ 50% ಮಹಿಳೆ ಮಾಡಿ. ಅದು ಆವಾಗ ಕೊಟ್ಟ ಒಂದು ಕಂಡೀಷನ್ ಏನಿತ್ತು 2015ನಲ್ಲಿ ಮಾಡಿದ ಒಂದು ರಾಜ್ಯಪತ್ರದಲ್ಲಿ, ಯಾವುದಾದರೂ ಸೀಟಿನಲ್ಲಿ ಮಹಿಳೆಗೆ ಮತ್ತು ಪುರುಷನಿಗೆ ಒಂದು ಇದು ಕಂಡು ಬಂದ್ರೆ ಮಹಿಳೆಗೆ ಅವಕಾಶ ಕೊಡಬೇಕು. ಸೊ 31 ಮಹಿಳೆ ಆದ್ರೂ ಸರಿ ಅಲ್ಲ, ನಾನು ಹೇಳುದು ಅವಶ್ಯಕತೆ ಮೀರಿದಂತೆ ಇದೆ. 30 ಬರಲೇಬೇಕಿತ್ತು. ಅದಕ್ಕೆ ನಾನು ಫಸ್ಟ್ಗೆ ಹೇಳಿ ಅಲ್ಲ 30 ಬರಬೇಕಿತ್ತು. ಪಂಗಡ ಅದು ಮಹಿಳೆ ಆಗಬೇಕಿತ್ತು, ಒಂದೇ ಸೀಟು, ಅದು ಕಾನೂನು. ಅದರ ಮೇಲೆ ಅದು ಪುರುಷ ಮಾಡಿದ್ರೆ ಯಾಕೆ ಅಂತ ಹೇಳಿದ್ರೆ ಯಾರು ನಿಲ್ಲಿ ಅಂತ ಅಲ್ಲ, ಪುರುಷ ಮಾಡಿದ್ರೆ ಯಾರು ನಿಲ್ಲಿಕ್ಕೆ ಆಗುದಿಲ್ಲ, ಮಹಿಳೆಗೆ ಹೇಗೆ ನಿಲ್ಲಿಕ್ಕೆ ಸಾಮಾನ್ಯ ಅಲ್ಲ. ಪರಿಶಿಷ್ಟ ಪಂಗಡ ಅದು ಅದು ಇವ್ರು ಹೇಳ್ತಾರೆ, ನೀವು ಹೇಳ್ತಿರೋ ಲೆಕ್ಕ ಸರಿ ಇರ್ಬೋದು, ಬಟ್ ಈ ಡಿಸ್ಕಷನ್ ಯಾರಿಗೆ ಕೊಟ್ಟಿದ್ದೀರಿ ನೀವು? ಉಂಟು ಅದರಲ್ಲಿ ಕಾನೂನು. ನಾನು ಹೇಳ್ತೇನೆ, ಕಾನೂನಲ್ಲಿ ಒಂದು ಸೀಟ್ ಕೇವಲ ರಿಸರ್ವೇಶನ್. ನಾನು ಹೇಳ್ತೇನೆ ಅದೇ ಕಾನೂನಲ್ಲಿ ಇದೆ ಅಲ್ಲ, BCWA ಆದ್ರೆ ನೆಕ್ಸ್ಟ್ ಜನರಲ್ ಆಗಬೇಕು, ಜನರಲ್ ಇದ್ದದ್ದು BCWB ವಿಮೆನ್ ಆಗಬೇಕು, ಆಮೇಲೆ ಅದು ಪುನಃ ಜನರಲ್ ಆಗಬೇಕು. ಪ್ರೇಮಾನಂದ ಶೆಟ್ಟಿ ಅವರು ಹೇಳಿದ್ದಾರೆ ಇಲ್ಲೊಂದು ಸಮಸ್ಯೆ ಬರುವಂತದ್ದು ಎಲ್ಲಾ ಕ್ಷೇತ್ರಗಳಲ್ಲಿ ಇದು ಅನ್ವಯ ಆಗ್ತದ ಅಂತ ನಾನು ಕೇಳುದು. ಪಾಪ್ಯುಲೇಷನ್ ಆಧಾರದಲ್ಲಿ ಈಗ ಹಿಂದುಳಿದ ವರ್ಗ ಎ ಜಾಸ್ತಿ ಇದ್ದಾರೆ, ಇದು ಬರ್ತದ ಅಂತ ಮಾತ್ರ ಬರ್ತದೆ. ಅದು ಅನುಪಾತದ ಲೆಕ್ಕದಲ್ಲಿ ಬರ್ತದೆ, ಸೀಟ್ಸ್ ಹಂಚಿಕೆ ಮತ್ತು ಇದು ರಿಸರ್ವೇಶನ್ ನಂಬರ್ ಆಫ್ ಪಾಪ್ಯುಲೇಷನ್ ಮೇಲೆ ಬರ್ತದೆ. ಸುಮಿತ್ರಾ ಖರೆ ಅವರ ಏರಿಯಾದಲ್ಲಿ ಮುಂಚೆ 490 ಜನ ಇದ್ರು, ಈಗ ರಿಸರ್ವೇಶನ್ ಫಿಕ್ಸ್ ಆಗಿರೋ 440 ಜನ ಇದ್ದಾರೆ. ನಾನು ಸ್ವಲ್ಪ ನೋಡಿ ಬಂದೆ ಹಾಗೆ. ಓಕೆ, ಇಲ್ಲಿ ಏನು ಗೊತ್ತಾ, ಅನುಕ್ರಮವು ಕೆಲವು ಕಡೆ ಪ್ರತಿಕ್ರಮ ಆಗಿದೆ. ಅದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಸರಿ. ಇದು ಅಧಿಕಾರಿಗಳಿಗೆ ಅಧಿಕಾರ ಕೊಡಬಾರ್ದು. ಮುಂದಕ್ಕೆ ಈ ರೀತಿ ತಪ್ಪುಗಳನ್ನು ಮಾಡಿದ್ರೆ ಆ ಅಧಿಕಾರಿಗಳು ಕಾನೂನು ಅಡಿಯಲ್ಲಿ ಶಿಕ್ಷೆಗೊಳಗಾಗಬೇಕು. ಒಂದ್ಸಾರಿ ಒಂದು ಕಾನ್ಸ್ಟಿಟ್ಯೂಷನ್, ಒಂದು ಸರ್ಕಾರ ಒಂದು ಕಾನೂನನ್ನು ಮಾಡಿರ್ತದೆ, ಅಂತ ಒಂದು ಸ್ಟ್ರೈಟ್ ಲಾಸ್ ಆದ್ರೆ ಮಾತ್ರ ಯಾರ್ದು ಇಂಟರ್ಫಿರೆನ್ಸ್ ಬೇಡ. ಮತ್ತೆ ನೋಡಿ, ಒಬ್ಬ ಕಾರ್ಪೊರೇಟರ್ ಇದ್ರೆ ಅಂತ, ಈಗ ನಾನು ಇಲೆಕ್ಷನ್ ಇಲ್ಲದೆ ಸೀದಾ ಬಿಟ್ಟೆ, ನನಗೆ ಸಾಕು ಪೊಲಿಟಿಕ್ಸ್ ಅಂತ, ಹಾಗೆ ಎಷ್ಟೋ ಜನ ಏರಿಯಾ ಚೇಂಜ್ ಮಾಡ್ತಾರೆ. ಬಟ್ ಒಬ್ಬನ ಆಸ್ತಿ ಅಲ್ಲ, ಎಲ್ಲ ಸರ್ವರಿಗೂ ಸಮಾನ ಅವಕಾಶ ಸಿಗಬೇಕು, ಎಲ್ಲರಿಗೂ ಅಧಿಕಾರ ಇದೆ ನಿಲ್ಲುದು. ಸೊ ಮಹಿಳೆಯರಿಗೆ 50% ಕೊಟ್ಟದ್ದು ತಪ್ಪಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಇದೆ. ಸರಿ. ಈಗ ಇಲ್ಲಿ ನೀವು ಕೊನೆಯದಾಗಿ ಏನು ಹೇಳುವಂತದ್ದು ಅಂದ್ರೆ, ಇಲ್ಲೇನಾದ್ರೂ ಹೌದು ತಪ್ಪುಗಳು ಕಾಣ್ತಾ ಇದೆಯಾ? ಅನುಕ್ರಮವನ್ನು ಪ್ರತಿಕ್ರಮಿಸಲಾಗಿದೆ, ಉಲ್ಟಾ ಬಂದಿದೆ, ಅವಕಾಶ ಇರಲಿಲ್ಲ ಕಾನೂನು. ಮ.ನ.ಪ ಅವರೇ, ಕಾನೂನಾತ್ಮಕವಾಗಿ ಕೆಲವೊಂದು ಈಗ ಅವರು ಹೇಳಿರುವಂಥದ್ದು, ಈ ರೊಟೇಷನ್ ಮೂಲಕವಾಗಿ ಹೋಗಿರುವಂಥ ಏನು ಹೋಗಬೇಕಾಗಿತ್ತು ಅದು ಹೋಗದೇ ಇರುವಂಥದ್ದು. ಈ ಹಿಂದೆ ಮೇಯರ್ ಅವರ ಮೀಸಲಾತಿ ಪಟ್ಟಿಯಲ್ಲೂ ಕೂಡ ಮಂಗಳೂರಿಗೆ ಈ ರೀತಿ ಅನ್ಯಾಯ ಆಗಿದೆ, ಮಹಿಳೆಯರಿಗೆ ಮತ್ತೆ ಕೊಟ್ಟಿದ್ದಾರೆ ಅಂತ ಅನ್ನುವಂಥ ಕೆಲವು ಸಮಸ್ಯೆಗಳು ಬಂದದ್ದು. ಏನ್ ಹೇಳ್ತಾರೆ ಅಂದ್ರೆ, ಎಲ್ಲೋ ಇಲ್ಲೋ ಒಂಥರ ಈ ಕೆಲಸಗಳು ಮಾಡ್ತದ ಅಧಿಕಾರಿ ವಲಯದಲ್ಲಿ. ಇದು ಹೇಗೆ ಅಂತ ಹೇಳಿದ್ರೆ, ಈ ರಿಸರ್ವೇಶನ್, ಈ ರೊಟೇಷನ್ ನಾನು ಹೇಳಿದಾಗೆ 33 ಇದ್ದದ್ದು 50 ಆಗುವಾಗ ಈ ಒಂದು ಸಮಸ್ಯೆ ಬಂತು. ಮತ್ತೆ
ಯಾವ ಪ್ಲೇಸ್ ಅನ್ನು ಚೇಂಜ್ ಮಾಡಿದ್ದಾರೆ, ನನಗೆ ಸಿಕ್ಲಿಲ್ಲ, ಇಲ್ಲದ್ರೆ ಇವರಿಗೆ ಸಿಕ್ಲಿಲ್ಲ, ಇಲ್ಲ ಇವರಿಗೆ ಸಿಕ್ಲಿಲ್ಲ ಅಂತ ಹೇಳೋದಕ್ಕೆ ಅದು ಕಾನೂನಿನ ವ್ಯವಸ್ಥೆ ತಪ್ಪಾಗಿದೆ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಆ ರಿಸರ್ವೇಶನ್ ಇಷ್ಟು 50 ಇದು ಈಗ 29 ಮಹಿಳೆಯರು 30 ಮಹಿಳೆಯರನ್ನು ಅಕೊಮಡೇಟ್ ಮಾಡಬೇಕು ಅಂತ ಹೇಳಿ ಆದ್ರೆ ಕೆಲವರಿಗೆ ಕೆಲವು ಸೀಟು ತಪ್ತದೆ. ಮತ್ತೆ ಅಲ್ಲಿ ಕೆಲವು ಸಣ್ಣ ಸಮಸ್ಯೆಗಳು ಇವರು ಹೇಳಿದಾಗೆ ಇಂಥ ರಿಸರ್ವೇಶನ್ ಬರಬೇಕಿತ್ತು, ಪ್ರತಿಕ್ರಮದಲ್ಲಿ ಬಂದಿದೆ. ಅದು ಒಂದು ಸಣ್ಣ ಪುಟ್ಟ ಚೇಂಜಸ್ ಆಗಿದೆ. ಬಟ್ ನಾನು ಹೇಳುದು ಅದು ದೊಡ್ಡ ತಪ್ಪು ಅಂತ ಹೇಳುದಿಲ್ಲ. ಯಾಕಂದ್ರೆ ಈ 50% ಒಂದು ಸೀಟ್ ಆಚೆ ಈಚೆ ಆದ್ರೆ ತಪ್ಪೇ, ಅದು ಇಡೀ ರಿಸರ್ವೇಶನ್ 50%. ನಾನು ಹೇಳ್ತೇನೆ, ಇವತ್ತು ಈ ಒಂದು ಸೀಟ್ ಚೇಂಜ್ ಆಗ್ಲಿಕ್ಕೆ ಹೋದ್ರು ಸಹ ಎಂಟೈರ್ 30% ಅಲ್ಲ 50% ತಿರ್ಗ ರೋಟೇಷನ್ ಚೇಂಜಸ್ ಆಗಿಕೊಂಡೇ ಹೋಗ್ತದೆ. ಒಂದು ನಿಮಿಷ ನಾನೇನು ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ ಅಂತ ಹೇಳುದಲ್ಲ, ನಾನು ಹೇಳ್ತಾ ಇದ್ದೀನಿ, ಮೂಲವಾಗಿ ಇದು ಮಾರ್ಗಸೂಚಿಯೇ ತಪ್ಪು. ಹಾಗಾಗಿ ನಾನು ಈ ಒಟ್ಟು ಮೀಸಲಾತಿಯನ್ನ ನಾನು ಒಪ್ಲಿಕ್ಕೆ ತಯಾರೇ ಇಲ್ಲ. ಯಾರು ಕೂಡ ಈ ಮಾರ್ಗಸೂಚಿಯನ್ನು ಗಮನಿಸಿದಾಗ 50% ಮಹಿಳೆಯರಿಗೆ ಮೀಸಲಾತಿ ಇಲ್ಲಿ ಈಗ ಮರಿಯಮ್ಮ ತಾಮಸ್ ಹೇಳಿದಾಗೆ ಇಲ್ಲಿ ನಮ್ಮ ಯಾರದೇ ಸದಸ್ಯರು ಈಗ ಕಾರ್ಪೊರೇಟರ್ಸ್ ಯಾರು ಸಿಟ್ಟಿಂಗ್ ಇದ್ದಾರೆ, ನಮ್ದು ಯಾರ್ದು ಕೂಡ ನಮ್ಮ ವಾರ್ಡ್ ಮೀಸಲಾತಿ ಆಗಿದೆ ಅದರ ಬಗ್ಗೆ ಚರ್ಚೆನೇ ಅಲ್ಲ. ಈಗ ನನ್ನ ಮೂಲವಾದ ಪ್ರಶ್ನೆ ಏನು ಹೇಳಿದ್ರೆ, ಇವತ್ತು ಮಾರ್ಗಸೂಚಿ ಮಾಡಿದ ಪ್ರಕಾರ ಇವತ್ತು ಏನು ಸರ್ಕಾರ ಮೀಸಲಾತಿ ಪಟ್ಟಿ ಮಾಡಿದೆ ಕರಡು, ನನಗೆ ಕೇಳ್ತೇನೆ ಕರೆಕ್ಟ್ ಅದನ್ನು ಅನುಕ್ರಮದಲ್ಲೇ ಹಾಕಿಕೊಂಡು ಬಂದಿರು ಇವರು. ಆದರೆ ವಾರ್ಡ್ ನಂಬರ್ 3, ವಾರ್ಡ್ ನಂಬರ್ 9, ವಾರ್ಡ್ ನಂಬರ್ 29 ಈ 3 ವಾರ್ಡುಗಳು ಮತ್ತೆ ವಾರ್ಡ್ ನಂಬರ್ 40 ವಿನಯ್ ರಾಜ್ ಅವರು ರೆಪ್ರೆಸೆಂಟ್ ಮಾಡುವ ವಾರ್ಡ್, ನಾನು ನೋಡಿದ್ದೇನೆ, ಇದನ್ನೆಲ್ಲ ವರ್ಕೌಟ್ ಮಾಡಿದ್ದೇನೆ ಚಾರ್ಟ್ ಆಸ್ ಪರ್ ಇದರ ಪ್ರಕಾರ. ಬಾರಿ ಚೆನ್ನಾಗಿ ಕೂರಿಸಿದ್ದಾರೆ, ಅನುಕ್ರಮವಾಗಿ ಕೂರಿಸಿದ್ರು ಇವರು. ಕೂರಿಸುವಾಗ ವಾರ್ಡ್ ನಂಬರ್ 4 ಕಾಟಿಪಳ್ಳ ತಿಲಕ್ ರಾಜ್ ಅವರ ವಾರ್ಡ್, ವಾರ್ಡ್ ನಂಬರ್ 9 ಗಣೇಶ್ ಹೊಸಬೆಟ್ಟು, 29 ಕಂಬಳ ವಾರ್ಡ್ ಮತ್ತೆ ವಿನಯ್ ರಾಜ್, ಈ 4 ಕೂಡ ಅನುಕ್ರಮದಲ್ಲಿ ಇಡುವಾಗ ಜನರಲ್ ರಿಪೀಟ್ ಆಗ್ತದೆ. ನೋಡಿ ನಾನು ಬಹಳ ಪಕ್ಕ ಇದೆ. ಹಿಂದಿನ ಎಲ್ಲ ರೊಟೇಷನ್ ಅಲ್ಲಲ್ಲ, ಈ ಮಾರ್ಗಸೂಚಿಯ ಪ್ರಕಾರ ನಾನು ಹೇಳುದು 2015ರಲ್ಲಿ 1ರಿಂದ 60ರವರೆಗೆ ಬಹಳ ಕರೆಕ್ಟ್ ಆಗಿ ಕೂರಿಸಿದ್ದಾರೆ. ಆದ್ರೆ ಈ 4 ವಾರ್ಡ್ ಅಲ್ಲಿ ಜನರಲ್ ರಿಪೀಟ್ ಆದದಕ್ಕೆ ಇವರೊಂದು ಇದು ಮಾಡಿದ್ರೆ, ಯಾಕೆ ಹೇಳಿದ್ದೇನೆ, ಈ ಮಾರ್ಗಸೂಚಿ ಸರಿ ಇಲ್ಲದ್ರಿಂದ ವಾರ್ಡ್ ನಂಬರ್ 50ರಿಂದ ಇದು ಮೊಬೈಲ್ ಮಾರ್ಲರಿಗೆ ಗೊತ್ತುಂಟು. ಇವತ್ತು ಕರಡು ಪ್ರತಿ ಬಿಡುಗಡೆ ಆಗುವ ಮೊದಲು ಇಡೀ ಕಾಂಗ್ರೆಸ್ ವಲಯದಲ್ಲಿ ನಮ್ಗೆ ಕಾಂಗ್ರೆಸ್ನವರು ತಿಳಿಸಿದ್ದು ಸದಸ್ಯರುಗಳು, ಸತ್ಯ ಹೇಳ್ತೇನೆ, ಅದರಲ್ಲಿ ಏನು ಇದಿಲ್ಲ, ಮುಚ್ಚುಮರೆ ಇಲ್ಲದೆ ಹೇಳ್ತೇನೆ ನಾನು. ಇವತ್ತು ವಾರ್ಡ್ ನಂಬರ್ 50ರಿಂದ 60ರವರೆಗೆ ಮಹಿಳಾ ಮೀಸಲಾತಿ ಅನ್ನುವಂತ ಬಹಳ ಸುದ್ದಿ ಇತ್ತು. ಆ ಪ್ರತಿ ಕೂಡ ಕೆಲವರಲ್ಲಿ ಹರಿದಾಡ್ತಿತ್ತು, ಅದು ಹೇಗೆ ಬಂತಂತ ಗೊತ್ತಿಲ್ಲ. ಸರ್ಕಾರದ ಕಚೇರಿಯಿಂದ ನಗರಾಭಿವೃದ್ಧಿ ಕಡೆಯಿಂದ ಇಲ್ಲಿ ಬಂದು ಒಂದು ಈಗ ಏನಾಯ್ತು ಇವರು ಅದಕ್ಕೊಂದು ಇಲ್ಲಿ ಎಲ್ಲಿಯ ರಾಜಕೀಯ ಹಸ್ತಕ್ಷೇಪ ಬಂದು ಅಲ್ಲಿ ಬುದ್ಧಿವಂತಿಕೆ ಮಾಡಿದ್ರು. ವಾರ್ಡ್ ನಂಬರ್ 4, 9 ಮತ್ತೆ 29 ವಾರ್ಡಿನ 3 ಜನರಲ್ ಅನ್ನ ತೆಗೆದು ವಾರ್ಡ್ ನಂಬರ್ 53, ವಾರ್ಡ್ ನಂಬರ್ 55 ಅತ್ತಾವರ, ವಾರ್ಡ್ ನಂಬರ್ 57 ವೈಗೆ ಬಜಾರ್, ಈ 3 ವಾರ್ಡಿಗೆ ಕೂರಿಸಿದ್ರು. ಪುಣ್ಯಾತ್ಮರು ಏನ್ ಮಾಡಿದ್ರ, 40ನೇ ವಾರ್ಡಿನ ರಿಸರ್ವೇಶನ್ ಏನುಂಟು ಸಾಮಾನ್ಯ ಅದನ್ನ ಬಿಟ್ಟು ಹಾಗೆ ಅದನ್ನು ತೀವ್ರ ತೆಗೆದು ವಾರ್ಡ್ ನಂಬರ್ 50ಕ್ಕೆ ಕೂರಿಸಬೇಕಿದ್ರು. ಆದ್ರೂ ಅದು ಬಾರಿ ಸರಿಯಾದಂತ ಕ್ರಮ ಅಲ್ಲ. ಆದ್ರೂ ಒಂದು ಒಟ್ಟಾರೆ ಮೇಲ್ನೋಟಕ್ಕೆ ನೋಡುವಾಗ ಏನೋ ಒಂದು ಅಂದಾಜಿಗೆ ಒಂದು ಮಾಡಿದ್ದಾರೆ ಅಂತ ಕಾಣ್ತಿತ್ತು. ಆದ್ರೆ ಉದ್ದೇಶಪೂರ್ವಕವಾಗಿ ವಾರ್ಡ್ ನಂಬರ್ 40ರ ನೀವು ಬೇಕಿದ್ರೆ ಈಗ ಗಮನಿಸಬಹುದು, ಕಾಂಗ್ರೆಸ್ನ ಹಿರಿಯ ಸದಸ್ಯರುಗಳನ್ನು ಕೂಡ ಅವ್ರು ಕಳ್ಕೊಂಡಿದ್ದಾರೆ, ಅವರು ಹೇಳ್ತಿದ್ದಾರೆ ಅವರು ಒಂದು ಮಾತು ಹೇಳಿದ್ರಲ್ಲ, ನಾವು ರಾಜಕೀಯದಲ್ಲಿ ನಾವು ಅನಿವಾರ್ಯ ಅಲ್ಲ, ಅವಕಾಶ ಸಾಮಾಜಿಕ ನ್ಯಾಯದಲ್ಲಿ ಅವಕಾಶ ಸಿಗುವಾಗುವಾಗ ಒಂದು ನಿಮಿಷ ಇದಕ್ಕೊಂದು ಪ್ರೇಮನ ಶೆಟ್ಟಿ ಮಾತಾಡೋದಕ್ಕೆ ರಿಸರ್ವೇಶನ್ ನ ಬಗ್ಗೆ 1997ರಲ್ಲಿ ಪ್ರಾರಂಭವಾದಂತಹ ಈ ರಿಸರ್ವೇಶನ್ 33% ಆಗ ಅದರ ಬಗ್ಗೆ ಕೋರ್ಟಿಗೆ ಹೋಗುವಾಗ ಒಂದು ಮಾನದಂಡವನ್ನು 2001ರಲ್ಲಿ ಕೋಟಿ ಹೀಗೆ ನಿರ್ದಿಷ್ಟದಲ್ಲಿ ಮಾಡ್ತಾರೆ ಅಂತ. ಆದ್ರೆ ಅದರಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿದ್ರು, ಇದು ರಿಪೀಟ್ ಆಗುವಾಗ ಏನಾಗ್ತದೆ, ಇದು ಜೀವನ ಪರ್ಯಂತ ಇಲ್ಲಿ ಲೇಡಿ ನಿಲ್ಲುದು, ನೆಕ್ಸ್ಟ್ ಎ ಬರುದು, ಬ್ಯಾಕ್ವರ್ಡ್ ಕ್ಲಾಸ್ ನಾವು ನಿಲ್ಲುದು, ಪುನಃ ಲೇಡಿ ಬರುದು, ಪುನಃ ಬ್ಯಾಕ್ವರ್ಡ್ ಕಾಸ್ಟ್ ಬರುದು, ಇದು 50 ವರ್ಷ ಹೀಗೆ ಹೋಗ್ತದೆ. ಒಂದು ನಿಮಿಷ ನೀವೇನು ಹೇಳಿದ್ರಿ, ಕಾನೂನಾತ್ಮಕವಾಗಿ ಏನಿದೆ, ಸಾಮಾನ್ಯ ಮಹಿಳೆ ಇರುವಂತಹ ಜಾಗದಲ್ಲಿ ಮುಂದಿನ ಅವಧಿಯಲ್ಲಿ ಹಿಂದುಳಿದ ವರ್ಗ ಹೇಗೆ ಮೀಸಲಿರ್ಬೇಕು ಅಂತ. ಹಾಗಾದ್ರೆ ಇಲ್ಲಿ ಮೇಜರ್ ಕಮ್ಯುನಿಟಿ ರಿಸರ್ವೇಶನ್ ಬರದವ 50 ವರ್ಷ ಹೋದ್ರೂ ಸಹ ಈ ರಿಸರ್ವೇಶನ್ ಪಾಲಿಸಿಯನ್ನು ಹಿಡಿದುಕೊಂಡು ಹೋದ್ರೆ ಅವನಿಗೆ ಅಲ್ಲಿ ಅವಕಾಶನೇ ಇಲ್ಲ.
ನೇರವಾಗಿ ಹೇಳುದು ಅವಕಾಶ ಇದೆಯಾ, ಎಲ್ಲಿ ಯಾರಾದ್ರೂ ಒಬ್ರು ತೋರಿಸಿ. ಮತ್ತು ಪ್ರೇಮಾನಂದ ಶೆಟ್ಟಿ ಹೇಳಿದ್ರು ಇಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಿಟ್ಟು ಜನರಲ್ ಹೇಳುದು. ಅದಕ್ಕಾಗಿ ಕೋಡ್ 2001ರಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಾಗ ಒಂದು ಅವಧಿಯಲ್ಲಿ ರಿಸರ್ವೇಶನ್ ಅನ್ನು ನಾವು ಪುನರಪಿ ಮಾಡ್ತೇವೆ. ಅವಕಾಶ ಬಂದಾಗ ಡಿಲಿಮಿಟೇಷನ್ ಮಾಡುವಾಗ ಹೊಸ ರಿಸರ್ವೇಶನ್ ಅನ್ನು ಸಹ ಮಾಡಲಿಕ್ಕೆ ಅವಕಾಶವನ್ನು ಇಟ್ಕೊಂಡಿದ್ದಾರೆ. ಈವಾಗ ಒಂದು ನಿಮಿಷ, ಈವಾಗ ಇದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವಾರ್ಡ್ ಡಿಲಿಮಿಟೇಷನ್ ಆಗಿದೆ. 50% ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸರ್ಕಾರ. ನಮಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಕರಡು ಪ್ರತಿಗೆ ಅಬ್ಜೆಕ್ಷನ್ ಕೊಡುವವರು ತುಂಬಾ ಜನಕ್ಕೆ ಬರೆದು ನಾನೇ ಕೊಟ್ಟೆ, ಆದ್ರೆ ನಾನು ಆಗ್ಲಿಲ್ಲ. ನಾನು ಹೇಳಿದಕ್ಕೆ ಮೀಸಲಾತಿಗಳು ಸಣ್ಣ ವಿರಾಮ, ಸಣ್ಣ ಬ್ರೇಕ್ ನಂತರ ಮತ್ತೆ ಈ ಸಂವಾದ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್ ದಿವಾಕರ್ ಅವರು ಹೇಳ್ತಾ ಇದ್ರು, ಮಹಾಬಲ ಮಾರ್ಲ ಅವರು ಹೇಳಿದ್ದು ಅದು ಭಾಗಶಃ ಸರಿ, ಪೂರ್ತಿ ಸರಿಯಲ್ಲ. ಹೇಗೆ ಅಂತ ಹೇಳಿದ್ರೆ ಹಿಂದುಳಿದ ವರ್ಗದ ರಿಸರ್ವೇಶನ್ 1/3 ಇದ್ದದ್ದು. ಅದೇ ಅಧಿಸೂಚನೆಯಲ್ಲಿ ಏನು ಹೇಳಿತ್ತಂದ್ರೆ 2ನೇ ಸಾರಿ ರಿಪೀಟ್ ಮಾಡಿದ ಮೇಲೆ ಹಿಂದುಳಿದ ವರ್ಗ ಸಾಧಾರಣ 20 ನಂಬರ್ ಒಳಗೆ ಮುಗಿಬೇಕು 60ರಲ್ಲಿ, ಮತ್ತೆ 21ರಿಂದ ಚೇಂಜ್ ಆಗಬೇಕು, ಮೇಲಿದ್ದು ಜನರಲ್ ಆಗಬೇಕು ಅಂತ ಹೇಳಿತ್ತು. ಸರ್ವರಿಗೂ ಅವಕಾಶ ನಿಗದಿಪಡಿಸಲು ಆಗಿತ್ತು. ಆಗ ಕೂಡ ಕಾನೂನು ಮಾಡುವಾಗ ಅವರು ತುಂಬಾ ಆಲೋಚನೆ ಮಾಡ್ತಾರೆ. ಇಲ್ಲಿ ಮತ್ತೊಂದು ನನ್ನ ವಾರ್ಡ್ ಅಂತ ಹೇಳುವ ಒಂದು ಇದನ್ನು ಮಾತನ್ನು ಬಿಟ್ಟು ಸಮಗ್ರವಾಗಿ ರಿಸರ್ವೇಶನ್ಗಳು ಚೇಂಜ್ ಆದ್ರೆ ನಾವು ಬೇಸರ ಪಟ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ಪಾಯಿಂಟ್ ಇಷ್ಟೇ, ಈ ವಿವೇಚನೆ ಯಾರ್ದು, ಯಾಕೆ ಬೇಕು ವಿವೇಚನೆ? ಆಯ್ತು, ಪ್ರೇಮಾನಂದ ಶೆಟ್ಟಿ ಅವರು ಹೇಳಿದ ಹಾಗೆ 50ರಿಂದ 60 ಲೇಡಿ ಬಂತು, ಏನ್ ಸಮಸ್ಯೆ? ಸಂವಿಧಾನ ಮಹಿಳೆಗೆ ಮತ್ತು ಪುರುಷನಿಗೆ ಸಮಾನ ಒಂದು ರೈಟ್ ಅನ್ನು ಕೊಟ್ಟ ಮೇಲೆ ಯಾರಿಗೆ ಸಮಸ್ಯೆ? ಯಾಕೆ? ಮತ್ತೆ ನನ್ನ ವಾರ್ಡ್ ಅಂತ ಹೇಳೋ ಕಾನ್ಸೆಪ್ಟೇ ತಪ್ಪು. ನಾನು ಚುನಾಯಿತನಾಗಿದ್ದ ದಿವಸ ನನಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ, ಆ ಕಾನ್ಸೆಪ್ಟ್ ಅನ್ನು ಬಿಟ್ಟು ನಾನು ಏನ್ ಹೇಳುದು ಗೊತ್ತಾ, ಇದು ಸ್ಟೇ ಆಗ್ತದೆ ಸರಿಯಾಗಿ ಯಾರಾದ್ರೂ ಕೋರ್ಟಿಗೆ ಹೋದ್ರೆ ನನ್ನ ಲೆಕ್ಕಾಚಾರ. ಯಾಕಂದ್ರೆ ಅದು ಆ ಅನುಕ್ರಮದಿಂದ ಪ್ರತಿಕ್ರಮಕ್ಕೆ ಹೋಗಿದೆ ಕೆಲವು ಕಡೆಯಲ್ಲಿ. ಸೊ ಸರಿಯಾಗಿ ಮಾರ್ಗದರ್ಶನ ಪ್ರಕಾರ ಮಾಡಿ ಇಡಬೇಕು, ಸರ್ವರು ಒಪ್ಪಬೇಕು. ಈ ನಡುವೆ ನಮ್ಮ ಜೊತೆ ಫೋನ್ ಜೊತೆ ನವೀನ್ ಚಂದ್ರ ಅವರು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಜೊತೆಗೆ ಮೀಸಲಾತಿ ಪಟ್ಟಿ ಕರಡು ಪ್ರತಿ ಬಂದಿರುವಂತ ನಮ್ಮ ಮುಂದೆ, ಏನ್ ತಮ್ಮ ಅಭಿಪ್ರಾಯ? ಅಲ್ಲ, ಏನ್ ಗೊತ್ತಾ, ಸರ್ಕಾರ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಿದ್ರೆ ನಮ್ಗೆಲ್ರಿಗೂ ಸಂತೋಷ. ವ್ಯತ್ಯಾಸಗಳಿದ್ದದೆ, ಈಚೆ ಎಲ್ಲ ಆಗ್ತದೆ. ಆದ್ರೆ ಗೈಡ್ಲೈನ್ಸ್ ಪ್ರಕಾರ ಫಾಲೋ ಮಾಡಿದ್ದಾರೆ. ಆದ್ರೆ ನಾನು ರೆಪ್ರೆಸೆಂಟ್ ಮಾಡೋ ವಾರ್ಡ್ ನಂಬರ್ 29 ತಿಲಕ್ ಅವರ ಏರಿಯಾ, ಮತ್ತೆ ಸುರತ್ ನಮ್ಮ ಮಾಜಿ ಮೇಯರ್ ಗಣೇಶ್ ಹೊಸಭಟ್ ಅವರ ಏರಿಯಾ, ಇದೇ ಕಾನೂನನ್ನು ಜನರಲ್ ಅನ್ನು ಇದ್ದದನ್ನು ಉಮನ್ ಮಾಡಿದ್ದಾರೆ. ಆದ್ರೆ ಅದೇ ಬೇಸ್ ಆಗಿ ತೆಕೊಂಡ ಆ ಗೈಡ್ಲೈನ್ಸ್ ಪ್ರಕಾರ ವಿನಯ್ ರಾಜನ್ ಅವರದ್ದು ಅವರು ಇದು ಮಾಡ್ಬೇಕಿತ್ತು, ವುಮೆನ್ ಮಾಡ್ಬೇಕಿತ್ತು, ಅಲ್ಲಿ ಜನರಲ್ ಆಗಿ ಉಳಿಸಿದ್ದಾರೆ. ಇದರಲ್ಲಿ ಬೇರೆ ಏನಿಲ್ಲ. ನಮ್ಮ ಇಲ್ಲಿ ಸೋತಂತಹ ವಿಧಾನಸಭಾ ಕ್ಷೇತ್ರದ ಮಾಜಿ MLA ಇದ್ದಾರಲ್ಲ, ಅವರ ಕೈವಾಡ, ಅವರ ಅಧಿಕಾರಿಯಾಗಿದ್ದು MLA ಆಗಿತ್ತು, ಅವ್ರಿಗೆ ಗೊತ್ತು ಏನ್ ಸರ್ಕಾರದ ಗೈಡ್ಲೈನ್ಸ್. ಅವರು ಇದನ್ನು ಕೂತ್ಕೊಂಡು ಮಾಡಿದಂತ ಇದು ಏನಿಲ್ಲ, ಇದು ಹಾಗೆತನದ ರಾಜಕೀಯ. ಚುನಾವಣೆ ಬರ್ತದೆ, ಚುನಾವಣೆ ಹೋಗ್ತದೆ. ಓಕೆ, ತಾವಂತೂ ಆಕ್ಷೇಪಣೆ ಸಲ್ಲಿಸಿದಿರಿ ಈಗ? ಸಲ್ಲಿಸಿದಿರಿ. ಎಸ್ ನವಚಂದ್ರ ಅವರೇ, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ, ಅಭಿಪ್ರಾಯ. ಎಸ್ ದಿವಾಕರ್ ಅವರು ಮಾತಾಡ್ತಾ ಇದ್ದೀರಿ. ಜಿತೇಂದ್ರ ಅವರೇ, ಈಗ ಇದೊಂದು ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ಇದೊಂದು ಆಟ, ರಾಜಕೀಯದ ಒಂದು ಗೇಮ್, ಚದುರಂಗದ ಆಟ. ಆದ್ರೆ ಒಬ್ಬ ಸಾಯ್ತಾನೆ, ಹೌದು, ಜೀವನ ಪೂರ್ತಿ ಆಯುಷ್ಯ ಕಳೆದ ಮೇಲೆ ಸಾಯ್ತಾನೆ. ಆದ್ರೆ ಮೊದಲೇ ಎಂತೂ ಸಾಯ್ತಾನೆ ಅಂತ ಈಗ ಕೊಲ್ಲಿಕ್ಕೆ ಆಗ್ತದಾ? ಹಾಗೆ ಈಗ ಮೀಸಲು ಚೇಂಜ್ ಆಗ್ತದೆ, ಆದ್ರೆ ಒಂದು ಕ್ರಮಬದ್ಧವಾಗಿ ಆಗಬೇಕು. ಈ ಒಂದು ಅವ್ರದ್ದು ಸೀಟು ಹೋಗ್ತದೆ ಮತ್ತೆ ಬರ್ತದೆ, ಇವ್ರದ್ದು ಹೋಗ್ತದೆ, ಹಾಗಲ್ಲ. ಅದೊಂದು ಯಾವ ಮಾರ್ಗಸೂಚಿ ಪ್ರಕಾರ ಏನಿದೆ, ನಿಯಮ ಪ್ರಕಾರ ಅದು ಪ್ರಕಾರವೇ ಆಗಬೇಕು. ಅದು ಆಗದಿದ್ದರೆ ಅದು ಮಾಡಿದ್ದು ಸಂಪೂರ್ಣವಾಗಿ ಏನು ಮೀಸಲು ಮಾಡಿದ್ದು ಸಂಪೂರ್ಣ ಒಂದು ರಾಜಕೀಯ ಪ್ರೇರಿತ ಅಥವಾ ಒಂದು ಖಾಲಿ ಇವರ, ನಾನು ಹೇಳುವುದಿಲ್ಲ, ನಮ್ಮ ಯಾರ್ಯಾರು ಕಾರ್ಪೊರೇಟ್ಗಳು ನಿಂತಿದ್ದಾರೆ ಅವರ ಹಕ್ಕಲ್ಲ, ಅಲ್ಲಿ ಮತ ಚಲಾಯಿಸುವ ಒಂದು ಹಕ್ಕು ಬರ್ತದೆ. ಅಲ್ಲಿ ಮತ ಅಂದ್ರೆ ಜನಸಾಮಾನ್ಯರ ಹಕ್ಕನ್ನು ಅದು ಉಲ್ಲಂಘಿಸಿದಾಗ ಆಗ್ತದೆ. ಯಾಕೆ ಹೇಳಿದ್ರೆ ಒಂದು ಮಹಿಳಾ ಏನು ಮಾರ್ಗಸೂಚಿ ಏನು ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು, ಆದರೆ ಮೀಸಲು ಎನ್ನುವಂಥದ್ದು ಎಲ್ರಿಗೂ ಅಧಿಕಾರ ಸಿಗಬೇಕು, ಆಡಳಿತ ಮಾಡಬೇಕು, ಸಮಾಜ ಮುಂಚೂಣಿಯಲ್ಲಿ ಬರಬೇಕು ಅಂತ ಎನ್ನುವುದಕ್ಕಾಗಿ ಅದನ್ನ ಮೀಸಲನ್ನು ಮಾಡಿದ್ದಾರೆ. ಆ ಮೀಸಲನ್ನೇ ಸರಿಯಾಗಿ ಅಳವಡಿಸಿಕೊಳ್ಳದಿದ್ರೆ ಆಯಾಯ ಜನಸಂಖ್ಯೆ ವರ್ಗ ಇದಕ್ಕೆಲ್ಲ ಆ ಮಾರ್ಗಸೂಚಿಯನ್ನ ಅಳವಡಿಸಿಕೊಳ್ಳದಿದ್ರೆ ಒಂದು ಮುಖ್ಯವಾಗಿ ಜನರಿಗೆ ಸಮಸ್ಯೆ ಏನು ಅವರ ಹಕ್ಕಿಗೆ ತೊಂದರೆ ಆಗ್ತದೆ. ಅದೇ ರೀತಿ
ಯಾರ್ಯಾರು ಅಲ್ಲಿ ಕಾರ್ಪೊರೇಟ್ಗಳು ಏನೋ ನಿಂತಿದ್ದಾರೆ ಅಥವಾ ಅಲ್ಲಿ ಸರ್ಕಾರಗಳು ಆಡುವಂತ ಆಟನ ಅಂತ, ರಾಜಕೀಯ ಸರ್ಕಾರಗಳು ಆಡುವಂತ ಆಟನ, ಪ್ರತಿ ಸರಿಯೂ ಸರ್ಕಾರ ಬರುವಾಗ ಅವರದ ರಾಜಕೀಯ ಮುಖಂಡರು ಅವರ ಅಧಿಕಾರಿಗಳೊಂದಿಗೆ ಕೂತ್ಕೊಂಡು ನಮಗೆ ಹೇಗೆ ಫೇವರ್ ಮಾಡಬಹುದು, ಯಾವುದೇ ರೂಲ್ಸ್ಗಳಿದ್ರು ಕೂಡ ನಮಗೆ ಹೇಗೆ ಫೇವರ್ ಮಾಡಬಹುದು, ಯಾವುದೇ ಒಂದು ಅಕಾಡೆಮಿ ಇದ್ರು ನಮ್ಮ ಜನಗಳನ್ನು ಯಾರೇ ಅಂದ್ರೆ ರಾಜಕೀಯೇತರ ಅಕಾಡೆಮಿಗಳಲ್ಲಿ ನಮ್ಮ ಜನಗಳನ್ನು ಹೇಗೆ ತೋರಿಸ್ತೇವೆ, ಅದೇ ರೀತಿ ಕೂಡ ಇದರಲ್ಲೂ ಕೂಡ ಸ್ಪಷ್ಟವಾಗಿ ಒಂದು ಏನು ಆಡಳಿತ ಪಕ್ಷ, ಇಲ್ಲಿ JDS ಇಲ್ಲ, ಇಲ್ಲಿ ಕಾಂಗ್ರೆಸ್ ಇರೋದು, ಆ ಆಡಳಿತ ಪಕ್ಷ ಅಂತ ಬಂದೇ ಬರ್ತದೆ. ಆಡಳಿತ ಪಕ್ಷದಲ್ಲಿ ಯಾರು ಖಾದರ್ ಇದ್ದಾರೆ ಅಥವಾ ಈಗ ಸೋತ ರಮನಾಥ್ ರೈ ಅವರೆಲ್ಲ ಇರ್ತಾರೆ. ಆದರೆ ಖಾದರ್ ಅವರು ಇದರಲ್ಲಿ ಸಂಪೂರ್ಣ ಬ್ಯುಸಿಯಾಗಿರ್ತಾರೆ. ಏನು ಅವರ ಸುತ್ತ 4 ಜಿಲ್ಲೆಗಳಿಗೆ ಇರುವುದು ಒಬ್ಬನೇ ಶಾಸಕ ಅಥವಾ ಸಚಿವರು ಆಗಿರುವುದರಿಂದ ಅವರು ಇಂಥದ್ದಕ್ಕೆಲ್ಲ ತಲೆ ಹಾಕಲಿಕ್ಕೆ ಪುರುಸೋತಿರುವುದಿಲ್ಲ. ಆಗ ಉಳಿದವರ ಲೆಕ್ಕಾಚಾರ ಬರ್ತದೆ. ಯಾರು ರಮನಾಥ್ ರೈ ಮಾಡ್ತಾರೆ, ಅವ್ರು ಏನಿದ್ರು ಶಿಫಾರಸ್ ಮಾಡ್ಬೋದು ವಿನಃ ಇಂತಹ ಕೂತು ಕಳಿಗೆ ಪಟ್ಟಾಗಿ ಕೂತು ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತದೆ, ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಸಮರ್ಥನಾದಂತಹ ಒಬ್ಬ ಜನಪ್ರತಿನಿಧಿ ಕಮ್ ಅಧಿಕಾರಿ ಇದ್ದರೆ ಮಾಜಿ ಅವರು JR ಲೋಬೋ. ಸೊ ಅವರ ಮೇಲೆ ಎಲ್ಲರ ಆಕ್ಷೇಪಗಳು ಅಥವಾ ಆರೋಪಗಳು ಅವರ ಮೇಲೆ ಬಿದ್ದಿದೆ. ಅವರಷ್ಟು ಅಂದ್ರೆ ಇಷ್ಟು ಚಾಣಾಕ್ಷವಾಗಿ ಮಾಡಬಲ್ಲವನು ಯಾರಿದ್ರೆ ಮಾರ್ಲಾ ಅವರು ಹೇಳಿದ್ರು, ನಾವ್ ಯಾರು ಕೂಡ ಇದ್ರ ಬಗ್ಗೆ ಮುನಿಸಿಕೊಂಡಿಲ್ಲ ಅಂತ ಅನ್ನುವಂಥದ್ದು. ಅಲ್ಲಿ ಪ್ರೇಮಾನಂದ್ ಶೆಟ್ಟರು ಹೇಳಿದ್ರು, ಅಂದ್ರೆ ಬಿಜೆಪಿ ಅವರನ್ನು ಬೊಟ್ಟು ಮಾಡಿ ನೋಡಲಾಗಿದೆ ಅಂತ. ಅಂದ್ರೆ ಕಾಂಗ್ರೆಸ್ನವರು ಈ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ಯಾ? ಅಲ್ಲ, ಕಾಂಗ್ರೆಸ್ನವರು ಅಸಮಾಧಾನವನ್ನ ಹೀಗೆ ಬಹಿರಂಗವಾಗಿ ಯಾಕೆ ವ್ಯಕ್ತಪಡಿಸ್ತಾರೆ? ಅದು ಅವರು ನಾಯಕರು, ಅವರು ಕಾಂಗ್ರೆಸ್ಗೆ ನಿಷ್ಠರಾಗಿದ್ದಾರಂತಾದ್ರೆ ಅವರ ಆಕ್ಷೇಪ ಆಕ್ರೋಶಗಳನ್ನ ಅವರು ನಮ್ಮ ವೇದಿಕೆಯಲ್ಲಿ ಅವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಎದುರುಗಡೆಯಲ್ಲಿ ಅಥವಾ ಸಭೆಗಳಲ್ಲಿ ಅಥವಾ ಈ ರೀತಿ ಆಕ್ಷೇಪಗಳನ್ನ ಸಲ್ಲಿಸುವ ಮೂಲಕ ಅವರು ಸಲ್ಲಿಸಿದ್ದಾರೆ ಮತ್ತೆ ಸಲ್ಲಿಸುತ್ತಾರೆ. ಮತ್ತೆ ಅವರಿಗೆ ಆಕ್ಷೇಪ ಮಾರ್ಲಾ ಅವರು ಕೂಡ ಸ್ವಲ್ಪ ಅಸಮಾಧಾನ ಇದ್ರು, ಇಲ್ಲಿ ಹೇಳೋಲ್ಲ. ಅಲ್ಲಲ್ಲ, ಅಸಮಾಧಾನ ಇರ್ಬೇಕು, ಇಲ್ಲಿ ಹೇಳುವಂತದ್ದು ಅದು ಸೊಲ್ಯೂಷನ್ ಅಲ್ಲ. ಅವರ ಅಸಮಾಧಾನ ಇಲ್ಲಿ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಕ್ಕುದಿಲ್ಲ. ಯಾವ ವೇದಿಕೆಯಲ್ಲಿ ಹೇಳ್ಬೇಕೋ ಎಲ್ಲಿ ಹೇಳ್ಬೇಕೋ ಸರಿಯಾಗಿ ಹೇಳ್ತಾರೆ. ಇಲ್ಲಿ ಮಾತಾಡಿದ್ರೆ ಅವರು ಶಿಸ್ತು ಪಕ್ಷದ ಶಿಸ್ತಿಗೆ ಉಲ್ಲಂಘನೆ ಆಗ್ತದೆ. ಮತ್ತೆ ಏನು ಅವ್ರು ಹೇಳುವಂಥದ್ದು ಅಲ್ಲಿ ಮತ್ತೆ ಇದು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತ ಅವ್ರು ಏನು ಹೇಳುದಿಲ್ಲ. ಏನು ಮಾಡಿದ ವ್ಯವಸ್ಥೆ ಏನಿದೆ ಅದರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೋದು. ಆ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದದ್ದು, ಅದಕ್ಕೋಸ್ಕರ ಆಕ್ಷೇಪಗಳನ್ನು ಸಲ್ಲಿಸ್ತಾರೆ. ಮೀಸಲು ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ, ಒಳಗೊಳಗೆ ಇದ್ರೂ ಕೂಡ ಕೆಲವರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸುವುದಿಲ್ಲ. ಆದ್ರೆ ಏನೊಂದು ಕ್ರಮ ಮಾರ್ಗಸೂಚಿ ಏನು ಇದೆಯೋ ಅದನ್ನ ಪಾಲನೆ ಮಾಡಿ. ಎನ್ನ ಕಣ್ಣು ಬೋಂಡ ಮಲ್ಲ ತಾಯನೆಲ್ಲ ಕಣ್ಣು ಬೋಡು ಖಾಲಿ ಎನ್ನ ಕಣ್ಣು ಮಾತ್ರ ಬೋಪನತ್ತು. ಅಂದ್ರೆ ಈಗ ಆ ಮಾರ್ಗಸೂಚಿಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಸೀಟ್ ಕಳೆದುಕೊಂಡಿದ್ರೆ ಅವ್ರದ್ದು ಹೋಗ್ಲಿ, ಇದು ಕಾಂಗ್ರೆಸ್ನವರಿಗೆ ಸೀಟು ಉಳಿಸ್ಕೊಂಡು ಖಾಲಿ ಬಿಜೆಪಿ ಅವರದ್ದು ಸೀಟುಗಳನ್ನ ತೆಗಿತಾ ಹೋದ್ರೆ ಉಲ್ಟಾ ಒಂದು ವೇಳೆ ಬಿಜೆಪಿಯವರು ಮಾಡಿದಾಗ ಬಿಜೆಪಿಯವರ ಸೀಟುಗಳನ್ನ ಉಳಿಸಿಕೊಂಡು ಕಾಂಗ್ರೆಸ್ನ ಸೀಟುಗಳನ್ನ ತೆಗೆದ್ರೆ ಅಂತ ಆ ರೀತಿಯಾದ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅದು ತಪ್ಪಾಗ್ತದೆ. ಕಾನೂನು ಅಂದ್ರೆ ಪ್ರೇಮಾನಂದ ಶೆಟ್ಟರು ಹೋದ್ರೆ ವಿನಯ ರಾಜ್ಯದ್ದು ಹೋಗ್ಬೇಕು. ಆ ರೀತಿಯಾಗಿರ್ಬೇಕು. ಅಂದ್ರೆ ಅದೇ ರೀತಿ ಈಗ ಬಂದದ್ದು ಏನು ಅಂತ ಹೇಳಿದ್ರೆ ನನ್ನದು ಉಳಿದವರದು ಹೋಗಿದೆ, ಆದ ಕಾರಣ ವಿನಯರಾಜಿದ್ದು ಹೋಗ್ಲಿಲ್ಲ. ಸಂಗತಿ ಅಲ್ಲ, ಈ ಸಮಸ್ಯೆಗಳು ನಾನು ಹೇಳ್ತೇನೆ, ಇದು ನನ್ನ ಪ್ರಕಾರ ಇದು ಕರೆಕ್ಟ್. ಬಹುಶಃ ಲೋಬರು ಮಾಡಿದ ಅಂತ ನನಗೆ ಗೊತ್ತಿಲ್ಲ, ನನಗೆ ಅದರ ವಿಷಯ ನನಗೇನು ಗೊತ್ತಿಲ್ಲ. ನನಗೆ ರಿಸರ್ವೇಶನ್ ಬಂದಿದೆ ಅಂತ ಹೇಳಿಕೊಂಡು ಪೇಪರ್ನಲ್ಲಿ ಬಂದಾಗಲೇ ನನಗೆ ಗೊತ್ತಾದದ್ದು. ಸೊ ಅವರು ಮಾಡಿದ್ದ ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ. ಬಟ್ ಇದು ಮಾಡುವಾಗ ಕರೆಕ್ಟ್ ವಿವೇಚನೆಯಿಂದ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಕರೆಕ್ಟ್ ಕಾನೂನನ್ನು ಫಾಲೋ ಮಾಡಿಯೇ ಮಾಡಿದ್ದಾರೆ. ಒಂದು ವಿನಯರಾಜಿನ ಸೀಟು ಉಳಿದ ಕಾರಣ ಬಹುಶಃ ವಿನಯರಾಜಿನ ಸೀಟ್ ಕಳೆದ ಟರ್ಮಿಗೆ ಅದು 13 ಅಲ್ಲ 2008 ಅಲ್ಲಿ ಇಟ್ ವಾಸ್ ಎ ಕ್ಯಾಟಗರಿಯಲ್ಲಿತ್ತು. ಆದ ನಂತರ ಅದು ಜನರಲ್ ಆಗಿ ಬಂದದ್ದು. ಇಮಿಡಿಯೇಟ್ಲಿ ಅದನ್ನು ಚೇಂಜ್ ಮಾಡಬೇಕಾದ ಅಗತ್ಯ ಇಲ್ಲ. ಇಲ್ಲ ನೋಡಿ, ಮರಿಯಮ್ಮ ಥಾಮಸ್ ಹೇಳುದು ಕಾನೂನಿನ ಬಗ್ಗೆ ಸಾಕಷ್ಟು ಅವರಿಗೆ ಮಾಹಿತಿ ಇದ್ದವರು. ದಯವಿಟ್ಟು ಇವತ್ತು ಈ ಚರ್ಚೆ ಆದ ನಂತರ ಇವತ್ತು ಚರ್ಚೆ ಆದ ನಂತರ ಬೇಕಿದ್ರೆ ಇವತ್ತು ಏನು ಮಾರ್ಗಸೂಚಿ ಮಾಡಿದೆ ಮತ್ತೆ ಇವರೇನು ಕರಡು ಮೀಸಲಾತಿ ಪಟ್ಟಿ ಮಾಡಿದ್ದಾರೆ. ಹೇಳ್ತಾ ಇದ್ದಾರೆ ಆ ಮಾರ್ಗಸೂಚಿ ಹೇಳ್ತೇನೆ. ಈ ಕರಡು ಪ್ರತಿಯಲ್ಲಿ ಸಮಸ್ಯೆಗಳಿದ್ರೆ ಎರಡೂ ಪಕ್ಷದ ಯಾರು ಅಲ್ಲಿಯ ಸಾರ್ವಜನಿಕರಾಗಿರ್ಬಹುದು ಅಥವಾ ಪಕ್ಷಗಳಾಗಿರ್ಬಹುದು ಇದಕ್ಕೆ ಆಕ್ಷೇಪವನ್ನು ಸಲ್ಲಿಸಿರ್ತಾರೆ. ಆಕ್ಷೇಪ ಸಲ್ಲಿಸಿದ ನಂತರ
ಹೊಸತಾಗಿ ಪ್ರಕಟ ಆಗ್ಬಹುದು. ಎಲ್ಲಿ ತಪ್ಪಿದೆಯೋ ಅದನ್ನು ಸರಿಪಡಿಸಲೇಬೇಕಾಗ್ತದೆ ಅವರು. ಹಾಗಾದ್ರೆ ಅವರಿಗೂ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿಗಳು. ಆ ಅವಕಾಶ ಕೊಟ್ಟ ನಂತರ ನಾವು ಇಲ್ಲಿ ಮಾತಾಡ್ಲಿಕ್ಕಿಲ್ಲ. ಒಂದು ಮಾತು ಹೇಳ್ತೀನಿ, ಕೇವಲ ನೀವು ಪ್ರೇಮಾನಂದ್ ಶೆಟ್ರು, ಸುಧೀರ್ ಶೆಟ್ಟಿ, ಏನು ನವೀನ್ ಚಂದ್ರ, ವಿಜಯ್ ಕುಮಾರ್ ಶೆಟ್ಟಿ 4 ಜನರು ಮಾತಾಡಿದ್ರೆ ಕಾಂಗ್ರೆಸ್ ನ ಪ್ರಮುಖ ನಾನು 8 ಜನರ ಹೆಸರು ಹೇಳಿದೆ. ನೋಡಿ, ನಮ್ಮ ರಾಜ್ಯ ನಾಯಕಿ ಇದ್ದಾರೆ, ರಾಜ್ಯ ಸೆಕ್ರೆಟರಿ ಆದವರಿದ್ದಾರೆ, ಡೆಪ್ಟಿ ಮೇಯರ್ ಆದವರಿದ್ದಾರೆ, ಮೇಯರ್ ಆದವರು ಹೇಳುದು ಇದು ಉದ್ದೇಶಪೂರ್ವಕ. ಒಬ್ಬ ಜನಪ್ರತಿನಿಧಿ ಆದವ KS ಅಧಿಕಾರಿಯಾಗಿದ್ದು ಅವನ ಹತ್ರ ತಿಳುವಳಿಕೆ ಉಂಟು, ಅವನ ಹತ್ರ ಆ ಯೋಗ್ಯತೆ ಇದೆ ಅಂತ ಹೇಳಿ ಕೇವಲ ಅವರಿಗೆ ಗೂಬೆ ಕೂರಿಸುವಂತ ಮಾತು ಹೇಳುದು ತಪ್ಪು. ಹಾಗಾದ್ರೆ ಈ ಹಿಂದೆ ರಿಸರ್ವೇಶನ್ ಮಾಡುವಾಗ ಆಕ್ಷೇಪಗಳು ಬರ್ಲಿಲ್ವಾ? ಕರಡು ಪ್ರತಿಗೆ ಆಕ್ಷೇಪ ಆಗ್ಲಿಲ್ವಾ? ಕೋರ್ಟ್ಗೆ ಹೋಗ್ಲಿಲ್ವಾ? ಮೇಯರ್ ಎಲೆಕ್ಷನ್ಗೆ ಹೋಗಿದ್ದಾರೆ, ಕಾರ್ಪೊರೇಷನ್ ಎಲೆಕ್ಷನ್ಗೆ ಹೋಗಿದ್ದಾರೆ, ಕಾರ್ಪೊರೇಟರ್ ಕರಡು ಪ್ರತಿಗೆ ಹೋಗಿದ್ದಾರೆ. ಆಗ JR ಲೋಬರ್ ಅವರು ಅಧಿಕಾರಿಯಾಗಿದ್ರು. ಹಾಗಾದ್ರೆ ಅಧಿಕಾರಿ ಅವರಿಗೆ ನಾಲೆಜ್ ಇರಬಹುದು. ಅವರ ಮೇಲೆ ಯಾಕೆ ಖಂಡಿತ ಬರ್ತದೆ ನೋಡಿ, ನಮಗೆ ಅಲ್ಲಲ್ಲ, ಇಲ್ಲ ಅದು ಬೇಡ, ಅಗತ್ಯ ಇಲ್ಲ. ನಾನು ಒಂದು ಮೇತ್ ಹೇಳಿದ್ರೆ ಇವರಿದ್ದಾರೆ, ಇವರು ನಾವು ಒಟ್ಟಿಗೆ ಜೊತೆಯಲ್ಲಿ 4 ಜನ ಸಹ 97 ನಲ್ಲಿ ಬಂದವರು. ನಾನು 4 ಅವಧಿಯಲ್ಲಿ 3 ನಗರ ಪಾಲಿಕಾ ಸದಸ್ಯ ಏರಿಯಾದಲ್ಲಿ ನಿಂತವ, 3 ಕಡೆಗಳಲ್ಲಿ ಭಾಗವಹಿಸಿದೆ. ಏನು ನನ್ನದೇ ಅದೇ ಆಗ್ಬೇಕು ಅಂತ ಕೂತವಲ್ಲ, ಅದರಲ್ಲಿ ಸೋತಿರ್ಬೋದು ಒಮ್ಮೆ, ಆದ್ರೂ ಪಕ್ಷ ನಿಂತಲ್ಲಿ ಹೇಳಿದವ. ಆದ್ರಿಂದ ನಾನು ಮೊನ್ನೆ ಅಂತ ಹೇಳಿ ನಾನು ಆಕ್ಷೇಪ ದಾಖಲು ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಕೊಡ್ಬೇಕು ಅಂತ ನಾವು ಟಿವಿಯಲ್ಲಿ ಕುಂದು ಮಾತಾಡ್ತೇವೆ ಅಲ್ಲ. ಪಕ್ಷ ಅಗತ್ಯ ನನಗೆ ಉಂಟು, ನೀನು ನಿಲ್ಲು ಅಂತ ಹೇಳಿದ್ರೆ ನಿಲ್ತೇನೆ. ನಾನು ಹೇಳುದು ಅಂತ ಗೊತ್ತಾ, ಲೋಬರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆ ಉಂಟು, ಒಬ್ಬ ಜನಪ್ರತಿನಿಧಿಯಾಗಿ ಆ ನಾಲೆಜ್ ಇರುವುದು ಸಹಜ. ಈಗ ಪ್ರೇಮಾನಂದ ಶೆಟ್ಟಿ ಇದರ ಬಗ್ಗೆ ಅಧ್ಯಯನ ಮಾಡೋರು. ಮುಂದುವರೆದ ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಸಂವಾದ ನಾನು ಬರ್ತೇನೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಂಗಳೂರು ಮಹಾನಗರ ಪಾಲಿಕೆಯ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ವಾರ್ಡ್ ಒಂದು ಕರಡು ಪ್ರತಿಯನ್ನ, ಮೀಸಲಾತಿ ಪಟ್ಟಿಯನ್ನ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ವಿ. ದಿವಾಕರ್ ಅವರೇ, ನೀವು ಮಾತಾಡ್ತಾ ಇದ್ರಿ, ಹೇಳಿ. ನೋಡಿ, ನಾನು ಹೇಳುದು, ನಾನು ರಾಜಕೀಯವಾದ ವಿಶ್ಲೇಷಣೆಯನ್ನು ಮಾಡಿದ್ರೆ ರಾಜಕೀಯ ವಿಶ್ಲೇಷಣೆ ಆಗಬಾರ್ದು ಸಹ, ಯಾರ ಮೇಲೆ ಅಪವಾದ ಹಾಕಬಾರ್ದು ಸಹ. ಏನ್ ಮಾಡ್ಬೇಕು, ಈ ತರ ಆಗಬಾರ್ದು, ಅಪವಾದ ಯಾರ ಮೇಲೆ ಆದ್ರೂ ಬರಬಾರ್ದು ಅಂತ ಇದ್ರೆ ಸರ್ಕಾರ. ನಾನು ಮೊದಲು ಕೇಳುವಂಥದ್ದು, ತಮಗೂ ಗೊತ್ತಿದೆ, ಈ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಗಳು ಅಥವಾ ಹಿರಿಯ ಮುತ್ಸದ್ದಿಗಳು ಅಥವಾ ಸಚಿವರುಗಳು ಇಲ್ಲಿ ಹೋಗಿ ಅಧಿಕಾರಿಗಳ ಜೊತೆ ಕೂತ್ಕೊಂಡಿದ್ದು ಇದನ್ನು ಇಲ್ಲಿ ಹಾಕಿ ಇದ್ರ ಬಗ್ಗೆ ಮಾತಾಡ್ತೀನಿ. ಸಾಧ್ಯತೆ ಇದೆ, ಸಾಧ್ಯತೆ ಇಲ್ಲ ಅಂತ ನಾನು ಹೇಳುವುದಿಲ್ಲ. ನೋಡಿ, ಅಧಿಕಾರ ಇದ್ದಲ್ಲಿ ಸದುಪಯೋಗ ದುರುಪಯೋಗ ಇದ್ದೇ ಇರ್ತದೆ. ಭ್ರಷ್ಟಾಚಾರ ಅಧಿಕಾರ ಇದ್ದಲ್ಲಿ ಭ್ರಷ್ಟಾಚಾರ ಅಥವಾ ಭ್ರಷ್ಟಾಚಾರ ರಹಿತ ಒಂದು ವರ್ಗಗಳು ಇದ್ದೇ ಇರ್ತದೆ. ಅದು ಅಲ್ಲ, ಈ ತರದ ಅಪವಾದಗಳು ಬರಬಾರ್ದು ಅಂತ ಹೇಳಿದ್ರೆ ಬಹಳ ಸಿಂಪಲ್ ದಾರಿ ಇದೆ. ಏನು, UD ಅಲ್ಲಿ ಕೂತ್ ಮಾಡ್ತಾರಾ? UD ಅಲ್ಲಿ ಒಬ್ಬ ಆಫೀಸರ್, ಅಧಿಕೃತ ಆಫೀಸರ್ ಇದ್ದಾನೆ ಇದನ್ನು ಮಾಡಲಿಕ್ಕೆ? ನೀವು ಇದರಲ್ಲಿ ರಿಸರ್ವೇಷನ್ ಅಲ್ಲಿ ಆಟ ಆಡಿದ್ರೆ ಸರ್ಕಾರ ನ್ಯಾಯಾಲಯಕ್ಕೆ ಸಲ್ಲಿಸಿದ ಪಟ್ಟಿಯ ಪ್ರಕಾರ ರಿಸರ್ವೇಷನ್ ಮಾಡದಿದ್ರೆ ಆ ಅಧಿಕಾರಿಯನ್ನು ಜೈಲಿಗೆ ಕಳಿಸಿ. ನೀವು ಮುಂದಕ್ಕೆ ಇದು ರಿಪೀಟ್ ಆಗುದಿಲ್ಲ. ಪಕ್ಷ ಬಿಡಿ, ವ್ಯಕ್ತಿಯ ಮೇಲೆ ಅಪವಾದ ಬರುವುದಿಲ್ಲ. ನೀವು ಅವರನ್ನು ತಪ್ಪುಗಳಿದ್ರೆ ಕಾನೂನಾತ್ಮಕವಾಗಿ ಖಂಡಿತವಾದ ನೀವು ಅವಕಾಶ ಮಾಡಬೇಕು, ಅವನನ್ನು ಸಸ್ಪೆಂಡ್ ಮಾಡಬೇಕು. ರಿಸರ್ವೇಷನ್ ಇದೆ. ಈಗ PUC ಯಲ್ಲಿ ಮಕ್ಕಳಿಗೆ ಅಂಕಪಟ್ಟಿಯಲ್ಲಿ ಅಂಕ ಕಡಿಮೆ ಬಂದ್ರೆ ಪರ್ಸನಲ್ ವೆರಿಫಿಕೇಶನ್ ಆದ ಮೇಲೆ ಆ ಟೀಚರ್ ಮೇಲೆ ಒಂದು ಏನೋ ಕ್ವಶನ್ ಬರ್ತದೆ. ಈ ರೀತಿ ಕೊಯ್ಲಿಗಳೆಲ್ಲ ಅವನ ಡಿಸ್ಕ್ರಿಷನ್, ಅವನಿಗೆ ಯಾರು ಕೊಟ್ಟ ಡಿಸ್ಕ್ರಿಷನ್? ನಾನು ಹೇಳ್ತೇನೆ, ಈ ಪಟ್ಟಿಯಲ್ಲಿ ಹೇಗೆ ಓವರ್ ಆಲ್ ನನ್ನದೇನದಲ್ಲ, ನನ್ನ ಸ್ಟಡಿ ಪ್ರಕಾರ ಇದರಲ್ಲಿ ಅನುಕ್ರಮವನ್ನು ಪ್ರತಿಕ್ರಮಿಸಲಾಗಿದೆ. ಸಂಪೂರ್ಣ ಪಟ್ಟಿ ಬದಲಾವಣೆ ಆಗ್ತದೆ ನೀವು ಕಾನೂನು ಪ್ರಕಾರ ಮಾಡಿದರೆ, ಹೊಸ ಪಟ್ಟಿ ಬರ್ತದೆ. ನೀವು ಕಾನೂನು ಪ್ರಕಾರ ಮಾಡಿದ್ರೆ ಅಬ್ಜೆಕ್ಷನ್ ಎಲ್ಲ ಓವರ್ ರೂಲ್ ಆಗಿ ಇಲೆಕ್ಷನ್ ಆಗ್ತದೆ. ಇಲ್ಲದ್ರೆ ಕೋರ್ಟ್ ಸ್ಟೇ ಮಾಡಿ, ನನ್ನ ಅಭಿಪ್ರಾಯ. ಸರ್ ಮರ್ಲಾ ಅವರೇ, ಬಹಳ ವರ್ಷಗಳಿಂದ ಮಹಾನಗರ ಪಾಲಿಕೆ ಸದಸ್ಯರುಗಳು ಆಗಿದ್ದವರು, ಒಂದಷ್ಟು 3-4 ಬಾರಿ ಅವರು ಸದಸ್ಯರುಗಳು ಆಗಿದ್ದಾರೆ. ಈ ಸಂದರ್ಭದಲ್ಲಿ ಯಾಕಪ್ಪ ಸಮಲು ಇನ್ನೊಬ್ಬರನ್ನು, ಹೊಸಬರನ್ನು, ಯುವಕರನ್ನು ತನ್ನಿ, ಕರ್ಕೊಂಡು ಬನ್ನಿ, ಖಂಡಿತವಾಗಿ ಅವರಿಗೆ ಅವಕಾಶ ಕೊಡಿ. ಖಂಡಿತವಾಗಲು. ಯಾಕೆಂತ ಹೇಳಿದ್ರೆ
ಅಲ್ಲ, ನನಗೆ ಇದು ಗೊತ್ತಿಲ್ಲ, ಅವರು ಕೂತು ಮಾಡಿದ್ದಾರೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ಮತ್ತೆ ಇಲ್ಲದಿದೆ, ಇದೆಲ್ಲ ಅಪ್ಲೈ ಆಗೋದು ಕಾರ್ಪೊರೇಟ್ ಗಳಿಗೆ, ಪಂಚಾಯತ್ ಮೆಂಬರ್ ಗಳಿಗೆ ಮಾತ್ರ, MLA ಗಳಿಗೆ ಅಪ್ಲೈ ಆಗುದಿಲ್ಲ. ಏನು ಅಂತ ಹೇಳಿದ್ರೆ, ರಾಜಕೀಯವಾಗಿ ರಾಜಕೀಯ ಒಬ್ಬ ವ್ಯಕ್ತಿ ಯಾವಾಗ್ಲೂ ಒಂದು ಮೆಟ್ಟಿಲ ಮೇಲೆ ಏರ್ಬೇಕು ಅಂತ ಹೇಳುವಂತ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಅದು ತಪ್ಪಲ್ಲ. ಒಬ್ಬ ಅವನ ಅರ್ಹತೆಯನ್ನು ತೋರಿಸ್ತಾ ಇರ್ತಾನೆ, ಜನಸೇವೆ ಮಾಡ್ತಾ ಇರ್ತಾನೆ. ಏನಂತ ಹೇಳಿದ್ರೆ, ಒಂದು ಚೇರ್ಮನ್ ಆಗಬೇಕು, ನಗರ ಪಾಲಿಕೆ ಸದಸ್ಯ ಆದ್ಮೇಲೆ ಆ ಥರ ಒಂದು ಮೇಯರ್ ಆಗಬೇಕು ಅಂತ ಒಂದು ಆಶಾವಾದಿ ಆಗಿರ್ತಾನೆ. ಇದು ತಪ್ಪಲ್ಲ. ಅವ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಅವನಿಗೆ ಒಂದು ಅವಕಾಶ ಕೊಡ್ಬೇಕು. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನಾವು ಪ್ರೇಮಾನಂದ ಶೆಟ್ಟಿ ಅಂತ ತೋರಿಸಿ, ನಾವು ಜೊತೆಯಲ್ಲಿ ಬಂದವರು, ನಾನು ಆ ಮೆಟ್ಟಲ್ಲಿ ಇರಿದೆ, ದಿವಾಕರ್ ಏರಿದ್ದಾರೆ, ಶಶಿಧರ್ ಹೆಗ್ಡೆ. ಆವಾಗ ನಾನು ಹೇಳುದು, ಯುವ ಪೀಳಿಗೆ ನಾವು ಕ್ರಿಯೇಟ್ ಮಾಡಬೇಕು, ಅವರಿಗೆ ಅವಕಾಶ ಕೊಡಬೇಕು, ಅವರ ಹತ್ರ ಜನರ ಪರವಾಗಿ ಹೋರಾಟ ಮಾಡುವಾಗ ಮನೋಭಾವನೆ ಬೆಳೆಸಬೇಕು ಮತ್ತು ಅವರಿಗೆ ಅವಕಾಶ ಕೊಡಬೇಕು. ಅಂದ್ರೆ ಯಕ್ಷಗಳಿಗೆ ಕೊಡದಿದ್ರೂ ತೊಂದರೆ ಇಲ್ಲ, ಯುವಕರಿಗೆ ಮತ್ತು ಎಲಿಜಿಬಿಲಿಟಿ ಮತ್ತು ಒಂದು ಪರೀಕ್ಷೆ ಅಂತ ಹೇಳಿದ್ರೆ ಅಲ್ಲಿ ಮಾತಾಡುವವನು ಬೇಡಕ್ಕೂ ಅದಕ್ಕೆ ವಿರೋಧ ಮಾಡುವವನು ಬೇಕು. ಸದನದಲ್ಲಿ ಕಾನೂನಾತ್ಮಕವಾಗಿ ಪ್ರೇಮಾನಂದ ಶೆಟ್ಟಿ ಆಗ ಹೇಳಿದ್ರು, ತುಂಬಾ ಜನರ ಹತ್ರ ಈ ರಿಸರ್ವೇಶನ್ ಬಗ್ಗೆ ಕೇಳಿದೆ, ಆದ್ರೆ ಯಾರು ಅಂದ್ರೆ ಪ್ರೇಮಾನಂದ ಶೆಟ್ಟಿ ಆಲೋಚನೆ ಮಾಡುವಷ್ಟು ಇನ್ನೊಬ್ರು ಮಾಡುದಿಲ್ಲ. ಹಾಗೆ ಪತ್ರಕರ್ತರು ಅದನ್ನು ಉದ್ದೇಶಿಸಿ ಮಾಡಿದೆ. ಯಾವ MLA ಯಾವ ಮಿನಿಸ್ಟ್ರಿಗಳು ಇದರ ಬಗ್ಗೆ ನಾಲೆಜ್ ಅನ್ನು ಇಟ್ಕೊಳ್ಳಿಲ್ಲ. ನಾನು ಅಲ್ಲಿಗೆ ಬರ್ತಾ ಇದ್ದೇನೆ. ಒಂದು ಪಕ್ಷಗಳ ಹಿನ್ನೆಲೆ ರಾಜಕೀಯವಾಗಿ ನೋಡುವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರಿಗೆ ಅವಕಾಶಗಳನ್ನು ನೀಡುವಂಥದ್ದು ಆಗಬೇಕು ಅಂತ ಅನ್ನುವಂಥದ್ದು. ಬಹುಶಃ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಒಂದಷ್ಟು ಹೊಸ ಅಭ್ಯರ್ಥಿಗಳಿಗೆ ಕೊಟ್ಟಿರ್ಬೋದು. ಬಹುಶಃ ನನ್ನ ಅಂದಾಜು ಪ್ರಕಾರ ಮುಂದಿನ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲೂ ಕೂಡ ಅಂತ ಅವಕಾಶಗಳನ್ನು ಬಿಜೆಪಿಯಲ್ಲಿ ಕೂಡ ಮಾಡ್ಲಿಕ್ಕೆ ಅವಕಾಶ ಸಾಧ್ಯತೆಗಳಿವೆ ಅಂತ ಗೊತ್ತಿಲ್ಲ. ಅವರ ಬಿಜೆಪಿ ಅಂತ ಹೇಳುದಲ್ಲ, ನಮ್ಮ ಪಕ್ಷದಲ್ಲಿ ಸಹ ನಗರ ಪಾಲಿಕೆಯನ್ನು ನೀವು ಕರ್ಣಿಗೆ ತೆಗೆದುಕೊಂಡ್ರೆ ನಮ್ಮ ನಗರ ಪಾಲಿಕೆ ಸದಸ್ಯರುಗಳಲ್ಲಿ 80% ಜನ ಯುವಕರಾಗಿದ್ದಾರೆ. ಯುವಕರು ಹೇಳಿದ್ರೆ ನೋಡಿ, ಈಗ ರಾಜಕೀಯವಾಗಿ 30 ವರ್ಷ ಕಳೀತದೆ ಯಾರೇ ನಗರ ಪಾಲಿಕೆ ಅನಿವಾರ್ಯ ಅಂದ್ರೆ ವರ್ಕರ್ ಆಗಿದ್ಕೊಂಡು ಬರ್ಲಿಕ್ಕೆ. 50ರಿಂದ ಕೆಳಗಿನವರೇ 80%ಗಿಂತ ಮೇಲಿದ್ದಾರೆ. 80 ನಾನು ಹೇಳುವಂತದ್ದು ಸ್ಥಳೀಯ ಮಟ್ಟದಲ್ಲಿ ಇದೆ, ಇನ್ನು ಮೇಲ್ಮಟ್ಟದಲ್ಲಿ ಬಂದಾಗ ಸಂವಿಧಾನಾತ್ಮಕವಾಗಿ ನೀವು ಪ್ರಾಯವನ್ನು ಮತ್ತು ಕ್ವಾಲಿಫಿಕೇಶನ್ ಅನ್ನು ಕ್ರೈಟೀರಿಯಾ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂವಿಧಾನ ಕೊಟ್ಟಿದೆ ಜನರಿಗೆ. ಈ ಒಂದು ರಿಸರ್ವೇಶನ್ ಉದ್ದೇಶ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗ, ಪರಿಷ್ಠ ಜಾತಿ ಇರಬಹುದು, ಜನಾಂಗ ಇರಬಹುದು, ಅಥವಾ ಮಹಿಳೆಯರಿರ್ಬೋದು, ಇವರು ರಾಜಕೀಯ ವ್ಯವಸ್ಥೆಯಿಂದ ದೂರ ಹೋಗಬಾರ್ದು, ಅವರು ರಾಜಕೀಯದಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಅಂತ ಹೇಳುವ ಹಿತದೃಷ್ಟಿಯಲ್ಲಿ, ಈ ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ಈ ರಿಸರ್ವೇಶನ್ ಈ ಕ್ಯಾಟಗರಿ ವೈಸ್ ಎಲ್ಲ ಮಾಡಿದ್ದು. ಇದು ಸದುಪಯೋಗ ಆಗಬೇಕು, ದುರುಪಯೋಗ ಆಗಬಾರ್ದು. ಇದೇ ಪ್ರಶ್ನೆ ನಾನು ಪ್ರೇಮಾನಂದ ಶೆಟ್ಟಿ ಅವ್ರ ಹತ್ರ ಕೇಳುವಂಥದ್ದು. ಬಹಳ ಮಂದಿ ಬಹಳ ವರ್ಷಗಳಿಂದ ಕಾರ್ಪೊರೇಟರ್ ಆಗಿ ಇದ್ದವರು ಈಗ ಯಾಕೆ ಸುಮ್ಮನೆ ಅದನ್ನ ಇದು ಮಾಡ್ತಾರೆ, ಹೊಸಬ್ರು ಬರಲಿ. ಇವತ್ತು ನಾವೆಲ್ಲರೂ ಇವತ್ತೇನು ಈಗ ಮರಿಯಮ್ಮ ಹೇಳಿದ್ರು, ನಮ್ಗೆಲ್ಲರಿಗೂ ಗೊತ್ತುಂಟು, ಕಾನೂನಲ್ಲಿ ತಿದ್ದುಪಡಿ ಆದ ನಂತರ 2012ರಲ್ಲಿ 1/3 50%ಗೆ ಮಹಿಳೆ ಆಗುವಾಗ ಎಲ್ಲರೂ ಈಗ ಸೆಟ್ಟಿಂಗ್ ಕಾರ್ಪೊರೇಟರ್ಸ್ ಯಾರಿದ್ದಾರೆ ಹೆಚ್ಚಿನ ಸಹಜ ನೋಡಿ. ಈಗ ಈ ಹಿಂದೆ 20 ವಾರ್ಡುಗಳು ಲೇಡೀಸ್ ರಿಸರ್ವೇಶನ್ ಆಗಿತ್ತು 60ರಲ್ಲಿ, ಈ ಬಾರಿ ಸಹಜವಾಗಿ ಅದು 30 ಆಗ್ತದೆ. ಅದು ರಿಸರ್ವೇಶನ್ ಆಗುವಾಗ ಹೇಗಾಗ್ತದೆ ಹೇಳಿದ್ರೆ, ಈ ಹಿಂದೆ 20 ಲೇಡಿ ಇದ್ದದು ಪುನರ್ ಲೇಡಿಯಾಗಿ ರಿಪೀಟ್ ಆಗುದಿಲ್ಲ, ಇನ್ನು ಹೆಚ್ಚುವರಿ 10 ಬೇಕು. ಆವಾಗ 40 ವಾರ್ಡುಗಳು ಹೆಚ್ಚು ಕಮ್ಮಿ ಪುರುಷರು ಯಾರು ಸ್ಪರ್ಧೆ ಮಾಡಿದ್ದಾರೆ ಅವರೆಲ್ಲರೂ ಹೆಚ್ಚು ಕಮ್ಮಿ ವಂಚಿತರಾಗ್ತಾರೆ. ಅದರಲ್ಲಿ ನಮ್ಮ ಪ್ರಶ್ನೆನಿಲ್ಲ. ಎಲ್ಲ ಏನು ಈಗಿರುವಂತಹ ಸದಸ್ಯರು ಅದಕ್ಕೆ ಮಾನಸಿಕವಾಗಿ ರೆಡಿಯಾಗಿದ್ದಾರೆ. ಅಂದ್ರೆ ಇದೇನು ನಮ್ಗೆ ಪರ್ಮನೆಂಟ್ ನಮ್ಮ ಸೀಟ್ ಅಲ್ಲ, ನಾನೇ ಅಭ್ಯರ್ಥಿ ಅಲ್ಲ ಅಂತ ಎಲ್ಲರೂ, ಅದರಲ್ಲಿ ಏನು ಇದೇ ಇಲ್ಲ. ನಮ್ದು ಇಲ್ಲಿ ವಾದ ಏನು ಹೇಳಿದ್ರೆ, ಈ ಒಂದು ಏನು ಮಾರ್ಗಸೂಚಿ ಒಂದು ಕಾನೂನು ಅದಕ್ಕೆ ರಚಿಸಿದೆ, ಈ ಕೆಲವು ನಿಯಮಾವಳಿ ಇದೇನು, ಆ ನಿಯಮಾವಳಿಯನ್ನ ಗಾಳಿಗೆ ತೂರಿ ಇಲ್ಲಿ ಎಲ್ಲಿಯ ಒಂದು ರಾಜಕೀಯ ಹಸ್ತಕ್ಷೇಪ ನಡೆದಿದೆ ಈ ಮೀಸಲಾತಿ ಪಟ್ಟಿಯಲ್ಲಿ, ಅದರ ಬಗ್ಗೆ ನಮ್ಮ ಆಕ್ಷೇಪ, ಅದರ ಬಗ್ಗೆ ತನಿಖೆ ಆಗಬೇಕು, ಅದು ಸರಿಯಲ್ಲ ಎನ್ನುವಂಥದ್ದು ನಮ್ಮ ವಾದ. ಈಗ ರಾಜಕೀಯ ಹಸ್ತಕ್ಷೇಪ ಆಗಿದೆ ಅಂತ ಹೇಳಿ ಆದ್ರೆ ರಾಜಕೀಯದವರನ್ನು ನಿಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಯು ಹ್ಯಾವ್ ಟು ಪನಿಷ್ ದ ಆಫೀಸರ್ಸ್ ಅವರು ಅದನ್ನು ಕರೆಕ್ಟ್ ಮಾಡಿಕೊಂಡು ಹೋಗ್ಬೇಕಿತ್ತು. ನಾವು ನಮಗೆ ನಿಜವಾಗಿ ಒಬ್ರು ಇಂಟರ್ಫಿಯರ್ ಆಗಿದ್ದಾರೋ ಆಗ್ಲಿಲ್ವೋ ವಿದೌಟ್ ಪ್ರೂಫ್ ಒಬ್ಬರ ಮೇಲೆ ನಾನು ಎಲಿಗೇಷನ್ ಆಗೋದನ್ನು ನಾನು ನಿಜವಾಗಿ ಖಂಡಿಸ್ತೇನೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಜೇರ್ ಲೋಬೋ ಇಂಟರ್ಫಿಯರ್ ಆಗಿದ್ದಾರ ಆಗ್ಲಿಲ್ವಾ ನನಗೆ ಗೊತ್ತಿಲ್ಲ, ಬಟ್ ನಾವು ಏನೂ ಗೊತ್ತಿಲ್ಲದೆ ಅವರು ಇಂಟರ್ಫಿಯರ್ ಆಗಿದ್ದಾರೆ. ವೆರ್ ಇಸ್ ದ ಎವಿಡೆನ್ಸ್, ವೆರ್ ಇಸ್ ದ ಪ್ರೂಫ್? ನಾವು ಮಾತಾಡ್ತಿಲ್ಲ, ಕಾಂಗ್ರೆಸ್ ವಲಯಗಳಲ್ಲಿ ಮಾತಾಡ್ತಿದ್ದಾರೆ. ಪ್ರತಿಯೊಬ್ಬ ದಟ್ ಇಸ್ ನಾಟ್ ಎನ್ ಎವಿಡೆನ್ಸ್. ಅವರ ಹೆಸರು ಎತ್ತಿಲ್ಲ, ನಾವು ಅವರ ಹೆಸರು ಎತ್ತಿಲ್ಲ ಇಲ್ಲಿ ಕೂಡ. ಅದು ತಪ್ಪು. ನಮಗೆ ಒಂದು ಮನುಷ್ಯನ ಮೇಲೆ ಎಲಿಗೇಷನ್ ಅವರು ಹೇಳ್ತಾ ಇರುವಂತದ್ದು, ಒಬ್ಬರ ಮೇಲೆ ಎಲಿಗೇಷನ್ ಹಾಕುವಾಗ you should put that allegation with the evidence and proof.
ರಾಜಕೀಯವಾಗಿ ಸರಿ ಪ್ರೇಮದ ಶೆಟ್ಟಿ, ರಾಜಕೀಯವಾಗಿ ಸರಿ, ಕಾನೂನಾತ್ಮಕವಾಗಿ ಅವರು ಹೇಳೋದು ಸರಿ. ಈಗ ನಾನು ಹೇಳಿದ್ದು ಇನ್ ಕೇಸ್ ಅಧಿಕಾರಿಗಳು ಎಲ್ಲಿಯಾದ್ರೂ ಇವರಲ್ಲಿ ಕೇಳಿರ್ಬೋದು, ಯಾಕೆಂದ್ರೆ ಅಧಿಕಾರಿಗಳಿಗೆ ಇದರದ್ದು ಏನು ಗೈಡ್ಲೈನ್ಸ್ ಉಂಟು ಅದು ಕರೆಕ್ಟ್ ಅರ್ಥ ಆಗ್ಲಿಲ್ಲ ಅಂತ ಎಲ್ಲಿಯಾದ್ರೂ ಯಾರಾದ್ರೂ ಹೋಗಿ ಕೇಳಿರ್ಬಹುದು. ಇಲ್ಲದಿದ್ರೆ ಪ್ರೇಮಾನಂದನಂತವರು ಯಾರಾದ್ರೂ ಪ್ರಿಸ್ಯೂಮ್ ಮಾಡಿರ್ಬೋದು. ಇಷ್ಟು ಕರೆಕ್ಟ್ ಆಗಿ ಬರ್ಬೇಕಿದ್ರೆ ಇದು ಲೋ ಬರದೇ ಕೈವಾಡ, ಬೇರೆ ಯಾರಿಗೆ ಪುರುಷ ಇವರು ಕೂಡ ಹೇಳಿದ್ರು ನಮ್ಮ ಅಲ್ಲ ಮರಿಯಮ್ಮರಿಗೆ. ಈಗ ನನ್ನ ಈಗ ನಾನು ಹೆಸರು ಹೇಳ್ಬೇಕಂತ ಹೇಳುವ ನಿಮ್ಮ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಯಾರಿದ್ದಾರೆ ಅವರೆಲ್ಲರೂ ಲೋಬರ್ ಅವರ ಹೆಸರು ಹೇಳ್ತಾ ಇದ್ದಾರೆ. ನಮ್ಮ ಮಾಜಿ MLA ಹಸ್ತಕ್ಷೇಪ ಇದೆ ಬಹಿರಂಗವಾಗಿ ಇಲ್ಲಿ ಮಾಧ್ಯಮದ ಮುಂದೆ ಬಂದು ಯಾರು ಹೇಳುದಿಲ್ಲ. ಕಾರಿಡಾರ್ ಅಲ್ಲಿ ನಗರ ಪಾಲಿಕೆಯ ನೀವು ಬನ್ನಿ, ಅಲ್ಲಿ ಕಾರಿಡಾರ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಅವರ ಮಾತು, ಅವರ ಮಾತು ಕೇಳಿ ಇವರು ಪತ್ರಿಕೆಯಲ್ಲಿ ಬರೀತಾರೆ. ಬಿಜೆಪಿ ಅವರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾವೆಲ್ಲಿ ಮಾತಾಡ್ಲಿಲ್ಲ, ರೋಬೋರ್ ಹೆಸರು ತೆಗೆದಿಲ್ಲ, ನಮ್ಗೆ ಗೊತ್ತಿಲ್ಲ ರೋಬೋರ್ ಎಲ್ಲಿ ಯಾವಾಗ ಬ್ಯಾಂಗ್ಳೂರಿಗೆ ಹೋಗ್ತಾರೆ, ಯಾವಾಗ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬರ್ತಾರೆ, ಯಾವಾಗ ನಗರಾಭಿವೃದ್ಧಿ ಇಲಾಖೆಗೆ ಹೋಗ್ತಾರೆ, ಯಾವಾಗ ಹಾಗೆ ಕಾರಿಡಾರ್ ಅಲ್ಲಿ ಕೂತ್ಕೊಂಡು ಕೆಲವರು ಹೇಳ್ತಾ ಇದ್ದಾರೆ ಪ್ರೇಮಾನಂದ ಶೆಟ್ಟಿ ಅಧಿಕಾರಿಗಳನ್ನು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಹೇಳಿಕೊಂಡು. ಪತ್ರಿಕೆ ಹೇಗಾಗಿದೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ನನ್ನ ಹೆಸರು ಹೇಳ್ಬೇಡಿ ಪಾರ್ಲರ್ ಹೆಸರು ಯಾವುದನ್ನು ಸಹ ಎದುರೆದುರಲ್ಲಿ ನಿಂತು ಸಮರ್ಥನೆ ಮಾಡುವ. ನನ್ನ ಬಗ್ಗೆ ಒಬ್ಬ ಪತ್ರಿಕೆಯಲ್ಲಿ ಒಂದು ಶಬ್ದ ಬರೆದ್ರು ಸಹ ನಾನು ಈಗ ಆವಾಗ ಹೇಳಿದೆ, ನಾನು ಅದಕ್ಕೆ ಏನು ದೊಡ್ಡ ಇದು ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಏನು ಅಂತ ನನ್ನ ಮಿತ್ರರಿಗೆ ಅಥವಾ ನನ್ನ ಪಕ್ಷದವರಿಗೆ ನೇರ ನುಡಿಗಳಂತ ಗೊತ್ತುಂಟು. ಅಲ್ಲಿ ಹೇಳಿರ್ಬೋದು, ಹೇಳಿದ್ದಾರೆ ಅಂತ ಹೇಳುವಂತ ಮಾತನ್ನು ಅವರು ಪತ್ರಿಕೆಯವರು ತುಂಬಾ ಜನ ಹೇಳಿದ್ರು. ಅದು ಇಲ್ಲಿ ಏನು ಗೊತ್ತು ಅಂತ ಹೇಳಿದ್ರೆ, ಇದು ಲೇಡಿ ಮತ್ತು ರಿಸರ್ವೇಶನ್ ಆಗುವಾಗ ಈ 8 ಸೀಟು ನಿಲ್ತದೆ, 8 ಜನರಲ್ ಸೀಟ್ ಉಂಟಲ್ಲ ಅದಲ್ಲೇ ನಿಲ್ತದೆ. ಇದು ಬೇಸರ ಅಂತ ಹೇಳಿದ್ರೆ ಅಲ್ಲಲ್ಲ, ಇಲ್ಲಿ ಬೇಸರ ಅಲ್ಲ, ಇಲ್ಲಿ ವಿಷಯ ಕೇಳಿ, ಇಲ್ಲಿ ಬೇಸರ ಏನು ಅಂತ ಹೇಳಿದ್ರೆ ನನಗಾಗುದಿಲ್ಲ, ಅವರಲ್ಲಿ ನಿಂತಿದ್ದಾರಲ್ಲ. ಪ್ರಶ್ನೆ ಬರುದು ನಮ್ಮದನ್ನು ತೆಗೆದಿದ್ದಾರೆ, ಅವರು ತೆಗೆದಿದ್ದಾರೆ, ಇವರು ತೆಗೆದಿರಬಹುದು ಊಹೆಗಳು. ಇದು ಊಹೆಗಳು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಇವರ ತಲೆಯಲ್ಲಿ ನಮ್ಮನ್ನು ತೆಗೆದಿರಲ್ಲ, ಅವರನ್ನು ಸಹ ತೆಗೀರಿ. ಇನ್ನೊಂದೇನು ಹೇಳಿ, ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆಗೆ ಅದು ಸಲ್ಲುತ್ತದೆ. ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಕೊನೆಯ ಒಂದು ಬ್ರೇಕ್ ತಗೊಳ್ತಾ ಇದ್ದೇನೆ, ಮತ್ತೆ ಸಂವಾದ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಂಗಳೂರು ಮಹಾನಗರ ಪಾಲಿಕೆಯ ಮುಂದಿನ ಈ ಮೀಸಲಾತಿ ಪಟ್ಟಿ ಈಗಲೇ ಒಂದು ಕರಡು ಪ್ರತಿ ಬಂದಿರುವಂಥದ್ದು, ಈ ಬಗ್ಗೆ ಇರುವಂಥ ಗೊಂದಲದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ದಿವಾಕರ್ ಅವರೇ, ಅಂದರೆ ನನ್ನದು ಹೋಗಿದೆ ಅಂತ ಅನ್ನೋದಕ್ಕಿಂತಲೂ ಮತ್ತೊಬ್ಬನಿಗೆ ಇದೆ ಅಂತ ಅನ್ನೋದು ಮತ್ತೊಂದು ತಾವು ಹೇಳ್ತಾರೆ. ಈ ಒಂದು ಸಂದರ್ಭ ಅಂತ ಒಂದು ಮಾತುಗಳಿಗೆ ಅವಕಾಶ ಮಾಡಿ. ಸಾಮಾನ್ಯವಾಗಿ ಈಗ ನೀವು ಈಗ ನನ್ನನ್ನು ಹೊರತುಪಡಿಸಿದ್ರೆ ಎಲ್ಲ ರಾಜಕೀಯ ಪಕ್ಷಗಳನ್ನು ರೆಪ್ರೆಸೆಂಟ್ ಮಾಡುವವರು. ಸೊ ಅದರಲ್ಲಿ ಅಲ್ಲಿ ಈ ರೀತಿಯ ಚರ್ಚೆಗಳು, ಒಬ್ಬರದ್ದು ಇದು ಆರೋಪಗಳು ಪ್ರತ್ಯಾರೋಪಗಳು ಇದೆಲ್ಲ ಸಾಮಾನ್ಯ. ಆದರೆ ಒಟ್ಟು ಅರ್ಥದಲ್ಲಿ ಜನರಿಗೆ ಏನು ಬೇಕು, ಜನರಿಗೆ ನಿಮ್ಮ ರಿಸರ್ವೇಷನು ಬೇಕಾಗಿಲ್ಲ, ನಿಮ್ದು ಏನು ಬೇಕಾಗಿಲ್ಲ. ಆದರೆ ಸರ್ಕಾರ ಒಂದು ಕಾನೂನು ಮಾಡಿದ್ದನ್ನು 100% ಇಂಪ್ಲಿಮೆಂಟ್ ಮಾಡಬೇಕು. ಕಾನೂನನ್ನು ಡಿವಿಯೇಷನ್ ಮಾಡಿದ್ದನ್ನು ನ್ಯಾಯಾಂಗ ನಿಂದನೆಯಷ್ಟೇ ಒಂದು ಇದಾಗಿ ಅದನ್ನು ಆರೋಪಿಯನ್ನಾಗಿ ಪರಿಗಣಿಸಬೇಕು. ಅಧಿಕಾರಿಗಳ ಮಟ್ಟದಲ್ಲಿ ಅನೇಕ ಇಂಥದ್ದು ಹೇಳ್ತೀವಿ ನೋಡಿ. ನಾನು ನನ್ನ ಎಸಂಪ್ಷನ್ ಮೇಲೆ ಹೇಳ್ತಾ ಇರೋದು, ಎಲ್ಲರೂ ಅವರವರ ಎಸಂಪ್ಷನ್ ಅನ್ನು ಹೇಳ್ತಾ ಇರೋದು. ಬಟ್ ನನ್ನ ಎಸಂಪ್ಷನ್ಗೆ ಹಾಗೆ ಅನಿಸಿದೆ, ಇವರು ಪಟ್ಟಿಯನ್ನು ಸರಿಯಾಗಿ ಮಾಡಲ್ಲ. ಹಾಗಾಗಿ ನಾನು ಹೇಳೋದು, ಕಾನೂನು ಪರಿಣಿತರನ್ನು ಕೂತ್ಕೊಳ್ಳಿಸಿ ಸರ್ಕಾರ ಈ ಪಟ್ಟಿಯ ಮರು ವಿಮರ್ಶೆ ಮಾಡಬೇಕು. ಈ ಅನುಕ್ರಮ ಪಟ್ಟಿಯ ಆಧಾರದಲ್ಲಿ ಬಂದಿಲ್ಲ. ಮಾರ್ಗಸೂಚಿ ಅವರು ಹೇಳ್ತಾರೆ, ಮಾರ್ಗಸೂಚಿ ಅನುಕ್ರಮ ಇರೋದು ಮಾರ್ಗಸೂಚಿ, ಅದರ ಪ್ರಕಾರ ಆಗಿಲ್ಲ. 30 ಸೀಟ್ ಲೇಡೀಸ್ ಸಿಗಬೇಕಿತ್ತು, ಅನುಕ್ರಮ ಪ್ರಕಾರ ಆಗಿಲ್ಲ. ಈ ತಪ್ಪುಗಳನ್ನು ಸರಿಪಡಿಸಿ ಕಾನೂನಲ್ಲಿ ಏನು ಹೇಳಿದ್ರೆ ನೇರವಾಗಿ ಹೀಗೆ ಕ್ರಾಫ್ಟ್ ಲಾ ಇದರಲ್ಲಿ ಹೋಗ್ಬೇಕಾದ್ರೆ ಅದು ಸ್ವಲ್ಪ ಸಹ ಡಿವೇಟ್ ಆಗಬಾರ್ದು. ಹಾಗೆ 2 ಸಾರಿ ಆದರೆ ಮತ್ತೆ ಯಾರೂ ಇಂಟರ್ಫಿಯರ್ ಆಗುದಿಲ್ಲ, ಯಾರು ಲಂಚಕ್ಕೆ ಹೋಗುದಿಲ್ಲ. ನಾವು ಸಿಸ್ಟಮ್ ಅಲ್ಲಿ ತರಬೇಕು ಈ ಸಾರಿಯ ವ್ಯವಸ್ಥೆಯನ್ನು ಸರಿ ಮಾಡಿ. ನೀವು ಹೇಳುವಂತದ್ದು ಇಲ್ಲಿ ಅಂತ ನ್ಯೂನತೆಗಳು ಕಾಣ್ತಾ ಇದ್ದಾವೆ, ಸ್ಪಷ್ಟ ಕಾಣ್ತಾ ಇದೆ ಅಂತ ಅನ್ನುವಂಥದ್ದು ಅಲ್ಲ. ಅವರು ಹೇಳುವಂತದ್ದು ಪ್ರಶ್ನೆ ನಿರ್ದಿಷ್ಟವಾಗಿ ಯಾರೋ ಒಬ್ರು ಬಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಚೇಂಜ್ ಮಾಡ್ಲಿಕ್ಕೆ ಹೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿ ಕಾನೂನು ಪ್ರಕಾರನೇ ಆಗ್ಬೇಕು, ಇಲ್ಲದ್ರೆ ಶಿಕ್ಷೆ ಆಗ್ತದೆ ಅಂತ ಹೇಳುವ ಸಂದರ್ಭ ಬಂದ್ರೆ ಅವ ಹೇಳ್ತಾನೆ, ಪ್ಲೀಸ್ ಐ ಆಮ್ ವೆರಿ ಸಾರಿ, ನಾನು ಕರೆಕ್ಟ್ ಆಗಿ ಮಾಡ್ತೇನೆ, ನನಗೆ ಶಿಕ್ಷೆ ಆಗುದು ಬೇಡ. ಯಾರೋ ಮಂಗಳೂರು ನಗರ ಪಾಲಿಕೆಯಲ್ಲ ಇನ್ನೊಂದು ನಗರ ಪಾಲಿಕೆಯಲ್ಲಿ ಯಾರು ರೆಪ್ರೆಸೆಂಟ್ ನಿಲ್ತಾರೆ, ನನಗೆ ಅವಕಾಶ ಇಲ್ಲ ಅಂತ ಹೇಳೋದು. ಆದರೆ
ಅಲ್ಲಿ ಏನೋ ಆಮಿಷಕ್ಕೆ ಒಳಗಾಗಿದ್ರೆ ಈ ಸಮಸ್ಯೆಗಳು ನಾನು ಉದಾಹರಣೆಗೆ ಹೇಳ್ಬಿಡ್ತೇನೆ. ಒಂದು ನಿಮಿಷ ಹೇಳಿ. ಆಮಿಷಕ್ಕೆ ಒಳಗಾಗಿದ್ರೆ ಇಂತಹ ಸಂದರ್ಭಗಳಲ್ಲಿ ಅವರು ಯಾವುದ ಮಾತನ್ನು ಕಾನೂನನ್ನು ಉಲ್ಲಂಘನೆ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲದ್ರೆ ಕಾನೂನನ್ನು ಒಬ್ಬ ಬೆಂಗಳೂರಿನ ಅಧಿಕಾರಿ ಕಾನೂನನ್ನು ಯಾಕೆ ಉಲ್ಲಂಘನೆ ಮಾಡಬೇಕು? ಒಂದು ಮಾನದಂಡವನ್ನು ಏಕೆ ಉಲ್ಲಂಘನೆ? ಸರ್ಕಾರದ ಏನು ಮಾನದಂಡ ಇದೆ ಅಥವಾ ಸರ್ಕಾರದ ಏನು ಆರ್ಡರ್ಸ್ ಅಂದ್ರೆ ನೀವು ಹೇಳುವಂತದ್ದು ಆ ಮಾನದಂಡ ಮತ್ತು ಮಾರ್ಗಸೂಚಿಗಳು ಮತ್ತು ಅನುಕ್ರಮಗಳು ಏನಿದ್ದಾವೆ ಇದನ್ನು ಒಂದು ವೇಳೆ ಮುರಿದಿದ್ರೆ ಸಂಬಂಧಪಟ್ಟ ಅಧಿಕಾರಿ ಅವರಿಗೆ ಪ್ರಾಬ್ಲಮ್ ಈಗಿಲ್ಲ ಅಲ್ಲ. ಈಗ ಯಾವ ಕಾನೂನನ್ನು ಉಲ್ಲಂಘನೆ ಮಾಡಿದ್ರು ಯಾವ ಅಧಿಕಾರಿಯ ಮೇಲೆ ಯಾವುದೇ ಆಕ್ಷನ್ ಇಲ್ಲ, ಇಷ್ಟ ತನಕ ಯಾವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ಈವನ್ ಜನರು ನೋಡಿ ಇವ್ರಿಗೆ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡುವವರು ಬಾರಿ ಕಮ್ಮಿ. ಕಂಪ್ಲೇಂಟ್ ಕೊಟ್ಟರು ಅದರ ಮೇಲೆ ಯಾವ ಆಕ್ಷನ್ ಇಲ್ಲ. ಆದ ಕಾರಣ ಏನಾಗಿದೆ, ಈಗ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರೆ ಅಲ್ಲಿ ಆಕ್ಷೇಪಣೆಗಳಿಗೆ ಒಂದು ಉತ್ತರವೋ ಅಥವಾ ಪರಿಹಾರವೋ ಸಿಗಬಹುದು. ಈಗ ಆಕ್ಷೇಪಣೆ ಸಸ್ಟೈನ್ ಆದ್ರೆ ಓವರ್ ರೂಲ್ ಆಗದೇ ಇದ್ರೆ ಹಾಗಾದ್ರೆ ಅದನ್ನು ತಪ್ಪು ಮಾಡಿದವನಿಗೆ ಏನು ಶಿಕ್ಷೆ? ಏನಿಲ್ಲ, ಏನೂ ಇಲ್ಲ. ಹಾಗಾಗಿ ನಡೆಯದೇ ಇರ್ಲಿಕ್ಕಿಲ್ಲ ಈಗ ವೆರಿ ಹೇಳ್ಬಹುದಾ? ಇದು ಕರಡು ಪ್ರತಿ ನೋಡಿ, ಇಲ್ಲಿ ತಪ್ಪುಗಳು ಇದೆ ಅಂತ ಹೇಳಿದ್ರೆ ಒಬ್ಜೆಕ್ಷನ್ ಕಾಲ್ ಫಾರ್. ನೀವು ನಿಮ್ಮ ಇದ್ರೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ಆದ್ರೆ ನಾಡದು ಇದನ್ನು ಈ ಏನು ಒಬ್ಜೆಕ್ಷನ್ ಇದೆ ಅದನ್ನು ಸ್ವೀಕರಿಸಿ ಅದನ್ನು ಪರಿಶೀಲನೆ ಮಾಡಿ ಸರಿಯಾಗಿ ಮಾಡಿದ್ರೆ ಆ ಸಂದರ್ಭ ಬರುವುದು. ಇದು ಸಿಂಪಲ್, ಇದರಲ್ಲಿ ಲಾಜಿಕ್. ಇಲ್ಲಿ ರಾಜಕೀಯವಾದಂತ ಒಂದಷ್ಟು ವಿಚಾರಗಳು ಬರುವಂತದ್ದು ಬಹಳ ಮುಖ್ಯವಾಗಿ ಬಿಜೆಪಿಯ ಉನ್ನತವಾದಂಥ ಇವರು ಸದಸ್ಯರುಗಳು, ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂತ ಕೆಲವು ಸದಸ್ಯರುಗಳು, ಅದರಲ್ಲೂ ಕೂಡ ಘಟಾನುಘಟಿ ಸದಸ್ಯರು, ಅದರಲ್ಲೂ ಕೂಡ ಮಾಜಿ MLA ಅವರ ಜೊತೆಗೆ ಒಂದು ಸಂಬಂಧಗಳು ಅದು ಸರಿ ಇಲ್ಲದೆ ಇರುವಂತದ್ದು, ಇವೆಲ್ಲ ಲೆಕ್ಕಾಚಾರಗಳನ್ನು ನೋಡುವಾಗ ನಾನು ಕಳೆದ ಪಕ್ಷದ ಚುನಾವಣೆಗಳಲ್ಲಿ ಪ್ರೇಮಾನು ಶೆಟ್ಟಿ ಎಷ್ಟು ಅಲ್ಲಿ ಮಾತಾಡಿದರು, ನಾನು ವಕ್ತಾರನಾಗಿ ಅವರ MLAಗೆ MP ಅವರಿಗೆ ಅಷ್ಟೇ ಕೌಂಟರ್ ಮಾಡಿದ್ದೇನೆ. ಹಾಗಾದ್ರೆ ನನ್ನ ರಿಸರ್ವೇಶನ್ ತೆಗೆದದ್ದು MP ಮತ್ತು BJP MLA ಅಂತ ಹೇಳಿದ್ರೆ ಅರ್ಥ ಉಂಟಾ? ಅರ್ಥ ಇಲ್ಲ ಅದಕ್ಕೆ. ಅವರು ನೋಡಿ, ಅವರಿಗೆ ಅದು ಅಗತ್ಯ ಇರುವುದಿಲ್ಲ. ಏನು ಸಿಸ್ಟಮ್ ಅಲ್ಲಿ ಆಗ್ತದೆ ಅದು ಆಗ್ತದೆ. ಅದನ್ನು ಸುಮ್ಮನೆ ನನ್ನ ಹತ್ರ ಕೈಲಾಗದನ್ನು ಇನ್ನೊಬ್ಬನಿಗೆ ತೋರಿಸುವುದು ಸರಿಯಲ್ಲ ಅಂತ. ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಬಗ್ಗೆ ಮಾಹಿತಿ ಉಳ್ಳವರು ಯಾರು ಅಂತ ಕೇಳಿದ್ರೆ JR ಲೋಬೋ ಅಂತ. ಯಾಕೆಂತ ಹೇಳಿದ್ರೆ ಅಧಿಕಾರಿಯಾಗಿದ್ದುಕೊಂಡು ಅವರಿಗೆಲ್ಲ ಗೊತ್ತುಂಟು. ಆದ್ರಿಂದ ಇಲ್ಲಿ ಮಿಸ್ಟೇಕ್ ಆಗಿದ್ರೆ ಅವರಿಂದ ಮಾತ್ರ ಅಂತ ನೋಡಿ. ಅವರು ಈ ವಿಷಯದಲ್ಲಿ ನಾನು ನನಗೆ ಅವ್ರಿಗೆ ಉತ್ತಾರಾಮ್ ಗೊತ್ತಿಲ್ಲ. ಎಲ್ರಿಗೂ ಹೇಳಿದ್ದಾರೆ ಏನು ತಪ್ಪಾಗಿದ್ರೆ ನೀವು ಆಕ್ಷೇಪ ದಾಖಲು ಮಾಡಿ. ನಾನು ನೇರವಾಗಿ ಹೇಳಿದೆ, ನಾನು ಒಬ್ಬ ಮಾಜಿ ಮೇಯರ್ ಆದವ, ನಾನು ಆಕ್ಷೇಪ ದಾಖಲು ಮಾಡಿ ನಿಲ್ಲಿಕ್ಕಿಲ್ಲ ಅಂತ. ನನಗೆ ಅವಕಾಶ ಇಲ್ಲದಿರೂ ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಒಂದು ಸಿದ್ಧಾಂತ ನಮ್ದು ಇಟ್ಕೊಳ್ಬೇಕು. ನಾವು ಒಂದು ಉನ್ನತ ಹುದ್ದೆ ಹೋದ ನಂತರ ಪಕ್ಷದ ಅನಿವಾರ್ಯದಲ್ಲಿ ಮಾತಾಡ್ಲಿಕ್ಕೆ ಜನ ಬೇಕು ಅಂತ ನಿಲ್ಲಿಸಿ. ಅಂದ್ರೆ ಮಾಬಲ್ ಅವರು ಹೇಳುವಂತದ್ದು ನಿಮಗೋಸ್ಕರ ಮಾತ್ರವಲ್ಲ, ಇಡೀ ಒಂದು ಪಕ್ಷದ ಹಿತದೃಷ್ಟಿಯನ್ನು ಉಳಿದವರಿಗೂ ಕೂಡ ನೀವು ಇದನ್ನೇ ಹೇಳ್ತೀರಿ. ಹೌದು, ಉಳಿದವರಿಗೂ. ಯಾಕೆಂತ ಹೇಳಿದ್ರೆ ನಾವು ನೋಡಿ, ನಾವು 4 ವರ್ಷ ರಿಸರ್ವೇಶನ್ ಪ್ರಾರಂಭ ಆಗುವ ಬಂದವರು ನಾವು 4 ಜನ. ಅದ ನಂತರ ಈ ರಿಸರ್ವೇಶನ್ ಬದಲಾವಣೆಯಿಂದ ಎಷ್ಟೋ 50% ನಮ್ಮ ಕೌನ್ಸಿಲರ್ಸ್ ವರ್ಷ ಪ್ರತಿ ಬದಲಾವಣೆ ಆಗ್ತಾ ಬಂದಿದ್ದಾರೆ. ಪ್ರತಿ ವರ್ಷ 50% ಹೊಸ ಮುಖಗಳು ನಗರ ಪಾಲಿಕೆ. ಇದು ಯಾವುದರಿಂದ? ಈ ಸಾಮಾಜಿಕ ನ್ಯಾಯ, ಈ ರಿಸರ್ವೇಶನ್ ಇಂದದು ಅವಕಾಶ ಆಗಿದೆ. ಒಮ್ಮೆ ಅವಕಾಶ ಆದ ಕೂಡಲೇ ನೆಕ್ಸ್ಟ್ ಇನ್ನೊಬ್ಬನಿಗೆ ಹೋಗಬಾರ್ದು ಅಂತ ಹೇಳುವಂತ ಚಿಂತನೆ ಉಂಟಲ್ಲ, ಅದು ಸರಿಯಲ್ಲ. ತನ್ನ ಕೆಲಸದ ಮೂಲಕ ಪ್ರೇಮನ್ ಶೆಟ್ರೆ ತನ್ನ ಕೆಲಸದ ಮೂಲಕ ತಾನು ಆ ಕ್ಷೇತ್ರದಲ್ಲಿ ಮಾಡಿದ್ರೆ ಇನ್ನೊಂದು ವಾರ್ಡ್ನವರಿಗೂ ಗೊತ್ತಾಗ್ತದೆ ಅಂತ ಅನ್ನುವಂಥದ್ದು. ಇಲ್ಲಿ ಬಹುಶಃ ಮಹಾಬಲ್ ಮಾರ್ಲಾ ಅವ್ರ ಬಗ್ಗೆನೂ ಆಗಲಿ, ಶಶಿಧರ್ ಹೆಗ್ಡೆ ಅವರು ಅಂತ ಆಗಿರಲಿ, ಅಥವಾ ಬಹಳ ಮುಖ್ಯವಾಗಿ ಪ್ರೇಮನಾಥ್ ಶೆಟ್ರೆ ಆಗಿರಲಿ, ಬೇಕಿದ್ರೆ ತಮ್ಮನ್ನ ಜನ ಗುರುತಿಸಿದ್ದಾರೆ. ತಮ್ಮ ವಾರ್ಡ್ನಲ್ಲಿ ಮಾಡಿರುವಂಥ ಕೆಲಸಗಳ ಬಗ್ಗೆ ತಮ್ಮನ್ನು ನೀವು ಇನ್ನೊಂದು ವಾರ್ಡಿಗೆ ಹೋದ್ರೂ ಕೂಡ ಅಲ್ಲಿ ಜನ ತಮ್ಮನ್ನು ಗುರುತಿಸ್ತಾರೆ ಅಂತಂದದ್ದು. ಸೊ ಇಲ್ಲಿ ತಾವು ಹೇಳುವಂಥದ್ದು ಇಲ್ಲಿ ರಾಜಕೀಯ ನಡೆದಿದೆ ಅಂತ ಅಲ್ಲ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ರಾಜಕೀಯ ಪಕ್ಷಕ್ಕೆ ಸೇರಿದವನಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಅಲ್ಲಿದ್ದು ವರ್ಕರ್ಸ್ ಇರ್ತಾರೆ. ಒಬ್ಬ ಇಂಡಿಪೆಂಡೆಂಟ್ ವ್ಯಕ್ತಿಗೆ, ಈಗ ನನ್ನಂತವನಿಗೆ ಏನೂ ಸಮಸ್ಯೆ ಇಲ್ಲ, ಬಟ್ ರಾಜಕೀಯ ಪಕ್ಷದೊಳಗಿರುವಾಗ ಅವರಿಗೆ ವಿಪ್ಪು ಆಗ್ತದೆ ಪಾರ್ಟಿಯಿಂದ, ಅದೊಂದು ಸಮಸ್ಯೆ. ನಾನು ಹೇಳುವಂಥದ್ದು ಈಗ ಬಿಜೆಪಿಗೆ ಆ ಸಮಸ್ಯೆ ಇಲ್ಲ. ಕಾರ್ಯಕರ್ತರು ಡೆಡಿಕೇಟೆಡ್ ಆಗಿರುವವರು, ಅವರಿಗೆ ಅಭ್ಯರ್ಥಿಗಿಂತಲೂ ಪಕ್ಷ ಅಂತ ಅನ್ನೋದು. ಇದರಲ್ಲಿ ನಾನು ಹೇಳಿದಲ್ಲ, ಇವತ್ತು ರಾಜಕೀಯವಾಗಿ ನಮ್ಗೆ ಏನು ಇಲ್ಲಿ ತೊಂದರೆ. ನಮ್ಗೆ ಈಗ ಇವರು ಏನು ಪಟ್ಟಿ ಮಾಡಿದ್ದಾರೆ ಮೀಸಲಾತಿ, ಈಗ ಕರಡು ಹೊರಡಿಸಿದೆ ಸರ್ಕಾರ, ಅಲ್ಲಿ ಎಲ್ಲಿ ಎಲ್ಲ
ವಾರ್ಡ್ಗಳಲ್ಲಿ ನಮ್ಮಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಅದು ಮಹಿಳೆ ಇರಬಹುದು, ಬೇರೆ ಬೇರೆ ಪ್ರವರ್ಗಗಳಿಗೆ ಸೇರಿದಂತ ಅಭ್ಯರ್ಥಿಗಳಿದ್ದಾರೆ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ನಮ್ದೇನು ಹೇಳಿದ್ರೆ ಈ ಹಿಂದೆ ಕೋರ್ಟ್ ಆದೇಶ ಏನು ಮಾಡಿತ್ತು, ಒಂದು ನಿಯಮವನ್ನ ಮಾಡಿ ನಿಯಮದ ಆಧಾರದಲ್ಲಿ ಒಂದು ರಿಸರ್ವೇಶನ್ ಮಾಡಿ ಹೇಳಿ. ಏನೋ ಒಂದು ಆ ಪಟ್ಟಿ ತೆಗೆದು ನೋಡುವಾಗ ಏನೋ ಒಂದು ಮಾನದಂಡ ಬೇಕು ಆ ರಿಸರ್ವೇಶನ್ಗೆ. ನಮ್ಮದು ಮೂಲ ಪ್ರಶ್ನೆ ಏನು ಹೇಳಿದ್ರೆ, ನಿಮ್ಮ ಏನು ಆ ಮಾನದಂಡ ಇಲ್ಲದೆ ನೀವು ಒಂದು ಆ ಪಟ್ಟಿಗಳನ್ನು ಮಾಡಿದ್ದೀರಿ, ಇದು ಎಷ್ಟು ಸರಿ ಅನ್ನುವಂಥದ್ದು. ಒಂದು ಜವಾಬ್ದಾರಿಯುತವಾದಂತ ರಾಜಕೀಯ ಪಕ್ಷವಾಗಿ ನಾವಿದ್ರ ಬಗ್ಗೆ ಆಕ್ಷೇಪಣೆಗಳನ್ನ ಸಲ್ಲಿಸುವುದು ಸರಿ, ಆದ್ರೆ ಕಾನೂನಾತ್ಮಕವಾದ ಹೋರಾಟಕ್ಕೆ ಇಳಿತೀರಾ ಅಂತ? ಖಂಡಿತವಾಗ್ಲಿ. ಇವತ್ತು ನಮ್ಗೆ ಕಾಲಾವಕಾಶ 7 ದಿವಸ, ನಿನ್ನೆಗೆ ನಮ್ಗೆ ಆಕ್ಷೇಪ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್. ನಮ್ಗೆ ನಾವು ಎಷ್ಟೇನು ಹೇಳಿದ್ರೆ ಆಕ್ಷೇಪ ಸಲ್ಲಿಸುವಾಗಲೂ ಕೂಡ ಸರಿಯಾದ ಮಾಹಿತಿಯೊಂದಿಗೆ ಆಕ್ಷೇಪಣೆಯನ್ನು ಕೊಟ್ಟಿದ್ದೇವೆ. ಈಗ ನಾನು ಆಕ್ಷೇಪಣೆ ಸಲ್ಲಿಸಿದ್ದೇನೆ, ಎಲ್ಲಿ ಕೂಡ ನನ್ನ ವಾರ್ಡ್ ಅನ್ನು ನಾನು ಉಲ್ಲೇಖಿಸಲಿಲ್ಲ. ನನ್ನ ವಾರ್ಡ್ ಈಗ ಜನರಲ್ ವುಮನ್ ಆಗಿದೆ, ಅದು ಜನರಲ್ ವುಮನ್ ಬಿಟ್ಟು ಜನರಲ್ ಆಗಬೇಕು, ನನಗೆ ನೀಡುವಂತ ಅವಕಾಶ ಕೊಡಬೇಕಂತ ಎಲ್ಲಿ ನಾನು ಉಲ್ಲೇಖಿಸಲಿಲ್ಲ. ಈಗ ಬಿಜೆಪಿ ಜೆಆರ್ ಲೋಬೋ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ನುವಂಥದ್ದನ್ನ ಮಾಡ್ತದ ಅಂತ ನೋಡಿ. ಅಂದ್ರೆ ಇಲ್ಲಿ ಇವತ್ತು ಮರಿಯಮ್ಮ ಥಾಮಸ್ ಇರಬಹುದು, ಮಾಬಲ್ ಮಾರ್ಲರ್ ಇರಬಹುದು, ಮಾತನಾಡುವಾಗ ನೋಡಿ ಹತ್ತಿರ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಎಲ್ಲಿ ಬರ್ತಾ ಇದ್ದಾರೆ ಹೇಳಿದ್ರೆ ನಮ್ಮಲ್ಲಿ ಮಾಹಿತಿ ಇರುವುದು ಈ ಬಗ್ಗೆ ರಿಸರ್ವೇಶನ್ ಪಟ್ಟಿ ತಯಾರು ಮಾಡ್ಲಿಕ್ಕೆ ಒಬ್ಬ ಸಮರ್ಥನೆ ನೋಡಿ. ಇವತ್ತು ಮಾಧ್ಯಮದ ಎದುರು ಮಾಬಲ್ ಮಾರ್ಲರು ಮತ್ತೆ ಮರಿಯಮ್ಮ ಥಾಮಸ್ ಕೆಲವೊಂದು ವಿಚಾರಗಳನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಅವರು ನೇರವಾಗಿ ಎಲ್ಲಿ ಕೂಡ ಒಬ್ಬರ ಬಗ್ಗೆ ಇದು ಮಾಡ್ಲಿಕ್ಕಿಲ್ಲ. ಆದ್ರೆ ಖಂಡಿತವಾಗ್ಲೂ ಅವರಿಬ್ಬರಿಗೂ ಗೊತ್ತುಂಟು, ಇವರ ಸಾಕಷ್ಟು ಸಹ ಸದಸ್ಯರುಗಳು ಮಾಬಲ್ ಮಾರ್ಲರ್ ಒಟ್ಟಿಗಿರುವಂತಹ ಕಾಂಗ್ರೆಸ್ಸಿನ ಮಾಬಲ್ ಮಾರ್ಲರ್ ಒಟ್ಟಿಗಿರುವಂತಹ ಕೆಲವು ಸಹ ಸದಸ್ಯರು ಇರ್ಬೋದು, ಮರಿಯಮ್ಮ ಥಾಮಸರಿಗೆ ಇರುವಂತಹ ಬಹಳ ಆತ್ಮೀಯರಿರುವಂತಹ ನಗರ ಪಾಲಿಕೆಯ ಈಗಿನ ಕಾಂಗ್ರೆಸ್ ಸದಸ್ಯರುಗಳು ಖಂಡಿತವಾಗ್ಲೂ ಜೆಆರ್ ಲೋಬೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ಮಾತಾಡ್ತಿದ್ದಾರೆ. ಯಾಕೆ ಅದು ಏನು ಕಾಕತಾಳಿ ಅಂತ ಗೊತ್ತಿಲ್ಲ. ಸಾಕಷ್ಟು ಜನರು ಇವತ್ತು ವಂಚಿತರಾಗಿರುವುದು ಏನು ಸ್ವಲ್ಪ ಜೆಆರ್ ಲೋಬರಿಂದ ಮುನಿಸಿಕೊಂಡವರು ಇವತ್ತು ಆ ವಾರ್ಡ್ ಅಲ್ಲಿ ಇಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಆಗದಿರುವುದು. ಹಾಗಾಗಿ ಇವತ್ತು ಪತ್ರಿಕೆಯಲ್ಲಿ ನೋಡಿ, ಇಲ್ಲಿ ಎಲ್ಲಿಯೂ ಕೂಡ ಇದು ಬರೋದೇನು ಇದಾಗುದಿಲ್ಲ. ಇವತ್ತು ಪತ್ರಿಕೆಯಲ್ಲಿ ಬರ್ಲಿಕ್ಕೆ ಕಾರಣ ಏನು, ಈ ರೀತಿಯ ಚರ್ಚೆಗಳು ಆದದ್ರಿಂದ ಇವತ್ತು ನಾವೆಲ್ಲಿ ಕೂಡ ಮಾಧ್ಯಮದ ಮುಖ್ಯ ರಾಜಕೀಯವಾಗಿ ಇವತ್ತು ಜೆಆರ್ ಲೋಬರ ಬಗ್ಗೆ ಹೇಳುವಾಗ ನಾನು ಇದ್ದ ಸಂಗತಿಯನ್ನ ವಾಸ್ತವಿಕ ಸಂಗತಿಗಳನ್ನ ಹೇಳಬೇಕು. ನಾವು ಎಲ್ಲಿ ಕೂಡ ಮಾಧ್ಯಮದ ಮುಂದೆ ಹೋಗಿ ಇಲ್ಲಿ ರಾಜಕೀಯ ಅಂದ್ರೆ ಜೆಆರ್ ಲೋಬೋ ಅವರು ಹಸ್ತಕ್ಷೇಪ ಮಾಡಿದ್ದಾರೆ, ಅವರಿಗೆ ಬೇಕಿದ್ದಾಗಿ ಮೀಸಲು ನಾವು ಎಲ್ಲಿ ಹೇಳಲಿಲ್ಲ, ಹೇಳುದಿಲ್ಲ. ಯಾಕೆ ಹೇಳ್ಬೇಕು? ಇವತ್ತು ಕಾಂಗ್ರೆಸ್ಸಿನವರು ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಬಹಳ ಜೋರಾಗಿ. ಹಾಗಾಗಿ ಇವತ್ತು ಮಾಧ್ಯಮದ ಮುಂದೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರೇಮಾನಂದ ಶೆಟ್ಟರ್ ಮೇಲೆ ಜೆಆರ್ ಲೋಬೋ ಅವರು ಒಂದಷ್ಟು ಟೀಕೆಗಳನ್ನು ಶೆಟ್ಟರ್ ಮೇಲೆ ಜೆಆರ್ ಲೋಬೋ ಟೀಕೆ ಮಾಡಲಿಲ್ಲ, ಅವರನ್ನು ಎಪ್ರಿಶಿಯೇಟ್ ಮಾಡಿದ್ದು. ಅವರೊಂದು ಮೇಯರ್ ಆಗಲಿಕ್ಕೆ ಅರ್ಹತೆ ಇರುವ ಒಂದು ವ್ಯಕ್ತಿ ಎಂಬುದಾಗಿ ಅವರನ್ನು ಅಪ್ರಿಶಿಯೇಟ್ ಮಾಡಿದೆ ಹೊರತು ಅವರನ್ನು ಯಾರನ್ನು ಅವರು ಎಲೆಕ್ಷನ್ ಟೈಮ್ ಒಬ್ಬರನ್ನು ಟೀಕೆ ಮಾಡಿ. ನಾನು ಕೂಡ ಜೆಆರ್ ಲೋಬೋ ಬಗ್ಗೆ ವೈಯಕ್ತಿಕವಾಗಿ ಎಲ್ಲಿ ಇಲ್ಲ, ಅಭಿವೃದ್ಧಿ ಕಾರ್ಯದ ಬಗ್ಗೆ ನಾನು ಕೆಲವೊಂದು ನನ್ನಲ್ಲಿರುವಂತಹ ಮಾಹಿತಿಗಳನ್ನ ಜನರ ಮುಂದೆ ಇಟ್ಟಿದ್ದೇನೆ, ಅದೇ ಬಿಟ್ಟು ಏನಿಲ್ಲ. ಇವತ್ತು ಕೂಡ ನಾನು ಎಲ್ಲಿ ಕೂಡ ಈ ಸಂವಾದದಲ್ಲಿ ಎಲ್ಲಿ ಕೂಡ ಜೆಆರ್ ಲೋಬೋರ ಹೆಸರು ತೆಗಿಲಿಲ್ಲ. ಇದರಲ್ಲಿ ಆಡಳಿತ ಮಾಡುವಂತ ಸರ್ಕಾರದ ಕೈವಾಡ ಇದೆ ಅಂತ ಈಗಲೂ ಹೇಳ್ತೇನೆ. ನಾನಿಲ್ಲಿ ಹಸ್ತಕ್ಷೇಪ ಇದೆ. ಇಲ್ಲಿ ಹೆಸರು ಬರ್ಲಿಕ್ಕೆ ಕಾರಣ ಒಂದನೇದ್ದು ಪತ್ರಕರ್ತ ಮಿತ್ರರು ಇದ್ರು, ಅವರು ಅವರ ಪತ್ರಿಕೆಯಲ್ಲಿ ಈ ಹಿಂದೆ ಒಂದು ವಾರದ ಹಿಂದೆ ಉಲ್ಲೇಖ ಮಾಡಿ ಬರೆದಿದ್ರು. ಎರಡನೇದಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಕೂತ್ಕೊಂಡವರು ರಿಸರ್ವೇಶನ್ ಬಿಜೆಪಿ ಅವರದ್ದು ಸೀಟು ಹೋಗ್ಲಿಕ್ಕೆ ಕಾರಣ ಇವರು ಹೇಳದಿದ್ರು ಸಹ ಇವರ ಮನಸ್ಸಿನ ಅಭಿಪ್ರಾಯವನ್ನು ಅವರು ಬಿಚ್ಚುಗಡೆ ಮಾಡಿದ್ರು. ಏನು ಅಂತ ಹೇಳಿದ್ರೆ ಅವರ ಸೀಟುಗಳನ್ನು ಹೋಗ್ಲಿಕ್ಕೆ ಅವರು ತೆಗೆದುಕೊಂಡಂತ ನಾನು ವಿಷಯ ಅಂತ ಗೊತ್ತಾ, ಅವರು ಅದನ್ನು ಬಿಚ್ಚಿದ್ರು. ಅವರು ಯಾವಾಗ ಅವರು ಮನಸ್ಥಿತಿ ಅವರಿಗೆ ಕರೆಕ್ಟ್ ಆಯ್ತು, ಮನವರಿಕೆ ಆಯ್ತು ಅಂತ ಹೇಳಿದ್ರೆ, ಇವರ ಹಿರಿಯ ಸದಸ್ಯರು 4 ಸೀಟು ಹೋಗಿದ್ರೆ ನಮ್ಮ ಹಿರಿಯ ಸದಸ್ಯರು 8 ಸೀಟು ಹೋಗಿದೆ. ಇಲ್ಲಿ ಅವರು ಪತ್ರಿಕೆ ಆ ಶಬ್ದ ಉಲ್ಲೇಖ ಆಗಿದ್ರಿಂದ ಮಾತ್ರ ಜೆಆರ್ ಲೋಬರ್ ಅವರು ಈ ಇದಕ್ಕೆ ಬಂದರು. ಮತ್ತು ಜೆಆರ್ ಲೋಬರ್ಗೆ ತಿಳುವಳಿಕೆ ಇರುವುದು, ನಾಲೆಜ್ ಇರುವುದು ತಪ್ಪು ಅಂತ ಆಗಿದೆ. ಇಲ್ಲಿ ಬೇರೆಯವರಿಗೆ ಆ ಯೋಗ್ಯತೆ ಇಲ್ಲ ಅಂತ ಆ ಪ್ರಶ್ನೆಗೆ ಅಲ್ಲಿಗೆ ಬಂದಿದೆ. ಆದ್ರಿಂದ ಅದು ಬಿಡಿ, ಅವರು ಮಾಡುವವರಲ್ಲ, ಅವರು ಕಾನೂನಾತ್ಮಕವಾಗಿಯೇ ಇರುವವರು. ಅವರು ಯಾವಾಗಲೂ ಅದೊಂದು ಯಾವಾಗಲೂ ಹೇಳ್ತಾರೆ. ಆದರೆ ಇಲ್ಲಿ
ಯಾರು ವಂಚಿತರಾಗ್ತಾರೆ, ಸ್ವಲ್ಪ ಬೇಸರ, ಸ್ವಲ್ಪ ನನಗೆ ಇನ್ನೊಂದು ಕಡೆಯಲ್ಲಿ ಇಡ್ಲಿಕ್ಕೆ ಅವಕಾಶ ಉಂಟಾ ಇಲ್ಲ ಅಂತ. ಅದಕ್ಕೆ ಒಬ್ಬ ಲೀಡರ್ ಬೆಳೆಯುವಾಗ ಅವ ನಗರ ವ್ಯಾಪ್ತಿಯಾಗಿ ಬೆಳೆಯಬೇಕು ವಿನಃ ಅವ ವಾರ್ಡ್ ವ್ಯಾಪ್ತಿಯಾಗಿ ಬೆಳೆಯಬಾರ್ದು. ಅವನ ವಾರ್ಡಲ್ಲಿ ಇರುವಾಗ ಇನ್ನೊಂದು ವಾರ್ಡಿಗೂ ನೀರು ಹೋಗ್ಬೇಕು, ಇನ್ನೊಂದು ವಾರ್ಡಲ್ಲೂ ದೀಪ ಉರಿಬೇಕು, ಇನ್ನೊಂದು ವಾರ್ಡಲ್ಲೂ ಜನರಿಗೆ ಸಮಸ್ಯೆಗಳಿವೆ ಅವರಿಗೆ ಸ್ಪಂದನ ಇಡಬೇಕು ಅಂತ ಹೇಳಿದ್ರೆ ಆವಾಗ ಅವ ಸಮಗ್ರವಾದ ನಾಯಕ ಆಗ್ತದೆ. ಎಸ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ದಿವಾಕರ್ ಅವರೇ, ಇಲ್ಲಿ ಈ ರೀತಿಯಾದಂಥ ಅಂದರೆ ರಾಜಕೀಯ ಕಾರಣಗಳಿಂದಾಗಿ ಅದು ಗೊಂದಲ ಉಂಟಾಗಿರುವುದು, ಮತ್ತೊಂದಡಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ಕೊಡುವಂಥ ಒಂದು ಪರಿಸ್ಥಿತಿಗೆ ಬಂದಾಗ ಇಲ್ಲಿ ವಾರ್ಡ್ಗಳಲ್ಲಿ ಒಂದಷ್ಟು ಈ ವ್ಯತ್ಯಾಸಗಳು ಕಂಡು ಬರುವಂಥದ್ದು ಗೊಂದಲಗಳು. ಸೊ ಹೇಗೆ ಅಂದರೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ ನಂತರನೇ ಇದು ತಿಳಿಯಾಗುವುದು, ಈ ಸಮಸ್ಯೆ ಪರಿಹಾರ ಏನಂತ ಹೇಳಿ ಇದರ ಸಮಸ್ಯೆ ಏನಂತ ಹೇಳಿದರೆ, ಈಗ ನಾನು ಹೇಳೋದು ಕೂಡ ಒಂದು ಸಮಸ್ಯೆ ಮಾತ್ರ. ಆ್ಯಕ್ಚುಲಿ ಇದು ಸರಿ ಇದೆ ಇಲ್ವಾ ಅಂತ ಹೇಳೋ ಒಂದು ನಿರ್ಧಾರ ಆಗಿಲ್ಲ ಈಗ ಬಂದಂಥ ರಿಸರ್ವೇಷನ್. ಆದರೆ ಒಂದು ರಿಸರ್ವೇಷನ್ ಪಾಲಿಸಿಯಲ್ಲಿ ಅನುಕ್ರಮಗಳನ್ನು ಕೊಡುವಾಗ ABCDEZ ವರೆಗೆ ಕೊಡಬೇಕು ಅಂತ ಇರ್ತದೆ. ನಿಮಗೆ ABC ಆದ ಮೇಲೆ D ಇಲ್ಲದ ತಕ್ಷಣ ಕಾಮನ್ ಮ್ಯಾನ್ ಕ್ವಶನ್ ಮಾಡ್ತಾನೆ. ಅದಕ್ಕೆ ಇವರು 7 days ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕಾಮನ್ ಮ್ಯಾನಿಗೆ ಕಣ್ಣಿಗೆ ಕಾಣೋದು ಅಲ್ಲಿ ಕೂತಿರುವ ಅಧಿಕಾರಿ ಉತ್ತರದಾಯಿತ್ವ ಇಲ್ವಾ. ಅವರು ಪರ್ಪಸ್ಲಿ ಇಂಥ ಆಟಗಳನ್ನು ಆಡುವುದನ್ನು ನಿಲ್ಲಬೇಕಾದ್ರೆ ಇದನ್ನು ಕಾನೂನು ತಜ್ಞರು ಕುಳಿತು ಕಂಪೇರ್ ಮಾಡಬೇಕು. ಮೇಬಿ ರಿಟೈರ್ಡ್ ಜಡ್ಜಸ್ ಯಾರು ಕಾನೂನು ತಜ್ಞರು ಕುಳಿತು ಕಂಪೇರ್ ಮಾಡಿ ಸರ್ಕಾರ ಆ ರಿಸರ್ವೇಷನನ್ನು ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಏನಿದ್ರು ಕೋರ್ಟ್ಗೆ ಅಪೀಲ್ ಮಾಡುವಂಥ ಅವಕಾಶ ಮಾತ್ರ ಇರಬೇಕು. ಕೋರ್ಟ್ ಕೂಡ ಇಲೆಕ್ಷನ್ ಆಗಿಬಿಡಲಿ, ಜನಸಾಮಾನ್ಯರ ಒಂದು ಚುನಾವಣೆ ಇದನ್ನು ಹತ್ತಿಕ್ಕುವುದು ಬೇಡ ಅಂತ ಹೇಳಿದಷ್ಟಿಂದ ಇಂಥ ರಿಟ್ಗಳನ್ನು ಹೆಚ್ಚಾಗಿ ತೆಗೆಯುವುದಿಲ್ಲ. ಹಾಗಾಗಿ ಯಾವ ಅಧಿಕಾರಿ ಈ ಥರ ಏನಾದರೂ ಮಾಡಿದರೆ ಅವನ ತಲೆದಂಡ ಆಗಬೇಕು ಅಂತ ಕಾನೂನನ್ನು ಮಾಡಿಕೊಂಡು ಮಾಡಬೇಕು. ಯಾಕಂತ ಹೇಳಿದ್ರೆ ಅಧಿಕಾರಿ ಡಿಸ್ಕ್ರಿಷನ್ ಇಲ್ಲ ಇಲ್ಲಿ. ಯಾವಾಗ ನೀವು ಒಂದು ಕಾನೂನನ್ನು ಅಲ್ಲ, ಇಲ್ಲಿ ಎಲ್ಲೋ ಕಳೆದ ಮೀಸಲಾತಿಯ ಕರಡು ಪ್ರತಿ ತಯಾರಿಸುವ ಯಾರೋ ಒಬ್ಬ ಅಧಿಕಾರಿ ಅದನ್ನೆಲ್ಲರೂ ಒಪ್ಪಿಕೊಂಡು 50% ಮಹಿಳಾ ಮೀಸಲಾತಿ, 1/3 ಹಿಂದುಳಿದ ವರ್ಗದ ಮೀಸಲಾತಿ, ಇದು ನಮ್ಮ ಸಮಗ್ರ ಕಾನೂನಿನ ಆಧಾರದಲ್ಲಿ ಒಂದು ಆಧಾರವನ್ನು ಒಪ್ಪಿಕೊಂಡ ಮೇಲೆ ಮತ್ತೆ ಕಳೆದ ಸಾರಿದ್ದನ್ನು ನಾವು ಮಾತಾಡ್ಲಿಕ್ಕಿಲ್ಲ. ಈಗ ಅದನ್ನು ಅನುಸರಿಸುವ, ಎಲ್ಲರಿಗೂ ರೊಟೇಷನ್ ಅಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ಲಿ. ಮತ್ತೆ ಇದು ಪರ್ಸನಲ್ ಯಾರು ಮಾಡ್ಕೊಳ್ಳಿಕ್ಕೆ ಇಲ್ಲ ಇದರಲ್ಲಿ. ಈಗ ನಾನು ನೋಡಿ, ನಾನು ಇದರಲ್ಲಿದ್ದೆ, ರಾಜಕೀಯದಲ್ಲಿದ್ದೆ. ಒಂದಿನ ನಾನು ಹೇಳಿದೆ ಇಲ್ಲ ನಾನು ಇನ್ನಿಲ್ಲದಿಲ್ಲ, ಆಯ್ತು, ಏನೂ ಆಗುದಿಲ್ಲ. ಈಗ ಮರಿಯಕ್ಕ 3 ವರ್ಷ 3 ಏರಿಯಾದಲ್ಲಿ 3 ಟರ್ಮಲ್ಲಿ ಗೆದ್ದಿದ್ದಾರೆ, ಮಾಬಲ್ ಮರಲ್ ಗೆದ್ದಾರೆ, ಪ್ರೇಮಾನಂದ್ ಒಂದೇ ಕಡೆ ಇಷ್ಟು ಸಾರಿ. ನಮ್ಗೆ ಯಾರಿಗೆ ಸಹ ಒಂದೇ ಕಡೆ 3 ಸಾರಿ ಗೆದ್ದಾರೆ ಪ್ರೇಮಾನಂದ್, ಬೇರೆ ಬೇರೆ ಯಾರಿಗೆ ಸಹ ಅಂತ ಇದಿಲ್ಲ. ಇದು ಅಂತ ಗೊತ್ತಿಲ್ಲ. ಈಗ ಒಬ್ಬ ಕಾರ್ಪೊರೇಟರ್ದು ಚೇಂಜ್ ಆಗುವಾಗ ನ್ಯಾಚುರಲಿ ಕೆಲವು ಬದಲಾವಣೆಗಳಾಗ್ತದೆ, ಹಿನ್ನಡೆಗಳು ಸಹ ಆಗ್ತದೆ. ಯಾಕಂದ್ರೆ ಅವನ ಎಕ್ಸ್ಪೀರಿಯನ್ಸ್ ಇದ್ದು ಒಂದು ಲಾಭ ಇರ್ತದೆ ಏರಿಯಾಕ್ಕೆ, ಆಗ ಜನಗಳಿಗೆ ಕಿರಿಕಿರಿ ಆಗುದು ಅಷ್ಟೇ. ಅವನೊಂದು ಅನುಭವದ ಲಾಭ ಇರ್ತದೆ ಆ ಏರಿಯಾದ ಇದ್ರ ದೃಷ್ಟಿಯಿಂದ ಅಷ್ಟೇ ನಾನು ಹೇಳೋದಷ್ಟೇ. ನಾನು ಒಂದು ಹೇಳುವುದೇನಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಈ ರಿಸರ್ವೇಷನ್ ರೊಟೇಷನ್ ಮಾಡುವಾಗ ಕೆಲವು ಏರಿಯಾಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ವುಮೆನ್ ಬಂದು ಅಥವಾ ಈ ಹಿಂದಿನ ಕಾನೂನನ್ನು ಅಪ್ಲೈ ಮಾಡಿದರೆ ವುಮೆನ್ ಬಂದು ನೆಕ್ಸ್ಟ್ ಅದು ಹಿಂದುಳಿದ ವರ್ಗ A ಆಗಿ, ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ಪುನಃ ವುಮನ್ ಆಗಿ, ಮತ್ತು ಪುನಃ ಅದು ಹಿಂದುಳಿದ ವರ್ಗ B ಆಗಿ ಅಥವಾ A ಆಗಿ ಹೀಗೆ ಬರುವಾಗ ಆ 2 ಅವಧಿಯ 3 ಅವಧಿ ಆಗುವ ಇಂಥ ಸಂದರ್ಭಗಳಲ್ಲಿ ಆ ರಿಸರ್ವೇಷನ್ ಅನ್ನು ಜನರಲ್ ಕ್ಯಾಟಗರಿಗೆ ತರುವಂಥ ವ್ಯವಸ್ಥೆ ಆಗಿದೆ. ಯಾಕೆಂತ ಹೇಳಿದರೆ ನೋಡಿ, ನಾವು ಹಿಂದುಳಿದವರಿಗೆ ರಿಸರ್ವೇಷನ್ ಕೊಡಬೇಕಾದದ್ದು ನ್ಯಾಯ, ಪರಿಷ್ಠ ಜಾತಿ ಜನಾಂಗಕ್ಕೆ ಕೊಡಬೇಕಾದದ್ದು ನ್ಯಾಯ. ಅದೇ ರೀತಿ ಎಲ್ಲ ಕ್ಷೇತ್ರದ ಉಳಿದ 20-25% ಏನು ಫಾರ್ವರ್ಡ್ ಕಾಸ್ಟ್ ಇದ್ದಾರೆ ಅವರಿಗೂ ಅವಕಾಶ ಕಲ್ಪಿಸಬೇಕು ಅಂತೇಳಿ ಅವರಿಗೂ ಒಂದು ಅವಕಾಶ. ಯಾಕಂದರೆ ಒಂದು 4 ಟರ್ಮ್ ಆದಮೇಲೆ ಆದರೂ ಅಲ್ಲಿ ಅಂದರೆ ಇದು ಸೇಮ್ ರಿಸರ್ವೇಷನ್ ಸರ್ಕಾರ ಇದಕ್ಕೆ ನಾನು ಹೇಳೋದು ಒಂದು ನಿರ್ದಿಷ್ಟ ಸಮಯದವರೆಗೆ ರಿಸರ್ವೇಷನ್. ಈಗ 2001 ಮಾಡಿದಾಗ 1 ವರ್ಷ ನಾವು ಆವರ್ತಿಯನ್ನು ಮಾಡ್ತೇವೆ, 10 ವರ್ಷದ ನಂತರ ನಾವು ಹೊಸ ರಿಸರ್ವೇಷನ್ ಅಪ್ಲೈ ನೋಡಿ. ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಅದು ಅಧಿಕಾರಿಗಳಿಂದ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ತಾರೋ ಬಿಡ್ತಾರೋ ಇನ್ನೊಂದು ವಿಷಯ. ಆದರೆ ಕಾನೂನುಬದ್ಧವಾಗಿ ಮಾಡುವಾಗ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಎಲ್ರಿಗೂ ಅವಕಾಶ ಆಗಬೇಕು. ಎಲ್ರಿಗೂ ಅವಕಾಶ ಅಂತ ಹೇಳಿದ್ರೆ ಕೇವಲ ಈ ವರ್ಗಕ್ಕೆ ಏನೇ ಇಡುವುದಲ್ಲ ಅಥವಾ ಮಹಿಳೆನೇ ಇಡುವುದಲ್ಲ ಅಥವಾ ರಿಸರ್ವೇಷನ್ ಅದನ್ನು ನೋಡಿ 1964 ಅಲ್ಲಿ ಮಾಡಿದಂತ ಪರಿಷ್ಠ ಜಾತಿಗೆ ರಿಸರ್ವೇಷನ್ ಏನು ಮಾಡಿದ್ದಾರೆ ಆವಾಗ ಸಹ ಆವೃತ್ತಿ ಮಾಡಿದ್ದಾರೆ. ಈ ಸಲ ನಿಂತಲ್ಲಿಗೆ ಬರುವ ಸಲ ಇಲ್ಲ, ಬರುವ ಸಲ ಇನ್ನೂ ಅದಕ್ಕಿಂತ ಹೆಚ್ಚಿನ ಅಥವಾ ಕಡಿಮೆ ಪಾಪ್ಯುಲೇಷನ್ ಎಲ್ಲಿದೆಯೋ ಅಲ್ಲಿ ಅವಕಾಶ ಕಲ್ಪಿಸಿದೆ. ದಟ್ಸ್ ಅ ರಿಸರ್ವೇಷನ್, ಅದು ರೈಟ್.
ಅದನ್ನು ಯಾರಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಸರಿಯಾಗಿ ಕೂತ್ಕೊಳಿಸ್ತಾರೆ. ಯಾಕೆಂತ ಹೇಳಿದ್ರೆ ಅದು ಸಂವಿಧಾನದಲ್ಲೇ ಬಂದಂತ ರಿಸರ್ವೇಶನ್. ಆದ್ರಿಂದ ಎಲ್ರಿ ಸಾಮಾಜಿಕ ನ್ಯಾಯದಲ್ಲಿ ಎಲ್ರಿಗೂ ಸಿಗಬೇಕು, ತಪ್ಪಾಗಬಾರ್ದು. ಅಧಿಕಾರಿಗಳಿಂದ ತಪ್ಪೇ ಆಗಿದ್ರೆ ಕರಡು ಪ್ರತಿಯಲ್ಲಿ ಸರಿ ಮಾಡಿ ಅವಕಾಶ ಯಾರಿಗೆ ಸಿಗಬೇಕು ಅವರಿಗೆ ಸಿಗುವಂತಾದ್ರೆ ಒಳ್ಳೇದು. ಅದರಲ್ಲಿ ಒಳ್ಳೆಯ ಮಾತುಗಾರಿಕೆಯವರು ಸರ್ ಬೇಕು, ಪ್ರತಿಪಕ್ಷ ಸಹ ಸ್ಟ್ರಾಂಗ್ ಇರಬೇಕು, ಆಡಳಿತ ಪಕ್ಷ ಬೇಕು, ಮಾತುಗಾರರು ಬೇಕು, ಕೆಲಸ ಮಾಡುವವರು ಬೇಕು, ಒಳ್ಳೆಯ ಸಮಾಜದಲ್ಲಿ ಅಧಿಕಾರಿಗಳನ್ನು ಹತೋಟಿಯಲ್ಲಿ ಇಡುವಂತ ಆಡಳಿತ ಬರಬೇಕು. ಇವತ್ತು ಒಂದು ಈ ಸಾಮಾನ್ಯ ಇದೇನಾಗಿದೆ ಹೇಳಿದರೆ, ಈ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಕರಡು ಅಧಿಸೂಚನೆ ಬಂದ ತಕ್ಷಣ ಸರ್ಕಾರದ ಒಂದು ಮನಸ್ಸಲ್ಲಿ ಹೇಗೆ ಉಂಟು, ಇದೊಂದು ನಾಮಕೆ ವಾಸ್ತೆ ಈ ಕರಡು ಮತ್ತು ಅಧಿಸೂಚನೆಯನ್ನು ಮಾಡುದು, ಮತ್ತೆ ಯಾವುದೇ ಒಂದು ಆಕ್ಷೇಪಣೆಗಳನ್ನು ಓವರ್ ರೂಲ್ ಮಾಡಿ ಅದನ್ನೇ ಫೈನಲ್ ನೋಟಿಫಿಕೇಶನ್ ಮಾಡುವಂತದ್ದು ಒಂದು ವಾಡಿಯಾಗಿ ಇದಾಗಿ ಬಂದಿದೆ. ಅದೊಂದು ನನಗೆ ತಿಳಿದ ಹಾಗೆ, ಅಂದ್ರೆ ಹೌದು, ಅದನ್ನು ಬಹಳ ಒಂದು ಇದಕ್ಕೆ ಪರಿಗಣಿಸುವಂತದ್ದು ಇಲ್ಲ ಸಾಮಾನ್ಯವಾಗಿ. ಆದ್ರೆ ಈ ಬಾರಿಯ ಏನು ಇವತ್ತು ಕರಡು ಮೀಸಲಾತಿ ಪಟ್ಟಿ ಬಂದಿದೆ, ಇದರಲ್ಲಿ ಪ್ರತಿಯೊಬ್ಬರು ನನಗೆ ತಿಳಿದಾಗ ಹೆಚ್ಚಿನವರು ನಾನು ಕೇಳಿದೆ, ಈಗ ನಮ್ಮ ಕಡೆಯಿಂದಲೂ ಒಂದಷ್ಟು ಜನ ಆಕ್ಷೇಪಣೆ ಕೊಟ್ಟಿದ್ದಾರೆ, ಬಹಳ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟೆ ಆಕ್ಷೇಪಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಮಾಧ್ಯಮದಲ್ಲಿ ಕೂಡ ಬಹಳ ಒಳ್ಳೆ ವಿಚಾರ, ಇದರ ಬಗ್ಗೆ ಚರ್ಚೆಗಳಾದ್ರಿಂದ ಸರ್ಕಾರ ಇದರ ಬಗ್ಗೆ ಒಂದಷ್ಟು ಗಂಭೀರತೆಯನ್ನು ಅರಿತು ಈ ಕರಡು ಏನು ಮೀಸಲಾತಿ ಪಟ್ಟಿಯಲ್ಲಿ ಲೋಪದೋಷ ಖಂಡಿತವಾಗಲಿದೆ ಅದನ್ನ ಸರಿಪಡಿಸಿ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಬೇಕು. ಈ ಮೂಲಕ ಇವತ್ತು ಮಾರ್ಬಲ್ ಮಾರ್ಲರ್ ಹೇಳಿದಾಗೆ ಇವತ್ತು ಏನು ಹಿಂದುಳಿದ ವರ್ಗ ಅಂದ್ರೆ ಪ್ರವರ್ಗಗಳಿರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪಂಗಡ, ವಿಶೇಷವಾಗಿ ಮಹಿಳೆಯರಿಗೆ ಮೀಸಲಾತಿ, ಇದೆಲ್ಲವೂ ಕೂಡ ಆವರ್ತನೆಯ ಮೇರೆಗೆ ಆಯಾಯ ವಾರ್ಡುಗಳಲ್ಲಿ ಆ ಮೀಸಲಾತಿ ಬರುವ ಮೂಲಕ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಸರ್ಕಾರ ಇದರಲ್ಲಿ ಯಾವುದೇ ರಾಜಕೀಯ ರಹಿತವಾಗಿ ಪ್ರಯತ್ನವನ್ನ ಮಾಡಬೇಕಂತ ನನ್ನ ಅಭಿಲಾಷೆ. ಇದೊಂದು ರೀತಿಯ ಎಲ್ಲೋ ಒಂದು ರೀತಿಯ ಅಶಿಸ್ತಿನ ಇದಾಗ್ತಾ ಹೋಗ್ತದೆ, ಅಧಿಕಾರಿಗಳು ಗೊತ್ತಿರದೇ ಇರುವಂತದ್ದು. ಖಂಡಿತವಾಗ್ಲು ಸೊ ಕಾರಣಾತ್ಮಕವಾದಂತ ರೀತಿಯಲ್ಲಿ ಏನು ಮಾರ್ಗಸೂಚಿ ಅದರ ಪ್ರಕಾರ ಮಾಡಬೇಕು ಅಂತ ಅನ್ನುವಂಥದ್ದು ಅದು ಬಹಳ ಮುಖ್ಯವಾಗಿ 50% ಮಹಿಳೆಯರಿಗೆ ಸಿಕ್ಕಿರುವಂತದ್ದು ಇದು ಮೊದಲನೇ ಬಾರಿ. 50% ಸಿಕ್ಬೇಕಿತ್ತು, ಒಂದು ಕಮ್ಮಿ ಆಗಿದೆ ನನ್ನ ಪ್ರಕಾರ. ಅದು 50 ಭರ್ತಿ 30 ಆಗ್ಬೇಕು. ಅದು ಕಾರ್ಪೊರೇಷನ್ ಅಲ್ಲಿ ಮಾತ್ರ, ಲೋಕಲ್ ಬಾಡಿಗಳಲ್ಲಿ ಮಾತ್ರ ಅಲ್ಲ, ನನ್ನ ಪ್ರಕಾರ ಅಸೆಂಬ್ಲಿ ಆಗ್ಬೇಕು, ಪಾರ್ಲಿಮೆಂಟ್ ಆಗ್ಬೇಕು, ಎಲ್ಲ ಕಡೆಯಲ್ಲಿ ಸಹ ರಿಸರ್ವೇಶನ್ ಮಹಿಳೆಯರಿಗೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಮಹಿಳೆಯರು ಮುಂದುವರಿಬೇಕು ಅಂತ ಹೇಳಿದ್ರೆ, ಮಹಿಳೆಯರ ಮೇಲೆ ಬರಬೇಕು ಅಂತ ಹೇಳಿದ್ರೆ, ಮಹಿಳೆಯರ ಲೀಡರ್ಶಿಪ್ ಆಗ್ಬೇಕು ಇರ್ಬೇಕು ಅಂತ ಹೇಳಿ ಆದ್ರೆ ರಿಸರ್ವೇಶನ್ ಇಲ್ಲದ್ರೆ ಬಹುಶಃ ಈಗ ಸಮಸ್ಯೆ ಸೃಷ್ಟಿಯಾದದ್ದು ಮಹಿಳೆಯರಿಗೆ ಸಮಪಾಲು ಕೊಟ್ಟಾಗ ಸಮಸ್ಯೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡಬೇಕು. ಅಲ್ಲ, ಮಹಿಳೆಯರಿಗೆ ಸಮಪಾಲು ಕೊಟ್ಟಾಗ ಸಮಸ್ಯೆ ಆದದ್ದಲ್ಲ, ಈಗ ಅದಕ್ಕೆ ಸಮಸ್ಯೆಗೆ ಪರಿಹಾರ ಆಗ್ತದೆ. ನೀವು ನೋಡಿಕೊಳ್ಳಿ, ಇಲ್ಲೇ ಹೀಗಾದ್ರೆ ಮುಂದೆ ನಿಮ್ಮ ಅಸೆಂಬ್ಲಿ ಇನ್ನು ಲೋಕಸಭೆ ಅಂತ ಹೋಗುವಾಗ ಏನೇನೆಲ್ಲ ಆಗ್ಲಿಕ್ಕಿಲ್ಲ ಅಂತ. ಒಂದು ಪಾಯಿಂಟ್ ಆಫ್ ಆರ್ಡರ್ ಎಂತ ಗೊತ್ತಾ, ಮಹಿಳೆಯರಿಗೆ ರಿಸರ್ವೇಶನ್ ಸಿಗಬೇಕು ಸಂತೋಷ, ಆದ್ರೆ ಮಹಿಳೆಯರ ಗಂಡನರು ಕಾರ್ಬಾರ್ ಮಾಡಬಾರ್ದು, ಅವರಿಗೆ ಮೊದಲು ಅನುಭವಗಳು ಇರುವುದಿಲ್ಲ. ಹಾಗಾಗಿ ಈಗ ಮಹಿಳೆಯರಿಗೆ ರಿಸರ್ವೇಶನ್ 29 ಕೊಟ್ಟಿದ್ದಾರೆ, ಅದು 30 ಕೊಡ್ಬೇಕು ಅಂತ ನನ್ನದು ರಿಕ್ವೆಸ್ಟ್. ಒಂದು 30 ಒಂದೇ ಪ್ರಾಬ್ಲಮ್ ಅದು ಅಲ್ಲ, ಎಸ್ಟಿ ಮಹಿಳೆ ಕೊಡ್ಲಿ ಅಲ್ಲಿ. ಒಂದು ಸೀಟ್ ಯಾವಾಗ ಒಂದು ಕಮ್ಯುನಿಟಿಗೆ ಬರ್ತದೋ ಆ ಸಂದರ್ಭದಲ್ಲಿ ಅದನ್ನು ಮಹಿಳೆಗೆ ಮೀಸಲಿಡಬೇಕು ಅಂತ ಕಾನೂನು ಉಂಟು. ಅದು ಈಗ ಅಲ್ಲಿ ಎಸ್ಟಿ ಅನ್ನು ಯಾಕಂತ ಎಸ್ಟಿ ಪಾಪ್ಯುಲೇಷನ್ ನಮ್ಮ ಕಾರ್ಪೊರೇಷನ್ ತುಂಬಾ ಕಡಿಮೆ ಇದೆ. ಪಾಲಿಸಿ ಪ್ರಕಾರ ಒಂದು ಎಸ್ಟಿಗೆ ಇಡ್ಲೇಬೇಕು ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಕಳೆದ ಅವಧಿಯಲ್ಲಿ ಅಲ್ಲಿ ಮಹಿಳೆ ಕೊಟ್ಟಿದ್ದಾರೆ. ಈಗ ಇಲ್ಲಿ ಜನರಲ್ ಇಟ್ಟಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಮಹಿಳೆಯು ನಿಲ್ಬಹುದು, ಪುರುಷ ನಿಲ್ಬಹುದು. ಈಗ ಇವರು ಹೇಳಿದ್ರಲ್ಲ, ಒಂದು ಮಿಸ್ಟೇಕ್ ಆಗಿದೆ, ಜನರಲ್ ಆಗ್ಬೇಕು, ಅದು ಒಂದು ಅವಧಿಯಲ್ಲಿ ಆಚೀಚೆ ಮಾಡ್ತಾ ಹೋಗ್ಬೋದಲ್ವೇ? ಅಲ್ಲ ಅಲ್ಲ ಅಲ್ಲ, ಅದು ನೋಡಿ ಕಾನೂನಿನಲ್ಲಿ ಅವಕಾಶ ಕಲ್ಪಿಸಿ ಕೊಟ್ಟ ನಂತರ ಅದು ಹಾಗೆ ಆಗಿಕೊಂಡು ಹೋಗ್ಬೇಕು. ಈಗ ಏನು ಅದನ್ನ ಗುರಿ ಮಾಡಬಾರ್ದು, ಪರಿಶಿಷ್ಟ ಪಂಗಡಕ್ಕೆ ಗುರಿ ಮಾಡಬಾರ್ದು ಅಂತ ಮಹಿಳೆಗೆ ಕೊಡ್ಬೇಕು, ಇದು ತಪ್ಪಾಗಿ ಇದಾಗ್ತಾ ಉಂಟು. ನಿಯಮದಲ್ಲಿ ಬಹಳ ಇದುಂಟು, ಕ್ಲಾರಿಟಿ ಉಂಟು. ಏನ್ ಹೇಳಿದ್ರೆ, ಯಾವುದೇ ಒಂದು ಪ್ರವರ್ಗಕ್ಕೆ, ಅದು ಪರಿಶಿಷ್ಟ ಜಾತಿ ಮತ್ತೆ ಪಂಗಡಕ್ಕೆ ಆಗಿರ್ಬೋದು, ಯಾವುದೇ ಒಂದು ಪ್ರವರ್ಗದಲ್ಲಿ ಅಲ್ಲಿ ಒಟ್ಟು 60 ವಾರ್ಡ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಮಂಗಳೂರು ಮಹಾನಗರ ಪಾಲಿಕೆ ಅಲ್ಲಿ ಸಪೋಸ್ ಒಂದು ಆ ಪ್ರವರ್ಗಕ್ಕೆ ಸೇರಿದ ಒಂದೇ ರಿಸರ್ವೇಶನ್ ಬಂದಲ್ಲಿ, ಇವತ್ತು ನಮ್ಮ ಎಸ್ಟಿ ರಿಸರ್ವೇಶನ್ ಪರಿಶಿಷ್ಟ ಪಂಗಡಕ್ಕೆ ಬರುವಂತಹ ರಿಸರ್ವೇಶನ್ ಪಾಪ್ಯುಲೇಷನ್ ಆಧಾರದಲ್ಲಿ ಒಂದೇ ಬರ್ತದೆ ಇಡೀ 60ಕ್ಕೆ. ಆ ಒಂದು ಬಂದ ಪಕ್ಷದಲ್ಲಿ ಅದು ನೇರವಾಗಿ ಮಹಿಳೆಗೆ ಹೋಗ್ಬೇಕು. ಅದೊಂದು ಸಣ್ಣ ತಪ್ಪಾಗಿದೆ, ಅದು ಖಂಡಿತ ನನಗೆ ವಿಶ್ವಾಸ ಇದೆ. ಅದು ಸರಿಪಡಿಸಿದ್ರೆ ಆಟೋಮೆಟಿಕಲಿ 30 ಬರ್ತದೆ. ಈಗ ನಮ್ಮಲ್ಲಿ ಏನುಂಟು, ಅದು ಕರಡು ಪ್ರತಿ ಮಾತ್ರ ಅಬ್ಜೆಕ್ಷನ್ಸ್ ಆಗಿದೆ, ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿದ್ದಾರೆ, ಅದರ ಲಾಸ್ಟ್ ಡೇಟು ಆಗಿದೆ, ಸಾಕಷ್ಟು ಅಬ್ಜೆಕ್ಷನ್ಸ್ ಬಂದಿದೆ.
ಸೊ ಅದು ಏನು ಮಿಸ್ಟೇಕ್ ಆಗಿದೆ ಅದು ಸರಿ ಆಗ್ತದೆ, ಅದು ಸರಿ ಆಗ್ತದೆ, ಸರಿ ಆಗ್ಬೇಕು. ಬಟ್ ಘಟಾನುಘಟಿಗಳು ಸೀಟು ಕಳ್ಕೊಂಡ್ರು ಅಂತ ಹೇಳಿಕೊಂಡು ಯಾವ ಕಾರ್ಪೊರೇಷನ್ ಸೀಟು ಯಾರದ್ದು ಸ್ವಂತ ಪ್ರಾಪರ್ಟಿ ಅಲ್ಲ, ಎಲ್ಲರನ್ನು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಬೇಕು. ಈಗ ನಾನು ಹೇಳ್ತೇನೆ, ಬಹಳ ವರ್ಷಗಳಿಂದ ದುಡಿತಾ ಇರುವಂತ ಕಾರ್ಯಕರ್ತರಿದ್ದಾರೆ ಪಕ್ಷದಲ್ಲಿ, ಅವರಿಗೆ ಅವಕಾಶ, ಪಕ್ಷದಲ್ಲಿ ಕಾರ್ಯಕರ್ತರು ಅವರು ಜನಪ್ರತಿನಿಧಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಇನ್ಫ್ಲುಯೆನ್ಸ್ಗಳು ಬಳಸ್ಕೊಂಡು ಅನ್ನುವಂತ ಒಂದಷ್ಟು ಕೂಗುಗಳು. ಹೇಳಿದಾನೆ ಇಲ್ಲಿ ಅಲ್ಲಲ್ಲ, ಇಲ್ಲಿ ಚರ್ಚೆ ಅಲ್ಲಲ್ಲ, ಒಂದ್ ನಿಮಿಷ, ಇಲ್ಲಿ ಚರ್ಚೆ ಅಲ್ಲ, ಚರ್ಚೆ ಬಂದದ್ದು ಏನು ಇಲ್ಲಿ ಚರ್ಚೆ ಬಂದದ್ದೇ ಅವರು ಮಾಡಿದ್ರು, ಇಲ್ವೇ ಇಲ್ಲ, ಅದು ತಪ್ಪು. ಮೀಸಲಾತಿ ಆವರ್ತನೆಯ ಮೇರೆಗೆ ಬರುವಾಗ, ಅದರಲ್ಲೂ ವಿಶೇಷವಾಗಿ 50% ಮಹಿಳೆಗೆ ಬರುವಾಗ ಚೇಂಜ್ ಆಗುವಂತ ಯಾರು ಅಲ್ಲಿಯ ಸಿಟ್ಟಿಂಗ್ ಕಾರ್ಪೊರೇಟರ್ಸ್ ಇದ್ರೆ ಅದರ ಬಗ್ಗೆ ಪ್ರಶ್ನೆನೇ ಅಲ್ಲ. ಇವತ್ತು ಚರ್ಚೆಗೆ ಬಂದದ್ದು ಈ ರೀತಿಯ ಗೊಂದಲ ಬಂದದ್ದು ಏನ್ ಹೇಳಿದ್ರೆ, ಇವತ್ತು ಸರ್ಕಾರನೇ ಮಾಡಿದ ನಿಯಮವನ್ನ ಉಲ್ಲಂಘಿಸಿ ಇವತ್ತು ಮೀಸಲಾತಿ ಪಟ್ಟಿ ಮಾಡಿದ ಬಗ್ಗೆ ನಿಯಮಾನುಸಾರ ಬಂದಿದ್ರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಿರ್ಲಿಲ್ಲ. ಒಂದು ನಿಮಿಷ, ಈಗ ನೋಡಿ ನನ್ನ ಪತ್ರಕರ್ತ ಮಿತ್ರರು ನಮ್ಮ ಹರೀಶ್ ಅವರು ಮಾತು ಮೊನ್ನೆ ಹೇಳಿ ಮಾಡ್ರೆ ನಗರಸಭೆ ಪುರಸಭೆದು ಎಲ್ಲ ಬಂತಲ್ಲ, ನಾನು ಹೋಗಿ ಒಬ್ಜೆಕ್ಷನ್ ನೋಡಿದೆ, 60-70 ಎಲ್ಲ ಒಬ್ಜೆಕ್ಷನ್ ಇತ್ತು. ಒಬ್ಜೆಕ್ಷನ್ ಅಲ್ಲಿ ಏನುಂಟು ಅಂತ ಹೇಳಿದ್ರೆ 20ರಲ್ಲಿ 8 ಇಟ್ಟಿದ್ದಾರೆ ಮಹಿಳೆ, 20ರಲ್ಲಿ 7 ಇಟ್ಟಿದ್ದಾರೆ, 9 ಬೇರೆ ಬೇರೆ ಸಂಖ್ಯೆಯಲ್ಲಿ ಇಟ್ಟಿದ್ದಾರೆ. ಆದ್ರೆ ಕಂಪ್ಲೇಂಟ್ ಅಲ್ಲಿ ನೋಡುವಾಗಂತೆ ಅಲ್ಲಿ ಬಂದ ಕಂಪ್ಲೇಂಟ್ಗಳು ಇನ್ನೂ ಮಹಿಳೆ ಇದ್ದದನ್ನು ಪುರುಷ ಮಾಡಿದ್ಲೇ ಕಂಪ್ಲೇಂಟ್ ಕೊಟ್ಟದಂತೆ, ಮಹಿಳೆ ಮಾಡಿದ ಆಕ್ಷೇಪಣೆಗಳು ಸರಿಯಾಗಿ ಸಾಧ್ಯತೆ ಇಲ್ಲ. ಯಾರಾದ್ರೂ ಹಾಕಿದ್ರೆ ನಾವೇನು ಒಬ್ಜೆಕ್ಷನ್ಸ್ ಏನು ಹಾಕ್ಲಿಲ್ಲ, ಅದರ ಇದಕ್ಕೆ ಗಡುವಿಗೆ ಹೋಗ್ಲಿಲ್ಲ. ಬಟ್ ಕಾನೂನಾತ್ಮಕವಾಗಿ ಒಬ್ಜೆಕ್ಷನ್ ಹಾಕಿ ಅಲ್ಲಿ ಆ ಸ್ಪೆಸಿಫಿಕ್ ರಿಸರ್ವೇಶನ್ ತಪ್ಪಾಗಿದೆ ಅಂತ ಹೇಳಿ ಆದ್ರೆ ಅದು ಎಲ್ಲಿ ತಪ್ಪಾಗಿದೆ ಅಂತ ನೋಡಿ ಸರ್ಕಾರ ಅದನ್ನು ಸರಿ ಮಾಡಿಕೊಂಡು ಗ್ಯಾರಂಟಿ ಹೋಗ್ಲೇಬೇಕು. ಇಲ್ಲದಿದ್ರೆ ಅದು ಕೋರ್ಟಿಗೆ ಹೋಗ್ತದೆ, ಮತ್ತೆ ತಿರ್ಗಾ ರಿಸರ್ವೇಶನ್ ಮಾಡಬೇಕಾದ ಸಂದರ್ಭ ಬರ್ತದೆ. ಸೊ ಸರ್ಕಾರ ಕರೆಕ್ಟ್ ಆಗಿ ಮಾಡಿಕೊಂಡು ಈಗ 8 ಕಡೆ 8-20 ಇರುವಲ್ಲಿ 8 ಕೊಟ್ಟಿದ್ದಂತ ಅದು ಅನ್ಯಾಯ ಅಲ್ವಾ? ಆ ಅಧಿಕಾರಿ ಯಾಕೆ ನೀವು ಇಲ್ಲೀಗ ಅಬ್ಜೆಕ್ಷನ್ ಬಂದದ್ದು ಇರ್ಬೋದು, ಮತ್ತೆ ಸಹ ಅಬ್ಜೆಕ್ಷನ್ ಹಾಕಿದ್ದಾರೆ, ಆದ್ರೆ ಅವನು ಕಾನೂನು ಪ್ರಕಾರ ಮಾಡಲಿಲ್ಲ. ಈಗ ಇಲ್ಲಿ 21 ಬಂದಿದೆ ಅಂತ ಹೇಳಿ ಇಲ್ಲಿ ಕಾನೂನಾತ್ಮಕವಾದ ಮಿಸ್ಟೇಕ್ಸ್ ನಮಗೆ ಗೊತ್ತಿದೆ. ಇಲ್ಲಿ ಮರಿಯಮ್ಮ ಥೋಮಸ್ ರವರು ಸಮರ್ಥನೆ ಮಾಡ್ತಾ ಇದ್ದಾರೆ 30 ಭರ್ತಿ ಆಗ್ಬೇಕು ಅಂತ. ಅಂತದ್ದು ಎಲ್ಲ ಕಡೆಯಲ್ಲಿ ಇರ್ಬೇಕು ಅಂತ ಹೇಳುದು ನಾನು. ಅಂತ ಹೋರಾಟ, ಅಂತ ಮಾತುಗಾರಿಕೆ ಎಲ್ಲ ಕಡೆಯಲ್ಲಿ ಇರಬೇಕು ಅಂತ. 50% ಅಂತ ಹೇಳಿದ್ರೆ 50% ಕೊಡಿ, ನಾವು ಸಮರ್ಥರಾಗಿ ಮಾಡಿ ತೋರಿಸ್ತೇವೆ ಅಂತ. ಮತ್ತೆ ಇಲ್ಲಿ ಹೇಳಲಿಕ್ಕೆ ಅವಕಾಶನೇ ಕೊಡಬಾರ್ದು, ಕಾನೂನು ಹೇಳಿದೆ ಮಾಡು ಅಷ್ಟೇ. ಮರಿಯಮ್ಮ ಥೋಮಸ್ ಅವರಿಗೂ, ಪ್ರೇಮಣ್ಣ ಶೆಟ್ಟರಿಗೂ, ಮಹಾಬಲ್ ಮಾರ್ಲ ಅವರಿಗೂ, ದಿವಾಕರ್ ಅವರಿಗೂ ಧನ್ಯವಾದಗಳು ಈ ಒಂದು ಸಂವಾದದಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ. ವೀಕ್ಷಕರೇ, ಇದು ಏನು ಮೀಸಲಾತಿ ಬಗೆಗೆ ಎದ್ದಿರುವಂಥ ಗೊಂದಲಗಳ ಬಗೆಗೆ ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯರುಗಳು, ನ್ಯಾಯವಾದಿಗಳು ಮತ್ತು ಮಾಜಿ ಸದಸ್ಯರು ಇವರೆಲ್ಲ ಸೇರಿ, ಪತ್ರಕರ್ತರು ಸೇರಿ ಈ ಒಂದು ಸಂವಾದವನ್ನು ನಡೆಸಿರುವಂಥದ್ದು. ಮುಂದೆ ಏನಿದ್ರು ಕೂಡ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆಗಳು ಮತ್ತು ಬಹಳ ಮುಖ್ಯವಾಗಿ ಕಾನೂನಾತ್ಮಕವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮತ್ತು ಬಹಳ ಸಂತೋಷ ಪಡಬೇಕಾಗಿರುವಂಥದ್ದು 50% ಮಹಿಳಾ ಮೀಸಲಾತಿ ಮಂಗಳೂರು ಮಹಾನಗರ ಪಾಲಿಕೆ ಅಂದರೆ ಮುಂದಿನ ಮಹಾನಗರ ಪಾಲಿಕೆಯ ಸ್ಥಳೀಯಾಡಳಿತ ಚುನಾವಣೆಯಿಂದ ಆರಂಭ ಆಗ್ತಾ ಇದೆ. ಇದು ಮುಂದೆ ಹೋಗಬೇಕಾಗಿರುವಂಥ ಅಗತ್ಯತೆ ಇದೆ ಅಂತ ಈ ದೇಶದಲ್ಲಿ, ಭಾರತದಲ್ಲಿ ಅನ್ನುವಂಥದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರುತ್ತದೆ. ನೋಡ್ತಾ ಇರಿ 4 ನ್ಯೂಸ್. ನಮಸ್ಕಾರ.